ಸಹಾಯ ಮಾಡಬೇಕಾಗಿ ಕೇಳಿದ್ದೇನೆ. ಓಂ ತಪಸ್ವಿನೋ ದಾನಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಖೇಮನ್ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇष्वभिघ्नस्वराट् तेने ब्रह्महृदाय आदिकवचे मुह्यन्ति यं सूरयः. तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्. विज्ञानरोचिः परिपूरितान्तर्बाह्याण्डकोशं हरितोपलाभं तर्काभजेतं विधिशर्वपूर्वगीर्वाणविज्ञानतमानतोऽस्मि. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः. बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्. अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्. तपस्वाध्यायशुश्रूषा
ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಜಾತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಭಜೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಭಜೆ. ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀನಾಯಕಂ ರಾಮಚಂದ್ರಂ ಭಜೆ. ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀನಾಯಕಂ ರಾಮಚಂದ್ರಂ ಭಜೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಭಜೆ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಗೋಪಾಲಕೃಷ್ಣ ಭಗವಾನ್ ಕೀ. ಸೀತಾಪತಿ ಶ್ರೀರಾಮಚಂದ್ರ ಭಗವಾನ್ ಕೀ. ನಿನ್ನೆಯ ದಿನ ನಾವು ನರಸಿಂಹನ ಪ್ರಾದುರ್ಭಾವ ಹೇಗಾಯಿತು, ಏತಕ್ಕಾಯಿತು, ಇವೆಲ್ಲ ವಿಷಯಗಳನ್ನು ಚಿಂತನೆ ಮಾಡಿದ್ವಿ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ. ತನ್ನ ವ್ಯಾಪ್ತಿ ಎಲ್ಲೆಡೆಯೂ ಇದೆ, ನಾನು ಎಲ್ಲೆಡೆಯೂ ವ್ಯಾಪಿಸಿಕೊಂಡಿದ್ದೇನೆ ಅನ್ನುವ ಈ ಪ್ರಮೇಯವನ್ನು, ಅಂಶವನ್ನು ಜಗತ್ತಿಗೆ ತಿಳಿಸಬೇಕು ಅಂತ
ತಾನು ಪರಮಾತ್ಮ ಆ ಕಂಬದಿಂದ ಪ್ರಕಟನಾಗಿದ್ದಾನೆ. ಅಷ್ಟೇ ಅಲ್ಲ, ಭಕ್ತನಾದ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಬೇಕು ಅನ್ನುವ ದೃಷ್ಟಿಯಿಂದಲೂ ತಾನು ಆ ಕಂಬದಿಂದ ಪ್ರಕಟನಾಗಿದ್ದಾನೆ. ಪ್ರಕಟನಾಗಿ ತಾನು ವರವನ್ನು ಕೊಡ್ತೇನೆ ಅಂತ ಪ್ರಹ್ಲಾದನಿಗೆ ಹೇಳಿದಾಗ ಪ್ರಹ್ಲಾದ ಬೇಡುವ ವರ ಒಂದೇ. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ನನಗೇನಾದರೂ ವರ ಕೊಡೋದಾದರೆ, ಏನಾದರೂ ಬೇಡಬೇಕು ಅನ್ನುವ ಇಚ್ಛೆಯೇ ಬರಬಾರದು, ಅಂತಹ ವರ ಕೊಡು ಅಂತ ಪ್ರಹ್ಲಾದ ಕೊನೆಯಲ್ಲಿ ತಾನು ಕೇಳುತ್ತಾನೆ. ನರಸಿಂಹ ಆ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ತಾನು ಆ ಪ್ರಹ್ಲಾದನನ್ನು ಅನುಗ್ರಹಿಸ್ತಾನೆ. ಹಿರಣ್ಯಕಶಿಪುವಿಗೆ, ತನ್ನ ತಂದೆಗೆ, ಪ್ರಹ್ಲಾದನ ತಂದೆಗೆ ಅಂಧಂತಮಸ್ಸಾಗುವ ಪರಿಸ್ಥಿತಿ ಇತ್ತು. ಆದರೆ ಮಗ ಮಾಡಿದ ಭಕ್ತಿಯ ಕಾರಣದಿಂದ ತಂದೆ ಮಾಡಿದ ಅಪರಾಧಗಳ ಎಲ್ಲವನ್ನೂ ಮನ್ನಿಸಿದ ಪರಮಾತ್ಮ. ನೋಡಿ, ಇದು ಒಂದು ಲಾಭ. ಹಿರಣ್ಯಕಶಿಪುವಿಗೆ ಪ್ರಹ್ಲಾದನಂತಹ ಶ್ರೇಷ್ಠ ಪುತ್ರ ರತ್ನವನ್ನು ಜಗತ್ತಿಗೆ ಕೊಟ್ಟದ್ದರಿಂದ ಆದ ದೊಡ್ಡ ಲಾಭ ಏನು ಅಂತಂದರೆ, ತನಗೆ ಅಂಧಂತಮಸ್ಸು ತಪ್ಪಿತು, ನರಕ ತಪ್ಪಿತು. ಅವನು ಮಾಡಿದ ಅಪರಾಧಗಳಿಗೆ, ಅವನು ಮಾಡಿದ ದುಷ್ಕೃತ್ಯಗಳಿಗೆ, ದುಷ್ಕರ್ಮಗಳಿಗೆ ಪ್ರತ್ಯೇಕವಾದ ನರಕವನ್ನು ನಿರ್ಮಾಣ ಮಾಡಿ ಪರಮಾತ್ಮ ಅವನನ್ನು ಅಲ್ಲಿ ಕಳಿಸಬೇಕಾಗಿತ್ತು ಕಷ್ಟ ಅನುಭವಿಸಲಿಕ್ಕೆ. ಆದರೆ ಪ್ರಹ್ಲಾದನ ಕಾರಣದಿಂದ ಮಗ ಭಕ್ತಿ ಮಾಡಿದ್ದಾನೆ, ನನ್ನನ್ನು ಒಲಿಸಿಕೊಂಡಿದ್ದಾನೆ ಅಂಥೇಳಿ ತಂದೆ ಮಾಡಿದ ಎಲ್ಲ ಅಪರಾಧಗಳನ್ನು ಮನ್ನಿಸಿ ಅನುಗ್ರಹಿಸಿದ. ಇದು ಪರಮಾತ್ಮನ ಕಾರುಣ್ಯ, ಆ ನರಸಿಂಹದೇವರ ಕಾರುಣ್ಯ ಇದು. ರಾಮಾಯಣಾವತಾರ, ರಾಮಾಯಣದಲ್ಲಿ ರಾಮನ ಅವತಾರ ಸಮಾಪ್ತಿಯಾಗಬೇಕಾದರೆ ರಾಮ ಎಲ್ಲರಿಗೂ ಯಾರ್ಯಾರು ತನ್ನ ಸೇವೆಯನ್ನು ಮಾಡಿದ್ದರೋ, ಕಪಿಗಳು, ಸುಗ್ರೀವ, ಅಂಗದ ಮೊದಲಾದ ಎಲ್ಲ ಕಪಿವರೇಣ್ಯರಿಗೆ ಉತ್ತಮವಾದ ಲೋಕವನ್ನು ಕರುಣಿಸ್ತಾ ಇದ್ದಂತೆ. ಬ್ರಹ್ಮದೇವರು ಬಂದು ಯಾವ ಯಾವ ಕಪಿಗಳಿಗೆ ಯಾವ ಯಾವ ಲೋಕ ಪ್ರಾಪ್ತವಾಗಿದೆ ಅಂತ ತಾವು ವಾಚನ ಮಾಡ್ತಾ ಇದ್ರಂತೆ ರಾಮನ ಬಳಿ. ಆಗ ಎಲ್ಲರ ಟರ್ನ್ ಬಂತು. ಅವರವರು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ಉತ್ತಮವಾದ ಲೋಕ ಸಿಗ್ತದೆ ಅಂತ ನಿಶ್ಚಯವಾಯಿತು. ಈಗ ಕೈಕೇಯಿಯ ಟರ್ನ್ ಬಂತು. ಕೈಕೇಯಿಗೆ ಯಾವ ಲೋಕ ಅಂತ ಎಲ್ಲ ಕಪಿಗಳು ಕಾಯ್ತಾ ಇದ್ರಂತೆ. ರಾಮ ಅವಶ್ಯವಾಗಿ ಕೈಕೇಯಿಗೆ ಪ್ರತ್ಯೇಕವಾದ ಯಾವುದೋ ಒಂದು ನರಕವನ್ನು ಅವಳಿಗೋಸ್ಕರ ನಿರ್ಮಾಣ ಮಾಡಿ ಇಟ್ಟಿರ್ತಾನೆ, ಅಲ್ಲೇ ಕಳಿಸ್ತಾನೆ ಅಂತ. ಆದರೆ ಬ್ರಹ್ಮದೇವರು ಹೇಳಿದರಂತೆ, ಕೈಕೇಯಿಗೆ ಉತ್ತಮವಾದ ಸಾಂತಾನಿಕ ಲೋಕವನ್ನು ರಾಮ ಅನುಗ್ರಹಿಸಿದ್ದಾನೆ ಅಂತ. ಆಶ್ಚರ್ಯ ಆಯಿತು ಕಪಿಗಳಿಗೆಲ್ಲರಿಗೂ. ಇಲ್ಲ, ಕೈಕೇಯಿ ಎಲ್ಲರೂ ಕೇಳಿದರಂತೆ, ರಾಮ, ಕೈಕೇಯಿ ನಿನ್ನನ್ನು ವರಬಲದಿಂದ 14 ವರ್ಷಗಳ ಕಾಲ ವನವಾಸ ಮಾಡುವಂತೆ ಆದದ್ದು ಕೈಕೇಯಿಯಿಂದ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ನೀನು 14 ವರ್ಷಗಳ ಕಾಲ ವನವಾಸ ಮಾಡಬೇಕು ಅಂತ ತಾನು ವರವನ್ನು ಬೇಡಿದ್ಲು. ಅಂತಹ ನಿನಗೆ ಕೇಡನ್ನು ಬಯಸಿದಂತಹ ಈ ಕೈಕೇಯಿಗೆ ಪ್ರತ್ಯೇಕವಾದ ನರಕವನ್ನೇ ನೀನು ನಿರ್ಮಾಣ ಮಾಡಿ ಅಲ್ಲಿ ಕಳಿಸಬೇಕಾಗಿತ್ತು. ಆದರೆ ಅವಳಿಗೆ ಸಾಂತಾನಿಕ ಲೋಕವನ್ನು ಕರುಣಿಸ್ತಾ ಇದ್ದಿ, ಏನಿದು ಆಶ್ಚರ್ಯ ಅಂತ ರಾಮ ಹೇಳುತ್ತಾನೆ. ಅವನು ಹೇಳೋ ಮಾತು ನೋಡಿ. ಸೂತ್ವಾತು ಭರತನ್ನೈಷಾ ಗಚ್ಚೇತ ನಿರಜಾನ್. ನಾನು ಒಂದೊಮ್ಮೆ ಕೈಕೇಯಿಯನ್ನು ನರಕಕ್ಕೆ ಕಳಿಸಿದರೆ ನಾಳೆ ಎಲ್ಲರೂ ಏನು ಮಾತಾಡ್ತಾರೆ ಅಂತಂದರೆ, ಕೈಕೇಯಿ ನರಕಕ್ಕೆ ಹೋದ್ಲು ಅಂತ ಯಾರು ಮಾತಾಡೋದಿಲ್ಲ. ಏನು ಹೇಳ್ತಾರೆ ಅಂತಂದರೆ, ಭರತನ ತಾಯಿ ನರಕಕ್ಕೆ ಹೋದ್ಲು ಅಂತ ಹೇಳ್ತಾರೆ. ಆ ಮಾತು ಯಾವತ್ತೂ ಬರಬಾರದು. ಭರತ ನನ್ನ ಭಕ್ತ, ಭರತೋ ಭಕ್ತಿ ಭರಿತಃ, ನನ್ನ ಸೇವೆಯನ್ನು ಮಾಡಿದ್ದಾನೆ, ನನಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿ ತಾಪಸವೇಷಧಾರಿಯಾಗಿ ಎಲ್ಲ ಸುಖ ಭಾಗ್ಯಗಳನ್ನು ಪರಿತ್ಯಾಗ ಮಾಡಿ ತಾನು ನನ್ನ ಪಾದುಕೆಯನ್ನು ಪಟ್ಟದಲ್ಲಿ ಇಟ್ಟು ಪಾದುಕಾ ಪಟ್ಟಾಭಿಷೇಕ ಮಾಡಿ ರಾಜ್ಯವನ್ನು ಆಳಿದ್ದಾನೆ. ನಾನು ಬರುವ ತನಕ ಅಯೋಧ್ಯ ಪ್ರವೇಶ ಮಾಡದೇ ಇದ್ದ ಆ ಭರತನ ತಾಯಿ ನರಕಕ್ಕೆ ಹೋಗಿದ್ದಾಳೆ ಅನ್ನುವ ಮಾತು ಯಾವತ್ತೂ ಬರಬಾರದು. ಆದ್ದರಿಂದ ಭರತ ಮಾಡಿದ ಈ ಭಕ್ತಿಗೆ, ಅವನು ಮಾಡಿದ ಸೇವೆಗೆ ಅವನ ತಾಯಿ ಕೈಕೇಯಿ ಏನು ಅಪರಾಧ ಮಾಡಿದರೂ ರಾಮ ಎಲ್ಲ ಅಪರಾಧಗಳನ್ನು, ಆ ಕೃತ್ಯಗಳನ್ನು ಮನ್ನಿಸಿದ್ದಾನೆ ನೋಡಿ. ಇದು ದೇವರ ಅಪಾರವಾದ ಕಾರುಣ್ಯ. ಅಷ್ಟೇ ಅಲ್ಲ, ಇಲ್ಲೂ ಅದೇ ಸ್ಥಿತಿ. ತಾನು ಪ್ರಹ್ಲಾದನಂತಹ ಶ್ರೇಷ್ಠ ಪುತ್ರನನ್ನು ಜಗತ್ತಿಗೆ ಕೊಟ್ಟಿದ್ದಾನೆ ಹಿರಣ್ಯಕಶಿಪು.
ಆದ್ದರಿಂದ ಹಿರಣ್ಯಕಶಿಪು ಮಾಡಿದ ಎಲ್ಲ ಅಪರಾಧಗಳು ಮನ್ನಿಸಿದ್ದಾನೆ. ಆದ್ದರಿಂದ ನಾವು ಕೂಡ ಪ್ರಹ್ಲಾದನಂತಹ ಭರತನಂತಹ ಪುತ್ರ ರತ್ನಗಳನ್ನು ನಾವು ಸಮಾಜಕ್ಕೆ ಜಗತ್ತಿಗೆ ಕೊಟ್ಟರೆ ನಾವು ಏನು ಅಪರಾಧ ಮಾಡಿದರೂ ಆ ನರಸಿಂಹ ಎಲ್ಲವನ್ನೂ ಮನ್ನಿಸ್ತಾನಂತೆ ನೋಡ್ರಿ. ಅದರ ಅರ್ಥ ನಾವು ಕೈಕೇಯಿ ಆಗಬೇಕು ಅಂತ ಅರ್ಥ ಅಲ್ಲ. ಅದರ ಅರ್ಥ ನಾವು ಹಿರಣ್ಯಕಶಿಪು ಆಗಬೇಕು ಅಂತ ಅರ್ಥ ಅಲ್ಲ. ಪ್ರಹ್ಲಾದನಂತಹ ಭರತನಂತಹ ಮಕ್ಕಳನ್ನು ನಾವು ಹಡಿಬೇಕು. ಆ ಸಂಸ್ಕಾರ ಅವರಲ್ಲಿ ತುಂಬಬೇಕು. ಸಣ್ಣವರಿದ್ದಾಗಲಿಂದಲೂ ಆ ಸಂಸ್ಕಾರ ಕೊಟ್ಟರೆ ಅವರು ಬೆಳೆದಾಗ, ಪ್ರಹ್ಲಾದನೇ ಹೇಳಿದ ವಚನ ನಿನ್ನೆ ಚಿಂತನೆ ಮಾಡಿದ್ವಿ, ಕೌಮಾರ ಆಚರೇತ್ ಪ್ರಾಜ್ಞ. ಈ ಅಂಶವನ್ನು ನಾವು ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು ಅನ್ನೋ ಈ ಸಂದೇಶವನ್ನು ನಮಗೆ ನಾವು ನರಸಿಂಹಾವತಾರದಿಂದ ಕಲಿಬಹುದು. ಹೀಗೆ ಆ ಪ್ರಹ್ಲಾದನ ಅಚಲವಾದಂತಹ ವಿಶ್ವಾಸ, ಆ ವಿಶ್ವಾಸಕ್ಕೆ ಪರಮಾತ್ಮ ತಾನು ಒಲಿದಿದ್ದಾನೆ. ಆದ್ದರಿಂದ ನಮಗೂ ಅಚಲವಾದ ವಿಶ್ವಾಸ ಇರಬೇಕು. ಅದರಲ್ಲಿ ಎಳ್ಳಷ್ಟು ಸಂಶಯ ಇರಬಾರದು ಅಂತ ಹೇಳ್ತಾನೆ. ಕೃಷ್ಣನೇ ಹೇಳ್ತಾನೆ, ನಾನು ನನ್ನನ್ನು ಒಲಿಸಿಕೊಳ್ಳಬೇಕು ಅಂತಾದರೆ ಸಂಶಯ ಪಡಬಾರದು ಅಂತ ಹೇಳ್ತಾನೆ. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂತ ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಯಾರಿಗೆ ನಾಶ ಅಂತಂದರೆ ಸಂಶಯಾತ್ಮ, ಯಾವಾಗಲೂ ಸಂಶಯ, ಡೌಟೋ, ಯಾವಾಗ ನೋಡಿದ್ರೂ ಡೌಟ್. ಸಂಶಯ ಪಿಶಾಚಿ ಯಾವಾಗಲೂ ಯಾರನ್ನು ಕಾಡ್ತಾ ಇರುತ್ತೋ ಅಂಥವನ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ವಿಶ್ವಾಸ ಇರಬೇಕು. ನೋಡಿ, ಧರ್ಮರಾಜನಿಗೂ ತಾನು ಕೃಷ್ಣನ ವಾಕ್ಯದ ಮೇಲೆ, ಕೃಷ್ಣನ ಮೇಲೆ ಸಂಶಯ ಪಟ್ಟದ್ದರಿಂದಲೇ ತನಗೆ ನರಕ ದರ್ಶನ ಆಯಿತು ಧರ್ಮರಾಜನಿಗೆ. ಧರ್ಮರಾಜಂತಹ ಧರ್ಮ ಪ್ರಜ್ಞೆ ಇದ್ದಂತಹ ಧರ್ಮರಾಜನಿಗೆ ನರಕ ದರ್ಶನ ಆಯಿತು. ಕಾರಣ ಕೃಷ್ಣನ ಮೇಲೆ ಅವಿಶ್ವಾಸ, ಸಂಶಯ. ಯುದ್ಧ ಆಗಬೇಕಾದರೆ ದ್ರೋಣಾಚಾರ್ಯರನ್ನು ಹೇಗಾದರೂ ಮಾಡಿ ಯುದ್ಧ ಮಾಡೋದನ್ನು ತಪ್ಪಿಸಬೇಕು ಅಂತ ಕೃಷ್ಣನ ಉಪಾಯ. ದ್ರೋಣಾಚಾರ್ಯರು ದಿನಕ್ಕೆ ಅದೆಷ್ಟೋ ಮಂದಿಯನ್ನು ಸಾಯಿಸ್ತಾ ಇದ್ರಂತೆ ನೋಡಿ. ತಮ್ಮ ಪ್ರತಾಪ ಎಷ್ಟಿತ್ತು ದ್ರೋಣಾಚಾರ್ಯರದ್ದು. ಹೇಗಾದರೂ ಅವರ ಕೈಯಿಂದ ಶಸ್ತ್ರ ಸನ್ಯಾಸ, ಶಸ್ತ್ರ ತ್ಯಾಗ ಮಾಡಿಸಬೇಕು ಅಂತ ಕೃಷ್ಣ ಪಣ ತೊಟ್ಟಿದ್ದಾನೆ. ಏನು ಮಾಡೋದು? ದ್ರೋಣಾಚಾರ್ಯರ ಒಂದು ಪ್ರತಿಜ್ಞೆ ಇತ್ತು, ನಾನು ಯಾವಾಗ ನನ್ನ ಮಗ ಸತ್ತ ವಾರ್ತೆ ನನ್ನ ಕಿವಿಗೆ ಬೀಳುತ್ತೋ ಆಗ ಶಸ್ತ್ರತ್ಯಾಗ ಮಾಡ್ತೀನಿ ಅಂತ. ಅಶ್ವತ್ಥಾಮ ಅದಕ್ಕೆ ಸಾಯಬೇಕು, ಅಥವಾ ಸಾಯುವ ವಾರ್ತೆ ತನ್ನ ಕಿವಿಗೆ ಬಿದ್ದರೂ ನಾನು ಶಸ್ತ್ರತ್ಯಾಗ ಮಾಡ್ತೇನೆ ಅಂತ ಕೃಷ್ಣ ಉಪಾಯ ಮಾಡಿದ. ಕೃಷ್ಣ ಏನು ಮಾಡಿದ? ಹೇಗಾದರೂ ಮಾಡಿ ದ್ರೋಣಾಚಾರ್ಯರ ಕಿವಿಗೆ ಈ ವಾರ್ತೆಯನ್ನು ಬೀಳುವಂತೆ ಮಾಡೋಣ ಅಂಥೇಳಿ ನಾನೇ ಹೋಗಿ ಹೇಳಿದರೆ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮ ಬದುಕಿದ್ದಾನೆ, ಆದರೂ ಸುಳ್ಳು ಹೇಳೋದು, ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಸುಳ್ಳು ಹೇಳಿದರೆ ಶಸ್ತ್ರ ತ್ಯಾಗ ಮಾಡ್ತಾರೆ, ಅನೇಕ ಜನ ಸಾಯೋದು ಉಳಿಯತ್ತೆ ಅಂತ ಕೃಷ್ಣನ ಮನಸ್ಸಿನಲ್ಲಿ. ಆದರೆ ಕೃಷ್ಣ ಏನು ಆಲೋಚನೆ ಮಾಡಿದ? ನಾನು ಹೋಗಿ ಹೇಳಿದರೆ ದ್ರೋಣಾಚಾರ್ಯರಿಗೆ ನಂಬಿಕೆ ಬರೋದಿಲ್ಲ, ಧರ್ಮರಾಜ ಇದ್ದಾನೆ, ಅವನ ಬಾಯಲ್ಲೇ ಹೇಳಿಸಿದರೆ ನಂಬ್ತಾರೆ ಅಂತ ಧರ್ಮರಾಜನಿಗೆ ಹೇಳಿದ ಕೃಷ್ಣ. ಹೋಗು, ಅಶ್ವತ್ಥಾಮ ಹತಃ ಅಂತ ಹೇಳು, ಅಶ್ವತ್ಥಾಮ ಸತ್ತ ಅಂತ ಹೇಳು ಅಂತ. ಅಲ್ಲ, ಇವನು ಹೇಳಿದ್ನಂತೆ, ಅಲ್ಲ ಅಶ್ವತ್ಥಾಮ ಇದ್ದಾನಲ್ಲ, ಇನ್ನು ಸತ್ತಿದ್ದಾನೆ ಅಂತ ಹೇಗೆ ಹೇಳೋದು ನಾನು ಹೇಳಿದಷ್ಟು ಮಾಡು ನೀನು. ಅಶ್ವತ್ಥಾಮ ಇದ್ದಾನ ಹೌದು, ಆದರೆ ದ್ರೋಣಾಚಾರ್ಯರು ಈಗ ಶಸ್ತ್ರ ಹಿಡಿದು ಯುದ್ಧ ಮಾಡಿದರೆ ಅನೇಕ ನಿರಪರಾಧಿಗಳು ಸಾಯ್ತಾರೆ, ಅವರನ್ನು ಹೇಗಾದರೂ ಮಾಡಿ ನಾವು ತಡಿಬೇಕು, ಆದ್ದರಿಂದ ಈ ವಾರ್ತೆ ಕಿವಿಗೆ ಬಿದ್ದರೆ ಮಾತ್ರ ಶಸ್ತ್ರತ್ಯಾಗ ಮಾಡ್ತಾರೆ, ನೀನು ಹೇಳು ಹೋಗಿ ಅಂತ. ಅವನಿಗೆ ಸಂಶಯ, ಕೃಷ್ಣನ ಮಾತಿನ ಮೇಲೆ ಹೇಗೆ ವಿಶ್ವಾಸ ಮಾಡೋದು? ಕೃಷ್ಣ ಹೇಳಿದ್ನಂತೆ, ನೀನು ತಲೆ ಕೆಡಿಸಿಕೊಳ್ಳಬೇಡ ಮಾರಾಯ, ಅಶ್ವತ್ಥಾಮ ಅನ್ನೋ ಒಂದು ಆನೆ ಸತ್ತಿದೆ, ಅಶ್ವತ್ಥಾಮ ಹತಃ ಅಂತಂದರೆ ನಿನಗೇನು ದೋಷ ಆಗೋದಿಲ್ಲ, ಏನು ಪಾಪಲೇಪ ಆಗೋದಿಲ್ಲ, ಅಶ್ವತ್ಥಾಮ ಅಂತ ಒಂದು ಹೆಸರಿನ ಆನೆ ಸತ್ತಿದೆ, ನೀನು ಅಶ್ವತ್ಥಾಮ ಹತಃ ಅಂತ ಹೇಳು ಸಾಕು. ಹೋದ, ಅಶ್ವತ್ಥಾಮ ಹತಃ ಅಂತ ಹೇಳಿದ. ದ್ರೋಣಾಚಾರ್ಯರ ಕಿವಿಗೆ ಬಿತ್ತು ಈ ವಾರ್ತೆ, ಅಶ್ವತ್ಥಾಮ ಸತ್ತಿದ್ದಾನೆ ಅಂತ. ಇದು ಜೋರಾಗಿ ಹೇಳಿ ಅಶ್ವತ್ಥಾಮ ಹತಃ ಅಂತ, ಅದಾದ ಮೇಲೆ ಮೆಲ್ಲಗೆ ಕುಂಜರಹ ಅಂತ ಹೇಳಿದ. ಕುಂಜರಹ ಅಂತಂದರೆ ಆನೆ. ಅವನು ಸತ್ಯ ಮಾತನಾಡುವವ, ಯಾವತ್ತೂ ಸುಳ್ಳು ಹೇಳೋದಿಲ್ಲ ಧರ್ಮರಾಜ. ಕೃಷ್ಣ ನನ್ನ ಕೈಲಿ ಸುಳ್ಳು ಹೇಳಿಸ್ತಾ ಇದ್ದಾನೆ, ನಾನು ಹೇಗೆ ಸುಳ್ಳು ಹೇಳೋದು ಅಂಥೇಳಿ ತಾನು ಸತ್ಯವನ್ನೇ ನುಡಿಬೇಕು ಅಂಥೇಳಿ ಅಶ್ವತ್ಥಾಮ ಸತ್ತಿದ್ದಾನೆ, ಆದರೆ ಅಶ್ವತ್ಥಾಮ ಯಾರು? ಆನೆ. ದ್ರೋಣಾಚಾರ್ಯರ ಮಗ ಸತ್ತಿದ್ದಲ್ಲ ಅಂತ ತಾನು ಸುಳ್ಳು ಹೇಳಬಾರದು ಅಂತ ತಾನು ಹೇಳಿದ. ಆದರೆ ಇದೇ ಧರ್ಮರಾಜನಿಗೆ ಕೃಷ್ಣನ ಮಾತಿನ ಮೇಲೆ ನಂಬಿಕೆ ಇಲ್ಲದೇ ಇದ್ದದ್ದರಿಂದ ಮುಂದೆ ತನಗೆ ನರಕ ದರ್ಶನ ಆಯಿತು, ನರಕ ನೋಡಬೇಕಾದಂತಹ ಪ್ರಸಂಗ ಬಂತು ಧರ್ಮರಾಜನಿಗೆ. ಆದ್ದರಿಂದ ಕೃಷ್ಣ ತಾನು ಹೇಳಿದ್ದಾನೆ, ಇಟ್ಟರೆ 100% ಇರಬೇಕು ನೋಡಿ ವಿಶ್ವಾಸ, ಇಲ್ಲ ಅಂದರೆ ಏನೂ ಇಟ್ಕೊಳ್ಬೇಡ್ರಿ.
ಈ ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ, ಮಧ್ಯದ ಸ್ಥಿತಿಯಲ್ಲಿ ಯಾವತ್ತೂ ಇರಬಾರ್ದು. ತ್ರಿಶಂಕು ಪರಿಸ್ಥಿತಿ ಆಗಬಾರದು. ಒಂದೋ ವಿಶ್ವಾಸ ಇಟ್ಕೋಬೇಡ್ರಿ, ಒಂದೋ ವಿಶ್ವಾಸ ಇಟ್ಕೊಳ್ಬೇಕು. ಇಟ್ಟರೆ 100% ಇರಬೇಕು. ನೋಡಿ, ಯಾವತ್ತೂ 4 ತರಹದ ಜನರಿರ್ತಾರಂತೆ ನೋಡಿ. ಒಂದು ಆಸ್ತಿಕರು ಅಂತ, ಹೊರಗಿನಿಂದಲೂ ಆಸ್ತಿಕರು, ಒಳಗಿನಿಂದಲೂ ಆಸ್ತಿಕರು. ನಾಸ್ತಿಕರು ಅಂತ ಇರ್ತಾರೆ. ಹೊರಗಿಂದಲೂ ನಾಸ್ತಿಕರೇ, ಒಳಗಿಂದಲೂ ನಾಸ್ತಿಕರೇ. ಈ ಇಬ್ಬರೂ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ ನೋಡಿ. ಮಧ್ಯದಲ್ಲಿ ಎಡಬಿಡಂಗಿಗಳು ಅಂತ ಇರ್ತಾರೆ. ಅವ್ರು ಯಾರು ಅಂತಂದರೆ, ಕೆಲವೊಬ್ಬರು ಆಸ್ತಿಕರು ಅಂತ, ಒಳಗಿಂದ ಆಸ್ತಿಕರು, ಆದರೆ ಒಳಗಿನಿಂದ ನಾಸ್ತಿಕರು. ನಾಸ್ತಿಕ್ಯವಾದವನ್ನೇ ಪ್ರತಿಪಾದನೆ ಮಾಡೋದು. ಒಳಗೆ ಭಯ ಇದೆ. ಆಸ್ತಿಕರು ತಾವು ನಾಸ್ತಿಕ್ಯ ನೀತಿಯನ್ನು ಪ್ರತಿಪಾದನೆ ಮಾಡಿ ದೊಡ್ಡ ದೊಡ್ಡ ಕಾವ್ಯಗಳನ್ನು ಬರೀತಾರೆ, ಲೇಖನಗಳನ್ನು ಬರೀತಾರೆ, ಏನಕ್ಕೆ ಅವಾರ್ಡ್ ಕೊಡ್ತಾರೆ ಅಂತ. ಆದರೆ ಒಳಗೆ ಆಸ್ತಿಕರು, ಹೊರಗಿನಿಂದ ಜಗತ್ತಿಗೆ ನಾಸ್ತಿಕರವರು. ಕೆಲವೊಬ್ಬರು ಹೊರಗಿನಿಂದ ಆಸ್ತಿಕರು, ತಾವು ಮಹಾ ದೊಡ್ಡ ದೇವ ಭಕ್ತರು ಅಂತ ತಾವು ತಮ್ಮನ್ನು ತೋರಿಕೊಳ್ತಾರೆ, ಆದರೆ ಒಳಗೆ ಏನೂ ಇರೋದಿಲ್ಲ, ನಾಸ್ತಿಕರು. ಇವರಿಂದ ದೂರ ಇರಬೇಕು ನೋಡಿ. ಆಸ್ತಿಕರು, ನಾಸ್ತಿಕರು, ಇವರಿಂದ ದೂರ ಇರಬೇಕು. ಆಸ್ತಿಕರೂ ಆಗಬಹುದು, ನಾಸ್ತಿಕರೂ ಆಗಬಹುದು. ಅವನು ಹೊರಗಿಂದಲೂ ನಾಸ್ತಿಕ, ಒಳಗಿಂದಲೂ ನಾಸ್ತಿಕ. ಹೀಗೆ ಧರ್ಮರಾಜ ತಾನು ಒಂದು ಸ್ವಲ್ಪ ಸಂಶಯ ಪಟ್ಟದ್ದರಿಂದ ತನಗೆ ನರಕ ದರ್ಶನ ಆಯಿತು. ಆದ್ದರಿಂದ ನಾವು ಆದ್ದರಿಂದ ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ. ವಿಶ್ವಾಸ ಫಲದಾಯಕ, ವಿಶ್ವಾಸವೇ ನಮಗೆ ಫಲ ಕೊಡೋದು. ಪ್ರಹ್ಲಾದನಿಗೂ ಅದೇ ವಿಶ್ವಾಸ ಇದ್ದದ್ದರಿಂದ ನರಸಿಂಹ ತಾನು ಪ್ರಕಟನಾಗಿ ಅನುಗ್ರಹಿಸಿದ್ದಾನೆ. ಹೀಗೆ ನರಸಿಂಹಾವತಾರವಾದ ಮೇಲೆ ಮುಂದೆ ಗಜೇಂದ್ರ ತನಗೆ ಹೇಗೆ ಮುಕ್ತಿ ಆಯಿತು, ಆ ಗಜೇಂದ್ರ ಮೋಕ್ಷದ ಪ್ರಸಂಗವನ್ನು ಭಾಗವತ ನಿರೂಪಣೆ ಮಾಡುತ್ತೆ. ತ್ರಿಕೂಟ ಪರ್ವತ ಅಂತ ವರುಣ ನಿರ್ಮಾಣ ಮಾಡಿದಂತಹ ಸುಂದರವಾದ ಉದ್ಯಾನವನ, ಋತುಮತ್ ಅಂಥೇಳಿ ಆ ಉದ್ಯಾನವನದ ಹೆಸರು. ಅಲ್ಲಿ ತ್ರಿಕೂಟ ಪರ್ವತ, ಬೃಹದಾಕಾರವಾದ ಪರ್ವತ. ಆ ಪರ್ವತಕ್ಕೆ ನೋಡಿ ತ್ರಿಕೂಟ ಅಂತ 3 ಶಿಖರಗಳಂತೆ, ಬೆಳ್ಳಿ, ಬಂಗಾರ, ತಾಮ್ರದ್ದು, ಈ 3 ಶಿಖರಗಳಿಂದ ಕೂಡಿದಂತಹ ಪರ್ವತ. ದಟ್ಟವಾದ ಅರಣ್ಯ. ಆ ಅರಣ್ಯದಲ್ಲಿ ಗಜೇಂದ್ರ ಅಂತ ಆನೆ. ಆ ಗಜೇಂದ್ರ ತಾನು ತನ್ನ ಸಂಸಾರದೊಟ್ಟಿಗೆ, ತನ್ನ ಬಂಧುಗಳೊಟ್ಟಿಗೆ, ಬಾಂಧವರೊಟ್ಟಿಗೆ ಸುಖವಾದ ಸಂಸಾರವನ್ನು ನಡೆಸಿಕೊಂಡು ಆ ಅರಣ್ಯದಲ್ಲಿ ತಾನು ವಾಸ ಮಾಡಿಕೊಂಡಿದ್ದಾನೆ. ಆ ಗಜೇಂದ್ರನಿಗೆ ಏನಿತ್ತು ಅಂತಂದರೆ, ಮನಸ್ಸಿನಲ್ಲಿ ನನಗಿಂತಲೂ ಬಲಿಷ್ಠ ಇನ್ಯಾರೂ ಇಲ್ಲ ಈ ಜಗತ್ತಿನಲ್ಲಿ, ಈ ಕಾಡಿನಲ್ಲಿ, ಈ ಅರಣ್ಯದಲ್ಲಿ, ಈ ಅರಣ್ಯಕ್ಕೆ ನಾನೇ ರಾಜ ಅಂತ. ಸಿಂಹವನ್ನು ಕಾಡಿನ ರಾಜ ಅಂತ ಕರೀತಾರೆ. ಗಜೇಂದ್ರನಿಗೆ ನಾನೇ ಕಾಡಿನ ರಾಜ ಅಂತಿತ್ತಂತೆ. ಬಲಿಷ್ಠನೂ ಇದ್ದ, ಅಂತಹ ಬಲ ಇತ್ತು ಆ ಗಜೇಂದ್ರನಲ್ಲಿ. ಎಷ್ಟರ ಮಟ್ಟಿಗೆ ಅಂತಂದರೆ, ಭಾಗವತ ನಿರೂಪಣೆ ಮಾಡಬೇಕಾದ್ರೆ ಈ ಗಜೇಂದ್ರ ಎಲ್ಲೆಲ್ಲಿ ಹೋಗ್ತಾ ಇದ್ನೋ ಅಲ್ಲಿ ಎಲ್ಲವೂ ಈ ಹಿಂಸ್ರ ಕ್ರೂರ ಪ್ರಾಣಿಗಳು, ಸಿಂಹ, ವ್ಯಾಘ್ರ ಎಲ್ಲವೂ ಕೂಡ ಗಜೇಂದ್ರ ಬಂದಿದ್ದಾನೆ ಅಂತ ಆ ಶರೀರದ ಗಂಧ ಮೂಗಿಗೆ ಹೊಡೆದಾಕ್ಷಣವೇ ಓಡೋಡಿ ಹೋಗ್ತಾ ಇದ್ರಂತೆ ಹೆದರಿ. ಎಲ್ಲ ಕ್ರೂರ ಹಿಂಸ್ರ ಪ್ರಾಣಿಗಳು ಗಜೇಂದ್ರ ಬಂದಾಗ ಇವೆಲ್ಲರೂ ಓಡಿ ಹೋಗ್ತಾ ಇದ್ದದ್ದನ್ನು ನೋಡಿ ಎಲ್ಲ ಈ ಜಿಂಕೆ, ಸಣ್ಣ ಸಣ್ಣ ಪ್ರಾಣಿಗಳಿಗೆ ಬಹಳ ಸಂತೋಷ ಆಗ್ತಾ ಇತ್ತಂತೆ. ಏನಕ್ಕೆ ಅಂದರೆ, ಈ ಎಲ್ಲ ಹಿಂಸ್ರ ಪ್ರಾಣಿಗಳೆಲ್ಲ ಓಡೋಗ್ತವೆ ಅಂತ ಗಜೇಂದ್ರನ ಭಯದಿಂದ. ಅಂತಹ ಬಲ ಗಜೇಂದ್ರನಲ್ಲಿತ್ತು. ಎಲ್ಲರೂ ಹೆದರ್ತಾ ಇದ್ರಂತೆ. ಆ ಬಲದ ಮದ ಇತ್ತು ನೋಡಿ ಆ ಗಜೇಂದ್ರನಿಗೆ. ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನನ್ನು. ಒಮ್ಮೆ ಹೀಗೆ ತನ್ನ ಕುಟುಂಬದವರನ್ನು ಕರ್ಕೊಂಡು ಹೋಗಿದ್ದಾನೆ ಗಜೇಂದ್ರ. ವಾಯುವಿಹಾರ ಅಂತ ಹೋಗಿದ್ದಾನೆ. ಎಲ್ಲ ಸಂಚಾರ ಮಾಡಿ ಸೂರ್ಯನ ಪ್ರತಪ್ತವಾದ ಕಿರಣಗಳಿಂದ ತನಗೆ ಬಾಯಾರಿಕೆ ಆಗಿದೆ, ಎಲ್ಲರಿಗೂ ಕುಟುಂಬದವರಿಗೆ ಬಾಯಾರಿಕೆ ಆಗಿದೆ. ಎಲ್ಲ ಆ ಆನೆಗಳ ಸಮೂಹವೇ ಸರೋವರವನ್ನು ಹುಡುಕಿಕೊಂಡು ಹೋಗಿದೆ. ಸರೋವರದಲ್ಲಿ ಇಳಿದಿದೆ. ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ಸೇರಿ ಸ್ವಚ್ಛಂದವಾಗಿ ಆ ಸರೋವರದಲ್ಲಿ ಆಟಾಡಿದ್ದಾರೆ. ಜಲಕ್ರೀಡೆಯನ್ನಾಡಿ ಎಷ್ಟು ಬೇಕೋ ಅಷ್ಟು ತಾವು ನೀರನ್ನು ಕುಡಿದು ತಮ್ಮನ್ನು ತಣಿಸಿಕೊಂಡು ಮುಂದೆ ಎಲ್ಲರೂ ಮೇಲೆ ಬಂದು ಇನ್ನೇನು ಈ ಗಜೇಂದ್ರ ಹೊರಗೆ ಬರಬೇಕು. ಆಗ ಅಲ್ಲಿದ್ದಂತಹ ಒಂದು ಮೊಸಳೆ, ಅತ್ಯಂತ ಪ್ರಬಲವಾದಂತಹ ಬಲಾಢ್ಯವಾದ ಮೊಸಳೆ ಆ ಗಜೇಂದ್ರನ ಕಾಲನ್ನು ಹಿಡಿದು ಎಳೀತು ನೋಡಿ. ಎಳೀತು. ಗಜೇಂದ್ರನಿಗೆ ತತ್ಕ್ಷಣ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಒಳಗೆ ಹೋಗ್ತಾ ಇದೆ. ಗಜೇಂದ್ರ ಏನು ಅಂದ್ಕೊಂಡ, ನಾನು
ಬಲಿಷ್ಠ, ಈ ಮೊಸಳೆಯನ್ನು ಒಂದೇ ಏಟಿಗೆ ಹೊರಗೆ ತೆಗೆದು ಹಾಕ್ತೇನೆ ಇದನ್ನು ಅಂತ ತಾನು ಭಾವಿಸಿದ್ದ. ಆದರೆ ಆ ಮೊಸಳೆಯನ್ನು ಎಳೆದು ಮತ್ತೆ ಗಜೇಂದ್ರ ತನ್ನ ಬಲವನ್ನು ಉಪಯೋಗಿಸಿ ಮೇಲೆ ತೀರಕ್ಕೆ ತರ್ತಾನೆ. ಮತ್ತೆ ಆ ಮೊಸಳೆ ಅವನನ್ನು ಕೆಳಗೆಳೆಯತ್ತೆ. ಇವನು ಮತ್ತೆ ಆ ಮೊಸಳೆಯನ್ನು ಮೇಲೆ ಎಳೆದು ತರ್ತಾನೆ. ಆ ಮೊಸಳೆ ಮತ್ತೆ ಎಷ್ಟು ಗಟ್ಟಿಯಾಗಿ ಹಿಡಿದಿದೆ ಅವನ ಕಾಲನ್ನು ಮೊಸಳೆ ಅಂತಂದರೆ ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಗಜೇಂದ್ರನಿಗೆ. ಅಂತಹ ಪರಿಸ್ಥಿತಿ ಗಜೇಂದ್ರನಿಗೆ ಒದಗಿ ಬಂತು. ಗಜೇಂದ್ರನಿಗೆ ಅವನನ್ನು ಕಾಪಾಡಲಿಕ್ಕೆ ನೋಡಿ ಯಾರೂ ಬಂದಿಲ್ಲ, ನೋಡಿ ಯಾರಿಂದಲೂ ಆಗಿಲ್ಲ. ತಾನು ಯಾರನ್ನು ನಂಬಿದ್ದ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಕುಟುಂಬದವರು ಯಾರೂ ಬಂದು ರಕ್ಷಿಸಲಿಲ್ಲ ನೋಡಿ ಗಜೇಂದ್ರನನ್ನು. ರಕ್ಷಣೆ ಮಾಡಲಿಕ್ಕೂ ಆಗಲಿಲ್ಲ. 1000 ವರ್ಷಗಳ ಕಾಲ ಯುದ್ಧ ಆಯಿತಂತೆ ಕರಿಮಕರರಿಗೆ, ಯಾರೂ ಬಂದಿಲ್ಲ. ಅಂತ್ಯದಲ್ಲಿ ಗಜೇಂದ್ರನಿಗೆ ಜ್ಞಾನೋದಯ ಆಯಿತು. ನೋಡಿ, ನಾನು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ಯಾರನ್ನು ನಂಬಿದ್ದೆ ಇಷ್ಟು ವರ್ಷಗಳು, ಅವರು ಯಾರೂ ನನ್ನನ್ನು ಕಾಪಾಡಲಿಕ್ಕೆ ಬಂದಿಲ್ಲ. ನನ್ನನ್ನು ಕಾಪಾಡುವುದು, ನನ್ನನ್ನು ರಕ್ಷಣೆ ಮಾಡುವ ರಕ್ಷಕ, ಜಗದ್ರಕ್ಷಕ, ನನ್ನ ಪ್ರಾಣನಾಥ ಅವನು ಯಾರಿದ್ದರೂ ಆ ಪರಮಾತ್ಮನೇ, ನಾರಾಯಣನೇ, ಅವನೊಬ್ಬನೇ ಎಲ್ಲರನ್ನೂ ರಕ್ಷಿಸುವವ, ನನ್ನನ್ನೂ ರಕ್ಷಿಸುವವ ಅವನೇ, ನಮ್ಮ ರಕ್ಷಣೆಗೆ ನಿಲ್ಲೋದಿಲ್ಲ ಅಂತ ಆ ಜ್ಞಾನೋದಯ ಕೊನೆಗೆ ಆಯಿತು. ಗಜೇಂದ್ರ ಅಲ್ಲೇ ಇದ್ದ ಸರೋವರದಲ್ಲಿದ್ದಂತಹ ಒಂದು ಕಮಲ ಪುಷ್ಪವನ್ನು ಎತ್ತಿ ಹಿಡಿದು ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಸ್ತೋತ್ರ ಮಾಡ್ತಾನೆ. ಸೋಂತಃ ಸರಸ್ಯುರುಬಲೇನ ಗೃಹೀತ ಆರ್ತನಾದ ಮಾಡಿ, ಹೇ ಭಗವನ್, ದೇವದೇವೋತ್ತಮ ನೀನು, ಜಗದ್ರಕ್ಷಕ ನೀನು, ನಾನು ಈ ಮಕರದ ಬಾಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ನನ್ನನ್ನು ರಕ್ಷಿಸು ಅಂತ ತಾನು ಗೋಗರೆದಾಗ ಪರಮಾತ್ಮ ತಾನು ವೈಕುಂಠದಿಂದ ಗರುಡಾರೂಢನಾಗಿ ಆ ಗಜೇಂದ್ರನಿಗೆ ಬಂದು ತಾನು ತನ್ನ ಚಕ್ರದಿಂದ ಆ ನಕ್ರನನ್ನು ಸಂಹರಿಸಿ ಗಜೇಂದ್ರ ಉದ್ಧಾರವನ್ನು ಮಾಡಿದ್ದಾನೆ. ಪರಮಾತ್ಮ ತಾನು ಅಲ್ಲಿ ಆ ಕ್ಷಣದಲ್ಲಿ ಚಕ್ರದಿಂದ ಆ ಮೊಸಳೆಯನ್ನು ಸಂಹರಿಸಿದಾಗ ನೋಡಿ, ಆ ದಿವ್ಯವಾದ 2 ರೂಪಗಳು ಅಲ್ಲಿ ಪ್ರಕಟವಾದವಂತೆ. ಯಾರು ನೋಡಿದರೆ ಗಂಧರ್ವರು, ಹಾಹಾ ಮತ್ತು ಹೂಹು ಅಂತ ಇಬ್ಬರು ಗಂಧರ್ವರು. ಇವರೇ ಶಾಪಗ್ರಸ್ತರಾಗಿ ಆನೆಯಾಗಿ ಮೊಸಳೆಯಾಗಿ ಹುಟ್ಟಿದರು. ಶಾಪ ಈ ಇಬ್ಬರು ಗಂಧರ್ವರಿಗೆ. ಕಾರಣ ಏನು? ದೇವಲ ಮಹರ್ಷಿಗಳು ಅಂತ ತಾವು ತಪಸ್ಸಿಗೆ ಕೂತಿದ್ರು ಗಂಗಾ ನದಿಯ ತೀರದಲ್ಲಿ. ಈ ಹಾಹಾ ಮತ್ತು ಹೂಹು ಗಂಧರ್ವರಿಗೆ ವಿನೋದದಲ್ಲಿ ಆಸಕ್ತಿ. ಸ್ವಲ್ಪ ಏನಾದರೂ ವಿನೋದ ಮಾಡೋಣ ಅಂತ ಅವರೇನು ಮಾಡಿದರು, ಹಾಹಾ ಮತ್ತು ಹೂಹು ಇಬ್ಬರೂ ಗಂಧರ್ವರು. ಒಬ್ಬ ಗಂಧರ್ವ, ಹಾಹಾ ಅನ್ನುವ ಗಂಧರ್ವ, ತಾನು ಆ ಗಂಗೆಗೆ ಹೋಗಿ ಅಲ್ಲಿ ಮೊಸಳೆಯ ರೂಪವನ್ನು ತಾಳಿ ಇಚ್ಛಾರೂಪಿಗಳು ಅವರು ಇಚ್ಛೆಯಿಂದ ಯಾವ ರೂಪವನ್ನು ಬೇಕಾದರೂ ಧಾರಣೆ ಮಾಡ್ತಾಯಿದ್ರು, ಅಂತಹ ಸಾಮರ್ಥ್ಯ ಇತ್ತು. ಈ ಹಾಹಾ ಅನ್ನುವ ಗಂಧರ್ವ ಮೊಸಳೆಯ ರೂಪವನ್ನು ಧಾರಣೆ ಮಾಡಿ ಅಲ್ಲಿ ಹೋಗಿ ಗಂಗೆಯಲ್ಲಿ ಕುಳಿತ. ಗಂಗೆಗೆ ಹೋಗಿ ಆ ನೀರಲ್ಲಿ ಫೂತ್ಕಾರ ಮಾಡಿದ. ನೀರೆಲ್ಲವೂ ಕೂಡ ದೇವಲ ಮಹರ್ಷಿಗಳ ಮೇಲೆ ಬಿತ್ತು, ತಪೋಭಂಗ ಆಯಿತು. ಇಲ್ಲಿ ಕೂತ್ರೆ ಈ ಪ್ರಾಣಿಗಳ ಕಾಟ, ತಪಸ್ಸು ಮಾಡಲಿಕ್ಕಾಗಲ್ಲ ಅಂತ ಸ್ವಲ್ಪ ದೂರ ಬಂದರು. ಬಂದಾಗ ಇನ್ನೊಬ್ಬ ಗಂಧರ್ವ ಹೂಹು ಅನ್ನುವ ಅವನು ಅಲ್ಲಿ ಆನೆಯಾಗಿ ನಿಂತಿದ್ದಾನೆ. ತನ್ನ ಸೊಂಡಿಲಿನಿಂದ ಆ ದೇವಲ ಮಹರ್ಷಿಗಳನ್ನು ಎಳೆದು ಮೇಲಕ್ಕೆ ಆಟಾಡಿಸಿ ತಾವು ವಿನೋದ ಮಾಡ್ತಾ ಇದ್ದಾರೆ. ನೋಡ್ರಿ, ತಮ್ಮ ದಿವ್ಯ ದೃಷ್ಟಿಯಿಂದ ದೇವಲ ಮಹರ್ಷಿಗಳಿಗೆ ಗೊತ್ತಾಯಿತು ಇದು ಇವರ ಕುತಂತ್ರ ಅಂತ. ಶಾಪ ಕೊಟ್ಟು, ನೀವು ಗಂಧರ್ವರಾಗಲಿಕ್ಕೆ ಯೋಗ್ಯರಲ್ಲ, ನೀವು ಯಾವ ರೂಪದಿಂದ ನೀವು ನನ್ನನ್ನು ಅವಮಾನಿಸಿದರೋ, ಇಷ್ಟು ಕಷ್ಟ ಕೊಟ್ಟರೋ, ಅದೇ ಯೋನಿಯಲ್ಲಿ ನಿಮಗೆ ಜನ್ಮ ಬರಲಿ ಅಂತ, ಅದೇ ಯೋನಿಯಲ್ಲಿ ಹುಟ್ಟ್ರಿ ನೀವು ಅಂತ. ಹಾಗಾಗಿ ಈ ಹಾಹಾ ಅನ್ನುವ ಗಂಧರ್ವ, ಹೂಹು ಅನ್ನುವ ಗಂಧರ್ವ ಇಬ್ಬರೂ ಕೂಡ ಕರಿಮಕರರಾಗಿ ತಾವು ಒಂದೇ ಅರಣ್ಯದಲ್ಲಿ ಹುಟ್ಟಿದ್ದಾರೆ. ನೋಡಿ, ಅವರ ಪ್ರಾರಬ್ಧ ಅದು. ಹೀಗೆ ಪರಮಾತ್ಮ ತಾನು ಏನು ಮಾಡಿದ್ದಾನೆ, ಬಂದು ಈ ಇಬ್ಬರಿಗೂ ತಮ್ಮ ಆ ಯೋನಿಯಿಂದ, ಆ ಪ್ರಾಣಿ ಜನ್ಮದಿಂದ ಆ ಇಬ್ಬರನ್ನೂ ಮುಕ್ತಗೊಳಿಸಿದ್ದಾನೆ. ಹೀಗೆ ಪರಮಾತ್ಮ ತಾನು ಕರುಣಾಮಯಿಯಾಗಿ ತಾನು ಗಜೇಂದ್ರನನ್ನು ರಕ್ಷಿಸಿದ್ದಾನೆ. ಇದರ ಹಿಂದಿರುವ ಅಧ್ಯಾತ್ಮ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಗಜೇಂದ್ರ ಮೋಕ್ಷ ಅಂತಂದರೆ ಕೇವಲ ಒಂದು ಆನೆ ಮತ್ತು ಮೊಸಳೆಗೆ ಆದಂತಹ ಯುದ್ಧ, ಪರಮಾತ್ಮ ಬಂದ ಆ ಗಜೇಂದ್ರನನ್ನು ರಕ್ಷಿಸಿದ, ಇಷ್ಟೇ ಅಲ್ಲ. ಅದರ ಹಿಂದೆ ಒಂದು ಅಧ್ಯಾತ್ಮ ಸಂದೇಶ ಅಡಗಿದೆ. ಏನದು? ಗಜೇಂದ್ರ ಅಂತಂದರೆ ಮತ್ತಿನ್ಯಾರೂ ಅಲ್ಲ, ನಾವೆಲ್ಲರೂ ಗಜೇಂದ್ರರೇ, ಜೀವಾತ್ಮನೇ ಗಜೇಂದ್ರ. ಈ ಗಜೇಂದ್ರ ಎಲ್ಲಿ ವಾಸ ಮಾಡಿಕೊಂಡಿದ್ದ? ತ್ರಿಕೂಟ ಪರ್ವತದಲ್ಲಿ. ನಮ್ಮ ಶರೀರವೇ ತ್ರಿಕೂಟ ಪರ್ವತ. 3 ಏನಿದೆ ನಮ್ಮ ಶರೀರದಲ್ಲಿ? ಸತ್ವ, ರಜಸ್ತಮಸ್ಸೆಂಬ 3 ಗುಣಗಳಿಂದ ಕೂಡಿದಂತಹ ಶರೀರ ಇದು.
ಇದೇ ತ್ರಿಕೂಟ ಪರ್ವತ. ತ್ರಿಕೂಟ ಪರ್ವತದಲ್ಲಿ ಈ ಜೀವಾತ್ಮ ವಾಸ ಮಾಡಿಕೊಂಡಿದ್ದಾನೆ. ಗಜೇಂದ್ರ ನೋಡಿ ಎಲ್ಲ ಕಡೆ ವಿಹಾರ ಮಾಡಿ ತನಗೆ ಬಾಯಾರಿಕೆ ಆಯಿತು ಅಂತ ಸರೋವರಕ್ಕೆ ಇಳಿದ, ನೀರು ಕುಡಿಬೇಕು ಅಂತ. ನಾವೂ ಕೂಡ ಎಲ್ಲ ಯೋನಿಗಳಲ್ಲಿ ಪರಿಭ್ರಮಣೆ ಮಾಡಿ ಸುತ್ತಿ ಎಲ್ಲ ಯೋನಿಗಳಲ್ಲೂ ಜನ್ಮವನ್ನು ತಾಳಿ ಕೊನೆಗೆ ನಾವು ನೀರು ಕುಡಿಬೇಕು ಅಂತ ಈ ಸಂಸಾರಕ್ಕೆ, ಮನುಷ್ಯ ಯೋನಿಗೆ ಬರ್ತೀವಿ ನೋಡಿ. ಸಂಸಾರವೆಂಬ ಸಮುದ್ರಕ್ಕೆ, ಸಂಸಾರವೆಂಬ ಸರೋವರಕ್ಕೆ ಬರ್ತೀವಿ ನೀರು ಕುಡಿಲಿಕ್ಕೆ. ಗಜೇಂದ್ರ ಹೇಗೆ ಸರೋವರಕ್ಕೆ ಇಳಿದ್ನೋ ನೀರು ಕುಡಿಲಿಕ್ಕೆ, ನಾವು ಸಂಸಾರಕ್ಕೆ ಬರ್ತೀವಿ. ಸಂಸಾರವೆಂಬ ಸರೋವರಕ್ಕೆ ಬಂದಿದ್ದೇವೆ ನೀರು ಕುಡಿಲಿಕ್ಕೆ. ನೀರು ಕುಡಿಯೋದು ಅಂತಂದರೆ ಏನು? ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲಿಕ್ಕೆ ಬಂದಿದ್ದೇವೆ ಅಂತ ಅರ್ಥ ಅಷ್ಟೇ. ಪ್ರಾರಬ್ಧ ಕರ್ಮ ಅನುಭವಿಸಲಿಕ್ಕೇನೆ ನಾವು ಈ ಸಂಸಾರದಲ್ಲಿ ಬಂದಿರೋದು. ಪ್ರಾರಬ್ಧ ಕರ್ಮ ಯಾವತ್ತೂ ಹೇಗೆ ಅಂತಂದರೆ, ಪ್ರಾರಬ್ಧ ಕರ್ಮಣಃ ಭೋಗೇನೈವ ವಿನಾಶಃ ಅಂತ. ಯಾವತ್ತೂ ಅನುಭವಿಸಿಯೇ ಪ್ರಾರಬ್ಧ ಕರ್ಮ ಅಕ್ಷಯ ಆಗೋದಂತೆ ನೋಡಿ. ಭಗವದ್ ಅನುಗ್ರಹ ಆಯಿತು ಅಂತಾದರೆ ಅದರ ಆ ಇಂಟೆನ್ಸಿಟಿ ಕಮ್ಮಿ ಆಗಬಹುದು, ಆದರೆ ಅನುಭವಿಸೋದನ್ನು ಅನುಭವಿಸಬೇಕು. ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಪರಮಾತ್ಮನೂ ಆ ಪ್ರಾರಬ್ಧ ಕರ್ಮವನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ, ಅನುಭವಿಸಲೇಬೇಕು. ಹೀಗೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಿಕ್ಕೆ ಅಂತ ಬರ್ತೇವೆ ನೋಡಿ. ಗಜೇಂದ್ರ ಪ್ರಾರಬ್ಧ ಕರ್ಮ ತಾನು ಸರೋವರಕ್ಕೆ ಇಳಿಬೇಕಾದ್ರೆ, ತಾನು ವಾಸ ಮಾಡಿಕೊಂಡಿರಬೇಕಾದ್ರೆ ತನಗೆ ಮದ ಇತ್ತು, ಬಲದ ಮದ ಇತ್ತು. ನಮಗೂ ನಾನಾ ತರಹದ ಮದಗಳಿವೆ, ಒಂದಲ್ಲ ಎರಡಲ್ಲ ಮೂರಲ್ಲ. ವಿದ್ಯಾಬಲ, ಕೆಲವರಿಗೆ ರೂಪದ ಬಲ, ಸೌಂದರ್ಯದ ಬಲ, ಮದ, ವಿದ್ಯಾಮದ, 8 ಮದಗಳು ಕೇಳಿದ್ದೀರಿ. ಗಜೇಂದ್ರನಿಗೆ ಅವನಿಗೆ ಬಲದ ಮದ ಇತ್ತು. ನಮಗೆಲ್ಲರಿಗೂ 8 ಮದಗಳಲ್ಲಿ ಅಷ್ಟಮದಗಳು ಅಂತ ಪರಿಗಣಿಸಿದ್ದಾರೆ. ಅಷ್ಟಮದಗಳಲ್ಲಿ ಯಾವುದಾದ್ರೂ ಒಂದಿರುತ್ತೆ ನೋಡಿ. ಒಂದೋ ನಾನು ವಿದ್ಯಾವಂತ ಅನ್ನುವ ಮದ ಇರುತ್ತೆ, ಒಂದೋ ನಾನು ಸುಂದರ ಸುಂದರಿ ಇಂತಹ ಮದ ಇರುತ್ತೆ, ಅಥವಾ ನನಗೆ ಜನಬಲ ಇದೆ ಅಂತ ಆ ಬಲದ ಮದ ಇರುತ್ತೆ. ನಾನಾ ತರಹದ ಮದಗಳು. ಹೀಗೆ ನಾವು ಈ ಮದದಿಂದ ಕೂಡಿದ ಮನುಷ್ಯರೆಲ್ಲರೂ ಕೂಡ ಸಂಸಾರದಲ್ಲಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲಿಕ್ಕೆ ಬರ್ತೀವಿ. ಗಜೇಂದ್ರ ಸರೋವರದಲ್ಲಿ ಇಳಿದಾಗ ಮತ್ತೆ ಎಲ್ಲ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ಹೋಗುವಾಗ, ನೀರನ್ನು ಕುಡಿದು ಹೋಗುವಾಗ ಮೊಸಳೆ ಬಂದು ಕಾಲನ್ನು ಹಿಡಿದು ಎಳೀತು. ನಮಗೂ ಹಾಗೆ ನಾವು ಎಲ್ಲ ಪ್ರಾರಬ್ಧ ಕರ್ಮವನ್ನು ಅನುಭವಿಸಬೇಕಾದ್ರೆ ಈ ಸಂಸಾರದಲ್ಲಿ ಸಮಸ್ಯೆಗಳು ನಮ್ಮನ್ನು ಎಳೆಯತ್ತೆ ನೋಡಿ. ಒಂದಲ್ಲ, ಅಲ್ಲಿ ಆದರೆ ಒಂದೇ ಮೊಸಳೆ ಗಜೇಂದ್ರನನ್ನು, ಆ ಆನೆಯನ್ನು ಎಳಿಲಿಕ್ಕೆ. ನಮಗೆ ಸಂಸಾರದಲ್ಲಿ, ಜೀವನದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಸಮಸ್ಯೆಗಳೆಂಬ ಮೊಸಳೆಗಳು ನಮ್ಮನ್ನು ಹಿಡಿದು ಎಳಿತಾ ಇವೆ. ನಮಗೆ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ. ಆ ಸಮಸ್ಯೆಗಳಿಂದ ನಮಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ. ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೋಗ್ತೇವೆ, ಪರಿಹಾರ ಸಿಗೋದಿಲ್ಲ. ಗಜೇಂದ್ರ ತಾನು ಮೇಲೆ ಬರಬೇಕು ಅಂತ ಪ್ರಯತ್ನ ಪಡ್ತಾನೆ, ಬರಲಿಕ್ಕಾಗೋದಿಲ್ಲ. ಆ ಸಮಸ್ಯೆಯಿಂದ ಪರಿಹಾರ ಮಾಡುತ್ತೇನೆ ಅಂಥೇಳಿ ಅನೇಕ ಕುಟುಂಬದವರು ಬರ್ತಾರೆ. ಯಾರಿಂದಲೂ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರಿಂದಲೂ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಗಜೇಂದ್ರನಿಗೆ ಯಾರು ರಕ್ಷಣೆ ಮಾಡಿದರು? ಯಾರೂ ಮಾಡಲಿಲ್ಲ. ಸಮಸ್ಯೆಗಳು ಇದ್ದಾಗ ಯಾರೂ ಬಂದಿಲ್ಲ ನೋಡಿ ರಕ್ಷಣೆ ಮಾಡಲಿಕ್ಕೆ. ಯಾರನ್ನು ನಂಬಿದ್ನೋ ಅವರು ಬಂದಿಲ್ಲ. ಬಂದದ್ದು ಪರಮಾತ್ಮನೇ. ನಮಗೂ ಅಷ್ಟೇ, ಅಂತ್ಯಕಾಲದಲ್ಲಿ ಯಮದೂತರು ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ. ಆಗ ರಕ್ಷಣೆ ಮಾಡೋದು ಯಾರು ಮಾಡ್ತಾರೆ? ಪರಮಾತ್ಮನೇ ಮಾಡೋದು. ವಿಷ್ಣುದೂತರೇ ಬಂದು ಅಜಾಮಿಳನನ್ನು ರಕ್ಷಿಸಿದ್ದು. ನಮ್ಮನ್ನೂ ಹಾಗೆ ಯಾರೂ ಬರಲ್ಲ ನೋಡಿ. ಹೆಂಡತಿ ಬರೋದಿಲ್ಲ, ಮಕ್ಕಳು ಬರೋದಿಲ್ಲ, ಯಾರು ಬಂಧು ಬಾಂಧವರು ಅಂತ ಯಾರ ಮೇಲೆ ಯಾರು ನಮ್ಮನ್ನು ರಕ್ಷಿಸ್ತಾರೆ ಅಂತ ನಂಬಿದ್ವೋ ಇಷ್ಟು ವರ್ಷಗಳು, ಅವರು ಯಾರೂ ನಾವು ಈ ಶರೀರ ಬಿಟ್ಟು ಹೋಗಬೇಕಾದ್ರೆ ಬರೋದಿಲ್ಲ, ಬರಲಿಕ್ಕಾಗೋದೂ ಇಲ್ಲ. ಆರು ಸಂಗಡ ಬಾಹೋರಿಲ್ಲ, ಆರು ಸಂಗಡ ಬಾಹೋರಿಲ್ಲ. ಯಾರೂ ಬರೋದಿಲ್ಲ. ಬರೋದು ಯಾವುದು? ಒಂದೇ, ನಾರಾಯಣ ನಾಮ, ನಾರಾಯಣ ನಾಮ ನೆರೆಬಹುದಲ್ಲದೆ ಆರು ಸಂಗಡ ಬಾಹೋರಿಲ್ಲ. ನಾರಾಯಣ ಅನ್ನುವ ನಾಮ ಮಾತ್ರ ಬರುತ್ತೆ ನೋಡಿ. ಅಜಾಮಿಳನಿಗೂ ಬಂದದ್ದದೇ, ಯಾರೂ ಬಂದಿಲ್ಲ ರಕ್ಷಣೆ ಮಾಡಲಿಕ್ಕೆ. ನಾರಾಯಣ ಎಂಬ ನಾಮ ಮಾತ್ರ ಬಂತು. ಹೊತ್ತು ನವಮಾಸಗಳು, ಹೊತ್ತು ನವಮಾಸ ಗರ್ಭದಲ್ಲಿ ನಿಂತು. ತಾಯಿಯೂ ಬರೋದಿಲ್ಲ. ಏನಕ್ಕೆ ನೋಡಿ, ಎಂತಹ ತಾಯಿ ಅವಳು! ನಮ್ಮನ್ನು ಗರ್ಭದಲ್ಲಿ ಹೊತ್ತು, ಅದಾದ ಮೇಲೆ ಹೆತ್ತು,
ನಮಗೆ ಬೇಕಾದ ಎಲ್ಲವನ್ನೂ ಮಾಡ್ತಾಳೆ. ಅಂತಹ ತಾಯಿ ಬರೋದಿಲ್ಲ. ಬರಲಿಕ್ಕಾಗತ್ತ? ಆಗೋದಿಲ್ಲ. ಹೆತ್ತು ಬಲು ನೋವು ಬೇನೆಗಳಿಂದಲಿ. ಎಷ್ಟು ನೋವನ್ನು ಪಟ್ಟಿರ್ತಾಳೆ ತಾಯಿ ನಮ್ಮನ್ನು ಸಾಕಿ ಸಲಹಬೇಕಾದ್ರೆ. ತುತ್ತು ಬುತ್ತಿಯ ಕೊಟ್ಟು ಸಲಹಿದಂಥ ತಾಯಿ, ತುತ್ತು ಬುತ್ತಿಯ ಕೊಟ್ಟು ಸಲಹಿದಂಥ ತಾಯಿ, ಅತ್ತು ಕಳುಹುದಳಲ್ಲದೆ ನೆರೆ ಬಹುಳೆ, ಆರು ಸಂಗಡ ಬಾಹುರಿಲ್ಲ. ತುತ್ತು ಬುತ್ತಿಯ ಕೊಟ್ಟ ತಾಯಿಯೂ ಕೂಡ ಅಂತ್ಯಕಾಲದಲ್ಲಿ ಬರೋದಿಲ್ಲ. ಅಳ್ತಾಳೆ, ನಮ್ಮನ್ನು ಕೊಟ್ಟು ಕಳಿಸ್ತಾಳೆ ಅಷ್ಟೆ. ತಾಯಿ ಹೋಗಬೇಕಾದ್ರೂ ಅಷ್ಟೇ, ನಾವು ಅಳ್ತೀವಿ, ನಮ್ಮ ತಾಯಿಯನ್ನೋ ತಂದೆಯನ್ನೋ ಕೊಟ್ಟು ಕಳಿಸ್ತೀವಿ ಅಷ್ಟೆ. ಹೆಂಡತಿ ದೇವ ವಿಪ್ರರು ಅಗ್ನಿ ಸಾಕ್ಷಿಯಿಂದಲಿ ತನ್ನ ಭಾವ ಶುದ್ಧದಿ ತಾನೇ ಧಾರೆ ಎರೆಸಿಕೊಂಡು, ದೇವಿ ತನ್ ಸತಿ ತಲೆಗೆ ಕೈಯಿಟ್ಟುಕೊಂಡಾಗ, ದೇವಿ ತನ್ ಸತಿ ತಲೆಗೆ ಕೈಯಿಟ್ಟುಕೊಂಡಾಗ, ಇನ್ಯಾರು ಗತಿ ಎಂದು ಅಳುವುದಳಲ್ಲದೆ ಯಾರು ಸಂಗಡ ಬಾವುರಿಲ್ಲ. ಹೆಂಡತಿ ಗಂಡ ಹೋದ ಮೇಲೆ ಅಳ್ತಾಳೆ, ಇನ್ನು ಮುಂದೆ ನನಗೆ ಯಾರ ಗತಿ ಅಂತ ಅಳ್ತಾಳೆ. ಗಂಡನೊಟ್ಟಿಗೆ ಬರ್ತಾಳೇನು? ಬರೋದಿಲ್ಲ. ಅದು ಎಂತಹ ಗಂಡ? ಗಂಡ ತಾನು ದೇವ ವಿಪ್ರ ದೇವಾಗ್ನಿ ದ್ವಿಜ ಸನ್ನಿಧವು ಅಂತ ದೇವತಾ ಸನ್ನಿಧಾನದಲ್ಲಿ, ಅಗ್ನಿ ಸನ್ನಿಧಾನದಲ್ಲಿ, ವಿಪ್ರರ ಸನ್ನಿಧಾನದಲ್ಲಿ ನಾವು ಕನ್ಯೆಯನ್ನು ಸ್ವೀಕಾರ ಮಾಡಿರ್ತೇವೆ, ಕನ್ಯಾದಾನ ಮಾಡಿರ್ತಾರೆ. ಭಾವ ಶುದ್ಧದಿ ಧಾರೆ ಎರೆಸಿಕೊಂಡು, ಶುದ್ಧ ಭಾವದಿಂದ ಧಾರೆ ಎರೆದು ಕೊಟ್ಟಿರ್ತಾರೆ ನಮಗೆ. ನಾವು ಅಂತಹ ಹೆಂಡತಿ ಎಷ್ಟು ವರ್ಷ ಜೀವನ ಮಾಡುತ್ತೇವೆ, ಅಂತಹ ಹೆಂಡತಿ ನಾವು ಹೋದ ಮೇಲೆ ಅಂತ್ಯಕಾಲದಲ್ಲಿ ಇನ್ನು ಮುಂದೆ ನನ್ನ ಗತಿ ಯಾರು, ನನ್ನನ್ನು ನೋಡಿಕೊಳ್ಳೋರು ಯಾರು, ಅದನ್ನು ಆಲೋಚನೆ ಮಾಡ್ತಾಳೆ. ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂಗೇ, ಗತವತಿ ವಾಯೌ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ನೋಡಿ, ಶರೀರದಲ್ಲಿ ಪ್ರಾಣ ಇರುವವರೆಗೆ ಮಾತ್ರ ಎಲ್ಲರೂ ಬರ್ತಾರೆ, ನಿಮ್ಮನ್ನು ವಿಚಾರಿಸ್ತಾರೆ. ಪ್ರಾಣ ಹೋದ ಮೇಲೆ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ, ಹೆಂಡತಿಯೂ ತನ್ನ ಗಂಡನ ಶರೀರವನ್ನು ನೋಡಿ ಹೆದರ್ತಾಳಂತೆ. ನೋಡಿ, ಹೆಂಡತಿಯೂ ಗಂಡನೊಟ್ಟಿಗೆ ಬರೋದಿಲ್ಲ, ಅಥವಾ ಹೆಂಡತಿ ಹೋದರೆ ಗಂಡನೂ ಕೂಡ ಹೆಂಡತಿಯೊಟ್ಟಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ವಿಧಿ. ಯಾರು ಬರ್ತಾರೆ? ಆರು ಸಂಗಡ ಬಾಹೋರಿಲ್ಲ. ಯಮನ ದೂತರು ಬಂದು ಪಾಶವನು ತಗಲಾಕಿ, ಮಮತೆ ಇಲ್ಲದೆ ತನ್ನ ಸೆಳೆಯುತ್ತಿರಲು. ಅಂತ್ಯಕಾಲದಲ್ಲಿ ಬರ್ತಾರೆ, ಯಮದೂತರು ಬರ್ತಾರೆ, ಅವರ ದರ್ಶನ ಆಗತ್ತೆ. ಪಾಶ ಹಾಕ್ತಾರೆ, ಹಗ್ಗ ಹಾಕಿ ನಮ್ಮನ್ನು ಎಳೆದುಕೊಂಡು ಹೋಗ್ತಾರೆ. ನಾವು ಪ್ರಾರ್ಥನೆ ಮಾಡಿದರೆ ಯಮದೂತರ ಬಳಿ, ನೋಡು ನಾಳೆ ನನ್ನ ಮಗನ ಮದುವೆ ಇದೆ, ನಾಳೆ ನನ್ನ ಮೊಮ್ಮಗನ ಉಪನಯನ ಇದೆ, ನಾಡಿದ್ದು ಬಾ ಅಂತ ಹೇಳಿದ್ರೆ ಬರ್ತಾರೇನು? ಮಮತೆ ಇಲ್ಲದೆ ತನ್ನ, ಯಮದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಹೇಳ್ತಾರೆ. ಮಮತೆ ಇಲ್ಲದೆ ತನ್ನ ಎಳೆಯುತ್ತಿರಲು, ವಿಮುಖನಾಗಿ ತಾನು ವ್ಯಥೆಯಿಂದ ಪೋಪಾಗ, ವಿಮುಖನಾಗಿ ತಾನು ವ್ಯಥೆಯಿಂದ ಪೋಪಾಗ, ಕಮಲಾಕ್ಷ ಪುರಂದರ ವಿಠಲ ನೀನಲ್ಲದೆ ಆರು ಸಂಗಡ ಬಾಹುರಿಲ್ಲ, ಆರು ಸಂಗಡ ಬಾಹುರಿಲ್ಲ. ನಾರಾಯಣ ನಾಮ, ನಾರಾಯಣ ನಾಮ ನೆರೆಬಹುದಲ್ಲದೆ ಆರು ಸಂಗಡ ಬಾಹುರಿಲ್ಲ. ಅಂತ್ಯದಲ್ಲಿ ಯಮದೂತರನ್ನು ಓಡಿಸೋದು ನಾರಾಯಣ ನಾಮ ಮಾತ್ರ. ಈ ಎಚ್ಚರ ಗಜೇಂದ್ರನಿಗೆ ಅಂತ್ಯದಲ್ಲಾಯಿತು. ನಮಗೆ ಈಗಲೇ ಆದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ನಾವು ನಮಗೆ ರಕ್ಷಕ ಒಬ್ಬನೇ, ಆ ಪರಮಾತ್ಮ ಮಾತ್ರ ಅಂತ ಭಾವಿಸಿ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು. ಹೀಗೆ ಗಜೇಂದ್ರ ಮೋಕ್ಷದ ಪ್ರಸಂಗವನ್ನು ಹೇಳಿ ಆದಮೇಲೆ ಶುಕಾಚಾರ್ಯರು ಪರೀಕ್ಷಿತನಿಗೆ ಮುಂದೆ ಸಮುದ್ರ ಮಥನದ ಸಂದರ್ಭ, ಸಮುದ್ರ ಏನಕ್ಕೆ ಮಥನ ಸಮುದ್ರದ ಮಥನವನ್ನು ಏನಕ್ಕೆ ಮಾಡಬೇಕಾಗಿ ಬಂತು ಅಂತನ್ನುವ ಆ ಕಥೆಯನ್ನು ತಾವು ಹೇಳ್ತಾರೆ. ದೂರ್ವಾಸ ಮಹರ್ಷಿಗಳು ಒಮ್ಮೆ ನೈರ್ಮಾಲ್ಯವನ್ನು ತಾವು ತಮ್ಮ ಕೈಯಲ್ಲಿ ಹಿಡಿದು ಬರ್ತಾ ಇದ್ರಂತೆ. ದೇವರಿಗೆ ಅರ್ಪಿಸಿದಂತಹ ನೈರ್ಮಾಲ್ಯ.
ಒಂದು ಮಾಲೆ ಇತ್ತು, ತಾವು ಹಿಡಿದು ಬರ್ತಾ ಇದ್ದರು. ಮಾರ್ಗದಲ್ಲಿ ಇಂದ್ರ ತಾನು ಐರಾವತದ ಮೇಲೆ ಕುಳಿತು ಬರ್ತಾ ಇದ್ನಂತೆ. ಐರಾವತ ಆಗಿರಲಿಲ್ಲ, ಯಾವುದೋ ಒಂದು ಆನೆಯ ಮೇಲೋ ತನ್ನ ವಾಹನದ ಮೇಲೆ ಕುಳಿತು ಬರ್ತಾ ಇದ್ದ. ಬಂದ ಇಂದ್ರನನ್ನು ನೋಡಿದ ದೂರ್ವಾಸರು ಏನು ಮಾಡಿದರು, ಇಂದ್ರ ಬಂದಿದ್ದಾನೆ ಸ್ವರ್ಗಾಧಿಪತಿ, ಇವನಿಗೆ ಈ ಮಾಲೆ ಸಿಗಲಿ ಅಂಥೇಳಿ, ಭಗವಂತನ ನೈರ್ಮಾಲ್ಯ ಸಿಗಲಿ ಅಂಥೇಳಿ, ಭಗವದ್ ಅನುಗ್ರಹ ಆಗಲಿ ಅಂತ ತಾವು ಆ ಮಾಲೆಯನ್ನು ಹಾಕಿದ್ರಂತೆ. ಕೆಳಗಿದ್ದವರು ಆನೆಯ ಮೇಲೆ ಕುಳಿತ ಇಂದ್ರನಿಗೆ ಹಾಕಿದರು. ಇಂದ್ರ ತಿರಸ್ಕಾರ ಮಾಡಿದ ನೋಡಿ ಆ ನೈರ್ಮಾಲ್ಯವನ್ನು, ದೇವರ ನೈರ್ಮಾಲ್ಯ ತಿರಸ್ಕಾರ ಮಾಡಿದ. ಎತ್ತು ತೆಗೆದು ಅದು ಆನೆಯ ಮೇಲೆ ಹಾಕಿದ. ಆನೆಗೇನು ಗೊತ್ತು ಅದು ನೈರ್ಮಾಲ್ಯ ಅಂತ? ಪ್ರಾಣಿಗಳಿಗೇನು ಗೊತ್ತಿರುತ್ತೇನು? ಆನೆ ಏನು ಮಾಡಿತು, ಸೊಂಡಿಲಿನಿಂದ ತೆಗೆದು ಆ ನೈರ್ಮಾಲ್ಯವನ್ನು ಕೆಳಗೆ ಬಿಸಾಡಿತು. ದೂರ್ವಾಸರು ಶಾಪ ಕೊಟ್ಟರು. ಲಕ್ಷ್ಮಿ ನಿನ್ನ ಮನೆಯನ್ನು ಬಿಟ್ಟು ಹೋಗಲಿ ಅಂತ ಶಾಪ ಕೊಟ್ಟರು. ನೋಡಿ, ಲಕ್ಷ್ಮೀ ನಿನ್ನ ಮನೆಯನ್ನು ಬಿಟ್ಟು ಹೋಗಲಿ ಅಂತಲೇ ಏನಕ್ಕೆ ಶಾಪ ಕೊಟ್ಟರು? ಕಾರಣ ನೈರ್ಮಾಲ್ಯವನ್ನು ತಿರಸ್ಕರಿಸಿದ್ದ ಇಂದ್ರ. ನೈರ್ಮಾಲ್ಯದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ಹಾಗಾಗಿ ದೇವರಿಗೆ ಒಮ್ಮೆ ಅರ್ಪಿಸಿದ ಹೂವು ತುಳಸಿ ತೆಗೆದ ಮೇಲೆ ನೈರ್ಮಾಲ್ಯ ಆಗ್ತದೆ. ಅದು ಎಲ್ಲೆಲ್ಲೋ ಬಿಸಾಡಲಿಕ್ಕಿಲ್ಲ, ಎಲ್ಲೆಲ್ಲೋ ಬಿಸಾಡಲಿಕ್ಕಿಲ್ಲ. ಎಲ್ಲೋ ಮರದ ಬುಡಕ್ಕೋ ಎಲ್ಲೋ ಒಂದು ಶುದ್ಧವಾದ ಸ್ಥಳದಲ್ಲೇ, ಆದಷ್ಟು ಅಪವಿತ್ರವಾಗದೇ ಇರುವಂತಹ ಸ್ಥಳದಲ್ಲಿ ಹಾಕಬೇಕದನ್ನು. ಈ ದೃಷ್ಟಿಯಿಂದ ನೈರ್ಮಾಲ್ಯವನ್ನು ತಿರಸ್ಕರಿಸಿದ್ದರಿಂದ ಲಕ್ಷ್ಮಿಯನ್ನು ತಿರಸ್ಕರಿಸಿದ ಹಾಗಾಯಿತು. ಲಕ್ಷ್ಮಿ ಬಿಟ್ಟು ಹೋಗಲಿ ಅಂತ ಶಾಪ ಕೊಟ್ಟರು. ಲಕ್ಷ್ಮಿ ಬಿಟ್ಟು ಹೋದ್ಲು ಅಂದರೆ ಸಂಪತ್ತು ಹೋಯಿತು, ಸಿಂಹಾಸನ ಹೋಯಿತು. ದೈತ್ಯರೆಲ್ಲರೂ ಆಕ್ರಮಣ ಮಾಡಿದರು, ಸಿಂಹಾಸನ ಹೋಯಿತು. ಇಂದ್ರ ಏನು ಮಾಡೋದು, ಪರಮಾತ್ಮನ ಬಳಿ ಬಂದ. ದೇವತೆಗಳನ್ನು ಎಲ್ಲರನ್ನೂ ಕರ್ಕೊಂಡು ಪರಮಾತ್ಮ ಹೇಳಿದ, ಒಂದು ಕೆಲಸ ಮಾಡಿರಿ, ಈಗ ದೈತ್ಯರು ಬಲಿಷ್ಠರಾಗಿದ್ದಾರೆ, ನೀವು ಹೋಗಿ ಒಂದು ಒಪ್ಪಂದ ಮಾಡಿಕೊಳ್ಳ್ರಿ, ನಿಮಗೆ ಶಾಶ್ವತವಾದ ಪರಿಹಾರವನ್ನು ನಾನು ಹೇಳುತ್ತೇನೆ ಅಂತ ಪರಮಾತ್ಮ ಹೇಳಿದ. ಏನು ಹೇಳಿದ, ಅಮೃತವನ್ನು ಕುಡಿಸ್ತೇನೆ ನಿಮಗೆ, ನೀವು ಸಮುದ್ರ ಮಥನ ಮಾಡಿರಿ. ಮಥನ ಮಾಡಿದಾಗ ಆ ಸಮುದ್ರದಿಂದ ಅಮೃತ ಬರುತ್ತೆ. ಅಮೃತವನ್ನು ನಾನು ನಿಮಗೆ ಕುಡಿಸ್ತೇನೆ, ನೀವು ಅಮೃತರಾಗ್ತೀರಿ, ಅಮರರಾಗ್ತೀರಿ, ಅದರರಾಗ್ತೀರಿ. ಶಾಶ್ವತವಾದ ಪರಿಹಾರ. ಆದರೆ ಸಮುದ್ರ ಮಥನ ನಿಮ್ಮ ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ, ನೀವು ಒಬ್ಬರೇ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ದೈತ್ಯರ ಸಹಾಯವನ್ನು ತಗೊಂಡು ನೀವು ಈ ಸಮುದ್ರ ಮಥನ ಮಾಡಬೇಕು, ಚೆನ್ನಾಗಿ ಕಡಿಬೇಕು ಕ್ಷೀರ ಸಮುದ್ರವನ್ನು. ದೈತ್ಯರ ಹತ್ರ ಹೋಗಿ ಒಪ್ಪಂದ ಮಾಡಿಕೊಳ್ಳ್ರಿ, ಅಗ್ರಿಮೆಂಟ್ ಮಾಡಿಕೊಳ್ಳ್ರಿ. ಏನು, ಅವ್ರಿಗೆ ಹೋಗಿ ಹೇಳ್ರಿ, ನಾವಿಬ್ಬರೂ ಸೇರಿ ಸಮುದ್ರ ಮಥನ ಮಾಡೋಣ, ಅಮೃತ ಸಿಕ್ಕಿದ ಮೇಲೆ ನಿಮಗೆ 50 ನಮಗೆ 50, 50-50 ಅಂತ ನೀವೊಂದು ಅಗ್ರಿಮೆಂಟ್ ಮಾಡಿಕೊಳ್ಳ್ರಿ. ಅವರು ಅಮೃತದ ಮೇಲೆ ಇರುವ ಆಸೆಯಿಂದ ಬಂದೇ ಬರ್ತಾರೆ. ಸರಿ ಆಯಿತು ಅಂತ ಹೇಳಿದರು. ಸಮುದ್ರ ಕಡಿಬೇಕಾದರೆ ಕಡಗೋಲು ಬೇಕಲ್ಲ. ಕಡಗೋಲು ಯಾವುದನ್ನು ಕಡಗೋಲು ಮಾಡಿಕೊಳ್ಳೋದು, ಮಂದರ ಪರ್ವತವನ್ನು ತೊಗೊಂಬನ್ರಿ ಅಂತ ಪರಮಾತ್ಮನೇ ಎಲ್ಲ ಉಪಾಯಗಳನ್ನು ಹೇಳ್ತಾ ಇದ್ದಾನೆ ದೇವತೆಗಳಿಗೆ. ಮಂದರ ಪರ್ವತವನ್ನು ತೊಗೊಂಡು ಬನ್ನಿ. ಅಷ್ಟೇ ಅಲ್ಲ, ಅದಕ್ಕೆ ವಾಸುಕಿಯನ್ನು ಸುತ್ತಿ, ವಾಸುಕಿಯನ್ನು ಕೇಳಿ ಬರ್ತಾನೆ. ಆ ವಾಸುಕಿಯನ್ನು ಸುತ್ತಿ ಒಂದು ಕಡೆ ನೀವು ಒಂದು ಕಡೆ ದೈತ್ಯರು ನಿಂತು ಕಡೀರಿ, ಆಗ ಅಮೃತ ಬರುತ್ತೆ. ಸರಿ, ಮಂದರ ಪರ್ವತ ತರಬೇಕು ಅಂತ ಹೋದರು. ದೇವತೆಗಳು ದೈತ್ಯರ ಬಳಿ ಹೋಗಿ ಒಪ್ಪಂದನೂ ಮಾಡಿಕೊಂಡ್ರು. ದೈತ್ಯರಿಗೂ ಖುಷಿ ಆಯಿತು, ಅಮೃತ ಸಿಗತ್ತೆ ಅಂತ. ಅವರ ಮನಸ್ಸಿನಲ್ಲಿ ಏನು ಅಂತಂದರೆ, ಈಗ 50-50 ಅಂತ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಆಮೇಲೆ ಸಿಕ್ಕಿದ ಮೇಲೆ ನಾವೇ ಎಲ್ಲ ಹಂಚ್ಕೊಳ್ಳೋಣ, ಅವರು ಕೊಡೋದು ಬೇಡ ಅಂತ ದೈತ್ಯರು ಬಂದರು. ದೈತ್ಯರು ಬಂದರು, ದೇವತೆಗಳು ಬಂದರು. ಮಂದರ ಪರ್ವತ ಎತ್ತಬೇಕಲ್ಲ, ಯಾರ ಕೈಯಿಂದಲೂ ಎತ್ತಲಿಕ್ಕೆ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗಿಲ್ವಂತ ನೋಡಿ. ಅದಾದಮೇಲೆ ಪರಮಾತ್ಮನಲ್ಲೇ ಶರಣಾಗಿ ನೀನೇ ಹೇಗಾದರೂ ಮಾಡಿ ಈ ಮಂದರ ಪರ್ವತವನ್ನು ತಂದು ಸಮುದ್ರದಲ್ಲಿ ಹಾಕಬೇಕು ಅಂತ ಕೇಳಿಕೊಂಡ್ರು. ಎಲ್ಲ ಪರಮಾತ್ಮನೇ ಆ ಮಂದರ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಟ್ಟು, ಗರುಡ ತಾನು ಮೇಲೆ, ಅದಾದ ಮೇಲೆ ಅಲ್ಲಿ ಸಮುದ್ರದಲ್ಲಿ ತಂದು ಹಾಕಿದ್ದು. ಮಂದರ ಪರ್ವತ ಹಾಕಿದರು. ಅದಾದ ಮೇಲೆ ವಾಸುಕಿಯನ್ನು ಕೂಡ ತಂದರು, ಸುತ್ತಿದರು. ವಾಸುಕಿಯನ್ನು ಸುತ್ತಿದ ಮೇಲೆ ನೋಡಿ, ಕಡಿಬೇಕಾದರೆ ಅಲ್ಲಿ ಪರಮಾತ್ಮ ತಾನು ಒಂದು ರೂಪದಿಂದ ತಾನು ಅಲ್ಲೇ ಹೊರಗೆ ನಿಂತಿದ್ದಾನೆ. ಅಜಿತನಾಮಕನಾಗಿ ನಿಂತಿದ್ದಾನೆ. ಪರಮಾತ್ಮನ ಒಂದು ರೂಪ ಅಜಿತ ಅಂತ. ಅಜಿತನಾಮಕನಾಗಿ ಪರಮಾತ್ಮ ಒಂದು ರೂಪದಿಂದ ಹೊರಗೆ ನಿಂತಿದ್ದಾನೆ. ಅವನು ಹೇಳಿದ್ದಂತೆ ಎಲ್ಲರಿಗೂ, ದೇವತೆಗಳಿಗೆ ಹೇಳಿದ್ದಂತೆ, ದೈತ್ಯರಿಗೆ ಹೇಳಿದ್ದಂತೆ, ಇವಾಗ ಕಡಿಬೇಕಲ್ಲ, ಒಂದು ಕಡೆ ದೇವತೆಗಳು, ಒಂದು ಕಡೆ ದೈತ್ಯರು. ಯಾರು ಬಾಲ ಇಟ್ಕೊಳ್ಳೋದು, ಯಾರು ಮುಖ ಇಟ್ಕೊಳ್ಳೋದು ಅಂತ, ಹೆಡೆ ಹತ್ರ ಯಾರು, ಬಾಲದ ಹತ್ರ ಯಾರು ಅಂತ ಪರಮಾತ್ಮ ಹೇಳಿದ್ದಂತೆ, ಒಂದು ಕೆಲಸ ಮಾಡಿರಿ, ದೇವತೆಗಳೆಲ್ಲರೂ ಕೂಡ ಹೆಡೆ ಹತ್ರ ಹೋಗ್ರಿ, ಅಲ್ಲಿ ಹೋಗ್ರಿ, ದೈತ್ಯರೆಲ್ಲರೂ ಕೂಡ ಬಾಲದ ಬಳಿ ಬನ್ನಿರಿ, ಸಮುದ್ರವನ್ನು ಚೆನ್ನಾಗಿ ಕಡಿರಿ ಅಂತ ತಾನು ಆದೇಶ ಮಾಡಿದ. ಪರಮಾತ್ಮ ದೈತ್ಯರು ಏನು ಮಾಡಿದರು, ಎಲ್ಲರೂ ಗಲಾಟೆ ಮಾಡಿದರಂತೆ.
ನಮಗೆ ಬಾಲ ಬೇಡ ಅಂತ, ನಮಗೆ ಮುಖನೇ ಬೇಕು, ನಾವು ಹೆಡೆ ಹತ್ರನೇ ಹೋಗ್ತೇವೆ ಅಂತ. ಪರಮಾತ್ಮನಿಗೂ ಬೇಕಾದದ್ದು ಅದೇ. ಏನಕ್ಕೆ ಅಂದರೆ ದೈತ್ಯರು ಎಲ್ಲರೂ ಕೂಡ ಹೆಡೆ ಹತ್ರ ಹೋದರೆ ಆ ವಾಸುಕಿ ವಿಷವನ್ನು ತುಂಬಿಕೊಂಡಿದ್ದಾನೆ. ಗಾಳಿಯನ್ನು ಬಿಟ್ಟಾಗ ಆ ಗಾಳಿಯಲ್ಲಿ ವಿಷವೇ ಬರ್ತದೆ. ವಿಷವಾಯುವನ್ನು ತಾವು ಒಳಗೆ ತಗೊಂಡು ಅವರಿಗೆ ಸುಸ್ತಾಗೋಯ್ತಂತೆ ನೋಡಿ, ಆಯಾಸ ಆಗೋಯ್ತು ಎಲ್ಲ ದೈತ್ಯರಿಗೆ. ಒಂದೊಮ್ಮೆ ಈ ದೈತ್ಯರನ್ನು ನೀವು ಈ ವಾಸುಕಿಯ ಹೆಡೆ ಹತ್ರ ಹೋಗ್ರಿ ಅಂತ ಹೇಳಿದ್ದಿದ್ದರೆ ಅವ್ರು ಹೇಳ್ತಾ ಇದ್ರು, ಇಲ್ಲ ನಮಗೆ ಬಾಲ ಬೇಕು ಅಂತ ಹೇಳೋರು. ಬಾಲದ ಹತ್ರ ಕಳಿಸಿದರೆ ಹೆಡೆ ಬೇಕು ಅಂತ, ಹೆಡೆ ಹತ್ರ ಕಳಿಸಿದರೆ ಬಾಲ ಬೇಕು ಅಂತ. ಅದಕ್ಕೆ ಪರಮಾತ್ಮ ಏನು ಹೇಳಿದ, ನಾನು ಎಲ್ಲಿ ಕಳಿಸ್ತೇನೋ ಅದ್ರ ಉಲ್ಟ ಹೇಳ್ತಾರೆ ಇವರು. ಅದಕ್ಕೆ ಪರಮಾತ್ಮ ಏನು ಹೇಳಿದ, ದೈತ್ಯರಿಗೆ ಬಾಲದ ಹತ್ರ ಹೋಗಿ ಅಂತಂದ. ಅವ್ರು ಹೇಳಿದರು, ಈ ಪರಮಾತ್ಮ ಪಕ್ಷಪಾತ ಮಾಡ್ತಾನೆ, ದೇವತೆಗಳ ಪಕ್ಷಪಾತಿ ಇವನು, ಏನೋ ಇದೇ ಬಾಲದ ಹತ್ರ ಹೋಗು ಅಂತ ಹೇಳ್ತಾ ಇದ್ದಾನೆ ಅಂತಂದರೆ ಏನೋ ಇದೆ ನಮಗೆ. ಕೆಳಗೂ ಒಂದು ರೂಪದಲ್ಲಿ, ಪರ್ವತದ ಒಳಗೂ ಒಂದು ರೂಪದಲ್ಲಿ ನಿಂತು ಪರಮಾತ್ಮ ಎಲ್ಲ ಸಮುದ್ರ ವಥನವನ್ನು ಒಂದು ರೀತಿಯಲ್ಲಿ ತಾನೇ ಮಾಡಿಸಿಕೊಳ್ತಾ ಇದ್ದಾನೆ. ಹೀಗೆ ಸಮುದ್ರ ಮಥನ ಆರಂಭ ಆಯಿತು. ಅಮೃತ ಬರುತ್ತೆ 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 ಅಂತ ಎಲ್ಲ ದೇವತೆಗಳು ಕಾಯ್ತಾ ಇದ್ದಾರೆ, ದೈತ್ಯರು ಕಾಯ್ತಾ ಇದ್ದಾರೆ. ಆದರೆ ಮೊದಲು ಬಂದದ್ದು ಏನು? ಹಲಾಹಲ ವಿಷ ಬಂತು. ವಿಷ ಉದ್ಭವ ಆದಾಗ ನೋಡಿ, ಆ ವಿಷ ಜಗತ್ತಿನಲ್ಲಿ ಬಿದ್ದರೆ ಇಡೀ ಜಗತ್ತು ನಾಶ ಆಗುವ ಸಂಭವ ಇದೆ. ಆ ವಿಷವನ್ನು ಪಾನ ಮಾಡಬೇಕು ಅಂತ ರುದ್ರದೇವರು ಬಂದರು. ಶಿವ ಬಂದು ತಾನು ಆ ವಿಷವನ್ನು ಪಾನ ಮಾಡಿದ್ದಂತೆ ನೋಡಿ, ಆಗಲೇ ತಾನು ನೀಲಕಂಠನಾದದ್ದು. ಹೀಗೆ ರುದ್ರ ತಾನು ವಿಷಪಾನವನ್ನು ಮಾಡಿ ಆ ವಾಸ್ತವಿಕವಾಗಿ ಈ ವಿಷವನ್ನು ಮೊದಲು ಪಾನ ಮಾಡಿದ್ದು ಯಾರು ಅಂತಂದರೆ ವಾಯುದೇವರು ಅಂತ. ವಾಯು ತಾನು ಬಂದು ಆ ವಿಷವನ್ನು ಪಾನ ಮಾಡಿ ಉಳಿದ ಸ್ವಲ್ಪ ವಿಷವನ್ನು ನಿರ್ವೀರ್ಯ ಮಾಡಿ ತಾನು ರುದ್ರನಿಗೆ ಕೊಟ್ಟನಂತೆ. ಅದಾದ ಮೇಲೆ ರುದ್ರ ತಾನು ನಿರ್ವೀರ್ಯವಾದಂತಹ ಆ ವಿಷವನ್ನು ಕುಡಿದು ನೀಲಕಂಠನಾದ. ಅಷ್ಟು ಶಕ್ತಿ ಆ ವಿಷದಲ್ಲಿತ್ತು. ಹೀಗೆ ರುದ್ರ ತಾನು ವಿಷಪಾನ ಮಾಡಿ ಆ ಹಾಲಾಹಲ ವಿಷ ಜಗತ್ತನ್ನು ವಿಧ್ವಂಸಗೊಳಿಸುವ ಆ ಏನು ಸಂಭವ ಇತ್ತು ಅದನ್ನು ತಪ್ಪಿಸಿದ ರುದ್ರ. ಹೀಗೆ ಹಾಲಾಹಲ ವಿಷ ಅದಾದ ಮೇಲೆ ಅನೇಕ ರತ್ನಗಳು ಬಂತು. ಒಂದೊಂದೇ ಸಮುದ್ರ ಮಥನ ಮಾಡಬೇಕಾದ್ರೆ ಅಮೃತ ಇನ್ನೂ ಬಂದಿಲ್ಲ. ಅನೇಕ ರತ್ನಗಳು ಅದರಿಂದ ಬಂತು. ಉಚ್ಚೈಶ್ರವಸ್ಸೆಂಬ ಕುದುರೆ ಬಂತು, ಐರಾವತವೆಂಬ ಆನೆ ಬಂತು, ಕೌಸ್ತುಭಮಣಿ ಬಂತು, ರಂಭಾ ಮೊದಲಾದ ಎಲ್ಲ ಅಪ್ಸರ ಸ್ತ್ರೀಯರು ಅದರಿಂದ ಹುಟ್ಟಿದ್ದಾರೆ. ಲಕ್ಷ್ಮೀ ಕೌಸ್ತುಭ ಪಾರಿಜಾತಕಸುರಾ ಧನ್ವಂತರಿಶ್ಚಂದ್ರಮಾ ಧೇನುಃ ಕಾಮದುಘಾದಿಗೀಶ್ವರಗಜಾ ರಂಭಾದಿ ದೇವಾಂಗನಾ ಅಶ್ವಸಪ್ತಮುಖೋ ವಿಷಂ ಹರಿಧನು ಶಂಖೋಮೃತಂ ಚಾಂಬುಧೇ ರತ್ನಾನಿ ಚತುರ್ದಶ ಪ್ರತಿದಿನಂ ಕುರುವಂತು ವೋ ಮಂಗಲಂ. 14 ರತ್ನಗಳು ಬಂತಂತೆ ನೋಡಿ. ಎಲ್ಲ ರತ್ನಗಳನ್ನು ಎಣಿಸ್ತಾರೆ. ಈ 14 ರತ್ನಗಳು ಯಾವುದು ಸಮುದ್ರ ಮಥನ ಮಾಡಿದಾಗ ಬಂತಲ್ಲ, ಅಷ್ಟನ್ನು ಸ್ಮರಣೆ ಮಾಡಿದರೆ ಸಾಕಂತೆ ನಮಗೆ ಮಂಗಲ ಉಂಟಾಗತ್ತಂತೆ. ಅಂತಹ ರತ್ನಗಳು. ಹೀಗೆ ಸಮುದ್ರ ಮಥನ ಮಾಡಬೇಕಾದರೆ ಲಕ್ಷ್ಮಿಯ ಪ್ರಾದುರ್ಭಾವ ಆಯಿತು. ಲಕ್ಷ್ಮಿಯ ಪ್ರಾದುರ್ಭಾವ ಆದಾಗ
ವರುಣರ ಸಮುದ್ರ ರಾಜ ವರುಣ, ಲಕ್ಷ್ಮಿ ತನ್ನ ಮಗಳೀಗ, ತನ್ನ ಸಮುದ್ರವೆಂಬ ಗರ್ಭದಿಂದ ಹುಟ್ಟಿದವಳು. ಆದ್ದರಿಂದ ಲಕ್ಷ್ಮಿಗೆ ಸ್ವಯಂವರ ಮಾಡಬೇಕು ಅಂತ ತಾನು ನಿಶ್ಚಯ ಮಾಡಿಕೊಂಡ. ಸ್ವಯಂವರ ಅಂತಂದರೆ ಮಾಲೆ ಕೊಡೋದು, ಆ ಮಾಲೆಯನ್ನು ಯಾರಿಗೆ ಹೋಗಿ ಹಾಕ್ತಾಳೋ ಅವನನ್ನು ಕೊಟ್ಟು ಮದುವೆ ಮಾಡೋದು. ವರುಣ ತಾನು ಒಂದು ಮಾಲೆಯನ್ನು ಕೊಟ್ಟ, ಹಾರ ಕೊಟ್ಟ ಲಕ್ಷ್ಮಿಗೆ. ಲಕ್ಷ್ಮಿಯನ್ನು ನೋಡಿ ಎಲ್ಲ ದೈತ್ಯರು ಮೋಹಿತರಾಗಿದ್ದಾರೆ. ದೈತ್ಯರೆಲ್ಲರೂ ಕಾಯ್ತಾ ಇದ್ದಾರೆ. ಲಕ್ಷ್ಮಿ ಎಲ್ಲ ದೈತ್ಯರಿಗೂ ಏನು ಅಂತಂದರೆ, ಲಕ್ಷ್ಮಿ ಬಂದು ನನಗೇ ಮಾಲೆ ಹಾಕ್ತಾಳೆ, ನನಗೇ ಮಾಲೆ ಹಾಕ್ತಾಳೆ ಅಂತ. ಆದರೆ ಹೋಗಿ ಹಾಕಿದ್ದು ಲಕ್ಷ್ಮಿ ಅಜಿತನಾಮಕ ಪರಮಾತ್ಮ ಇದ್ದ, ಅವನಿಗೇ ಹಾಕಿದ್ದು. ಅಜಿತನಾಮಕ ಪರಮಾತ್ಮನ ಮತ್ತು ಲಕ್ಷ್ಮಿಯ ಮದುವೆ ಆಯಿತು ನೋಡಿ. ಈ ಪ್ರಸಂಗ ದಾಸರು ತಾವು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಇದೇ ಸಮುದ್ರ ಮಥನ ಆದಾಗ ಲಕ್ಷ್ಮಿಯ ಸ್ವಯಂವರ ಪ್ರಸಂಗವನ್ನು ತಾವು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ನೋಡಿ. ಲಕ್ಷ್ಮಿ ಪರಮಾತ್ಮನಿಗೆ ಮಾಲೆಯನ್ನು ಹಾಕಬೇಕಾದ್ರೆ ಲಕ್ಷ್ಮಿಗೂ ಆ ಪರಮಾತ್ಮನಿಗೂ ಏನಾದರೂ ಗುಣಗಳಲ್ಲಿ ಸಾಮ್ಯ ಇರಬೇಕಲ್ಲ. ನಾವು ಸಾಮಾನ್ಯವಾಗಿ ಹೆಣ್ಣು ಗಂಡು ಮದುವೆ ಆಗಬೇಕು ಅಂತಿದ್ದಾಗ ಗುಣಗಳು ಕೂಡಿ ಬರುತ್ತದೋ ಇಲ್ವೋ ಅಂತ ನೋಡ್ತೀವಿ. ಮ್ಯಾಚ್ ಮೇಕಿಂಗ್ ಅಂತ, ಮ್ಯಾಚ್ ಆಗುತ್ತೋ ಇಲ್ವೋ ಮದುವೆ ಆಗೋವರಿಗೆ ಇದು ನೋಡ್ತೀವಿ. ಇಲ್ಲೂ ಕೂಡ ದಾಸರು ಅದನ್ನೇ ನೋಡ್ತಾ ಇದ್ದಾರೆ. ಗುಣಗಳು ಕೂಡಿ ಬರ್ತದೋ ಇಲ್ವೋ, ಪರಮಾತ್ಮನಿಗೆ ಲಕ್ಷ್ಮಿಗೆ ಗುಣಗಳು ಕೂಡಿ ಬರ್ತದೋ ಇಲ್ವೋ, ಕೂಡಿ ಬರೋದಿಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಿ ಆ ಪರಮಾತ್ಮನಿಗೆ ಹೋಗಿ ಹಾರ ಹಾಕಿದ್ದು ತಪ್ಪು. ಏನಕ್ಕೆಂದರೆ ಯಾವ ಗುಣಗಳು ಯಾವ ದೃಷ್ಟಿಯಿಂದ ನೋಡಿದರೂ ಲಕ್ಷ್ಮೀದೇವಿಗೆ ಪರಮಾತ್ಮನಿಗೆ ಮ್ಯಾಚ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಜೋಡಿಯೇ ಅಲ್ಲ ಅಂತ ಹೇಳ್ತಾರೆ. ಅವರು ಸಲಿಗೆಯಿಂದ ಈ ಸ್ತೋತ್ರವನ್ನು ಮಾಡ್ತಾರೆ. ಹೇಗೆ ಒಲಿದೆ ನೀನು ಅಂತ ಪರಮಾತ್ಮನಿಗೆ ಲಕ್ಷ್ಮಿಯನ್ನು ಕೇಳ್ತಾರೆ. ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ, ತಿಳಿದು ತಿಳಿದು ತಿಳಿಯದಂಗೆ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಏನಕ್ಕೆ ಒಲಿದೆ ನೀನು, ಹೇಗೆ ಒಲಿದೆ, ಏನಕ್ಕೆ ಹೇಳ್ತೀನಿ ನೋಡು. ಏತಕ್ಕೆ ನೀನು ಒಲಿಬಾರದಾಗಿತ್ತು ಅಂತ ನಾನು ಹೇಳ್ತೀನಿ. ನೀನೆಂಥವಳು, ಅವನು ಎಂಥವ ಪರಮಾತ್ಮ. ನೀನು ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜ ವದನೆ, ನೀನು ಕಮಲಗಂಧಿ. ನಿನ್ನ ಅಂಗಾಂಗಗಳು ಎಷ್ಟು ಕೋಮಲ ಎಷ್ಟು ಮೃದು ಅಂತಂದರೆ, ಅವನು ರಮಣ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನು. ಕಮಲಗಂಧಿ ನೀನು. ನಿನ್ನ ಬಳಿ ಬಂದರೆ ಸುವಾಸನೆ, ಒಳ್ಳೆಯ ಸುಗಂಧ ಬರ್ತದೆ ನಿನ್ನ ಬಳಿ ಬಂದರೆ. ಅವನ ಬಳಿ ಹೋದರೆ ದುರ್ವಾಸನೆ. ಯಾರು? ರಮಣ ಮತ್ಸ್ಯ. ಪರಮಾತ್ಮನ ಮೊದಲನೆಯ ಅವತಾರ ಯಾವುದು? ಮತ್ಸ್ಯಾವತಾರ. ಮತ್ಸ್ಯಾವತಾರ. ಮತ್ಸ್ಯ ಅಂತಂದರೆ ಯಾವಾಗಲೂ ವಾಸನೆನೇ. ಸುಗಂಧ ಯಾವತ್ತಾದರೂ ಇದೆಯೇನು? ಇಲ್ಲ. ಮೀನು ಅಂತಂದರೆ ವಾಸನೆನೇ, ಸುಗಂಧ ಯಾವತ್ತೂ ಇಲ್ಲ. ಪರಮಾತ್ಮ ಮತ್ಸ್ಯಾವತಾರಿ, ಅವನ ಬಳಿ ಹೋದರೆ ವಾಸನೆ. ನೀನು ಕಮಲಗಂಧಿ. ಹೇಗೆ ಗುಣಗಳು ಕೂಡೋದಿಲ್ಲ. ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಅಷ್ಟೇ ಅಲ್ಲ, ನೀನು ಕೋಮಲಾಂಗಿ. ಲಕ್ಷ್ಮಿಗೆ ಹೇಳ್ತಾ ಇದ್ದಾರೆ, ನೀನು ಕೋಮಲಾಂಗಿ, ಕೋಮಲವಾದ ಅಂಗ ನಿಂದು. ಆದರೆ ಅವನ ಅಂಗಾಂಗಗಳು ಹೇಗಿವೆ? ರಮಣ ಮತ್ಸ್ಯ ಕಠಿಣ ಕಾಯ. ಎರಡನೆಯ ಅವತಾರ ಯಾವುದು? ಕೂರ್ಮಾವತಾರ. ಮತ್ಸ್ಯ ಆದಮೇಲೆ ಕೂರ್ಮ. ಆ ಕೂರ್ಮಾವತಾರ, ಕೂರ್ಮದ ಶೆಲ್ಲಿರತ್ತಲ್ಲ ಮೇಲೆ, ಎಷ್ಟು ಗಟ್ಟಿ ಅಂತಂದರೆ ಅದನ್ನು ಹೊಡಿಲಿಕ್ಕಾಗೋದಿಲ್ವಂತೆ ನೋಡಿ, ಭೇದನೆ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ಗಟ್ಟಿ ಅದು. ನೀನು ಕೋಮಲಾಂಗಿ, ಅವನು ಕಠಿಣ ಕಾಯ. ಹೇಗೆ ಒಲಿದೆ ನೀನು? ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜ ವದನೆ. ನಿನ್ನ ಮುಖ ಎಷ್ಟು ಸುಂದರ ಅಂತಂದರೆ ಅಷ್ಟು ಸುಂದರ, ಸ್ಫುರದ್ರೂಪಿಣಿ ನೀನು. ಅವನು ಹೇಗಿದ್ದಾನೆ? ರಮಣ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನು. ಹಂದಿಯ ರೂಪವನ್ನು ತಾಳಿದವ ಅವನು. ನೀನು ಸುಂದರಾಬ್ಜ ವದನೆ, ಅವನು ವರಾಹ ಸೂಕರ ರೂಪವನ್ನು ತಾಳಿದವ. ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ರಮಣೀಯ ಸ್ವರೂಪಿ ನೀನು, ಅಮಿತ ಘೋರ ರೂಪನವನು. ನಿನ್ನ ಸ್ವರೂಪ ಅಂತಂದರೆ ಅತ್ಯಂತ ರಮಣೀಯವಾದ ಸ್ವರೂಪ. ಆದರೆ ಅವನ ಸ್ವರೂಪ ಹೇಗಿದೆ? ನಿನ್ನೆ ನೋಡಿದ್ವಿ ನಾವು ನರಸಿಂಹಾವತಾರ. ಅಮಿತ ಘೋರ ರೂಪನವನು, ಘೋರವಾದ ರೂಪ ನರಸಿಂಹನದ್ದು. ನಿನ್ನ ರೂಪ ರಮಣೀಯ ರೂಪ, ಅವನ ರೂಪ ಘೋರ ರೂಪ. ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಅಷ್ಟೇ ಅಲ್ಲ, ನೀನು ನಮಿಪರಿಷ್ಟ ದಾನಿ. ನೀನು ದಾನವ ಬೇಡುವವನಿಗೆ. ಯಾರ್ಯಾರು ನಿನ್ನ ಬಳಿ ಬಂದು ಬೇಡ್ತಾರೋ ಎಲ್ಲರಿಗೂ ಸಂಪತ್ತನ್ನು ಕರುಣಿಸುವವಳು ನೀನು, ಸಂಪತ್ ಪ್ರದಾಯಕಳು ನೀನು. ಆದರೆ ಅವನು ದಾನವ ಬೇಡುವವನು. ವಾಮನನಾಗಿ ಏನು ಮಾಡಿದ? ಭಿಕ್ಷಾಪಾತ್ರೆಯನ್ನು ಎತ್ತುಕೊಂಡು ತಾನು ಭಿಕ್ಷಾಯಾಚನೆ ಮಾಡಿ ಬಲಿಯ ಬಳಿ ಹೋದ.
ಅವನು ಭಿಕ್ಷೆ ಬೇಡ್ತಾನೆ, ನೀನು ನೋಡಿದ್ರೆ ಎಲ್ಲರಿಗೂ ಕೊಡುವವಳು. ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಅಷ್ಟೇ ಅಲ್ಲ, ನೀನು ಆನಂದಾಬ್ಜ ಸದನೆ, ನೀನು ವನವಾಸಿಯವನು. ನೀನು ಎಲ್ಲಿರ್ತೀನಿ ಅಂತಂದರೆ ಶ್ರೀಮಂತರ ಮನೇಲಿ ಇರ್ತೀನಿ. ನಿನ್ನ ವಾಸ ಎಲ್ಲಿ ಅಂತಂದರೆ ಆನಂದ ಎಲ್ಲಿರ್ತದೋ ಅಲ್ಲಿ. ಅಂದರೆ ಶ್ರೀಮಂತರ ಮನೆಯಲ್ಲಿ ಆನಂದ ಇರುತ್ತೆ, ಸುಖ ಇರುತ್ತೆ, ಅಲ್ಲಿ ನಿನ್ನ ವಾಸ. ಆದರೆ ಅವನಿಗೆ ಇರಲಿಕ್ಕೆ ಸರಿಯಾಗಿ ಮನೆಯೂ ಇಲ್ಲ. ರಾಮ ಅವನೆಲ್ಲಿದ್ದ? ರಾಮ ಅವನೆಲ್ಲೋ ವನವಾಸಿಯಾಗಿ 14 ವರ್ಷ ಇದ್ದ, ಮನೆಯೇ ಇಲ್ಲ. ನೀನು ಮದುವೆ ಮಾಡಿಕೊಂಡು ಎಲ್ಲಿ ಸಂಸಾರ ಮಾಡ್ತಿ ಅಂತ. ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಜಾಣೆ ರತ್ನಾಕರನ ಮಗಳು. ಅಷ್ಟೇ ಅಲ್ಲ, ನೀನು ರತ್ನಾಕರಳ ಮಗಳು. ರತ್ನಾಕರ ಸಮುದ್ರ, ರತ್ನಾಕರ ರತ್ನಗಳ ಆಕರ, ಎಲ್ಲ ರತ್ನಗಳು ತುಂಬಿದೆ ಸಮುದ್ರದಲ್ಲಿ. ಅಂತಹ ರತ್ನಾಕರನ ಮಗಳು ನೀನು, ಶ್ರೀಮಂತೆ. ಆದರೆ ಅವನು ತಾನು ಶುದ್ಧ ಭೃಗುಜನವನು, ಭಾರ್ಗವ ಪರಶುರಾಮ ಬಡ ಬ್ರಾಹ್ಮಣ. ಹೋಗಿ ಹೋಗಿ ಆ ಬ್ರಾಹ್ಮಣನನ್ನು ಮದುವೆ ಆಗ್ತೀಯಲ್ಲ ನೀನು. ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಅಷ್ಟೇ ಅಲ್ಲ, ನೀನು ಮಾನಿ ಪತಿವ್ರತೆಯು. ನೀನು ಮಹಾಪತಿವ್ರತ ಸ್ತ್ರೀ. ನನಗೊಬ್ಬನೇ ಗಂಡ ಸಾಕು ಅಂತ ಹೋಗ್ತಾ ಇದ್ದಿ. ಆದರೆ ಅವನು ನಾನಾಯೋಷಿತ್ ಕಾಮಿ. ಅವನು ನಾನಾಯೋಷಿತ್ ಕಾಮಿ. ಕೃಷ್ಣನಿಗೆ ಎಷ್ಟು ಜನ ಹೆಂಡಂದಿರು? 14,000 ಷಣ್ಮಹಿಷಿರಿಯೋ ಎಷ್ಟು, ಇನ್ನೂ ಲೆಕ್ಕ ಸುಮಾರಿದೆ. ಕೃಷ್ಣನ ಹೆಂಡಂದಿರು ಎಷ್ಟಿದ್ದಾರೆ. ನೀನು ಪತಿವ್ರತ ಸ್ತ್ರೀ, ಮಾನಿ ಪತಿವ್ರತೆಯು ನೀನು. ನಾನಾಯೋಷಿತ್ ಕಾಮಿಯವನು. ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ನೋಡಿ, ದಾಸರು ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಪರಮಾತ್ಮನ ಯಾವ ಅವತಾರ ತಗೊಂಡ್ರು ಲಕ್ಷ್ಮಿಗೂ ಪರಮಾತ್ಮನಿಗೂ ಮ್ಯಾಚ್ ಇಲ್ಲ ಅಂತ ಹೇಳ್ತಾರೆ. ಸಲಿಗೆಯಿಂದ ತಾವು ಪರಮಾತ್ಮನ ಸ್ತೋತ್ರ ಈ ರೀತಿ ಮಾಡ್ತಾ ಇದ್ದಾರೆ. ಅಂತೂ ಅಜಿತನಾಮಕ ಪರಮಾತ್ಮನೊಟ್ಟಿಗೆ ಲಕ್ಷ್ಮಿಯ ಮದುವೆ ಆಯಿತು, ಸ್ವಯಂವರ ಆಯಿತು. ಅದಾದ ಮೇಲೆ ಪರಮಾತ್ಮ ನೋಡಿ, ಇದರ ಒಂದು ಸಂದೇಶ ಇದೆ. ನಾವು ಲಕ್ಷ್ಮಿಯನ್ನು ಬಯಸಿ ಹೋದರೆ ಲಕ್ಷ್ಮಿ ನಮಗೆ ಸಿಗೋದಿಲ್ಲ. ದೈತ್ಯರು ಲಕ್ಷ್ಮಿಯನ್ನು ಬಯಸಿದರು. ನಾವು ಲಕ್ಷ್ಮಿಯನ್ನು ಬಯಸದೇ ಇದ್ದರೆ ಮಾತ್ರ ನಮಗೆ ಸಿಗ್ತಾಳೆ. ಲಕ್ಷ್ಮಿ ಅಂತಂದರೆ ಸಂಪತ್ತು. ನಾವು ಸಂಪತ್ತಿನ ಹಿಂದೆ ಹೋಗಬಾರದು. ಪರಮಾತ್ಮನ ಹಿಂದೆ ಹೋದರೆ ನಾವು ನಿಷ್ಕಾಮವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಭಕ್ತಿಯನ್ನು ಮಾಡಿದರೆ ಬೇಡ ಅಂತಂದರೆ ಸಂಪತ್ತು ಬರುತ್ತೆ. ಸಂಪತ್ತಿನ ಹಿಂದೆ ಹೋದರೆ ಸಂಪತ್ತು ಯಾವತ್ತೂ ಬರೋದಿಲ್ಲ. ಇದು ನಮಗೆ ಸಂದೇಶ ಕೊಡುತ್ತೆ ಭಾಗವತ. ಹೀಗೆ ಲಕ್ಷ್ಮಿಯ ಪ್ರಾದುರ್ಭಾವವೂ ಆಯಿತು. ಅದಾದ ಮೇಲೆ ಅನೇಕ ರತ್ನಗಳ ಪ್ರಾದುರ್ಭಾವ ಆಯಿತು. ಅದಾದ ಮೇಲೆ ಧನ್ವಂತರಿ ತಾನು ಅಮೃತ ಕಲಶವನ್ನು ಹಿಡಿದು, ಪರಮಾತ್ಮನ ಒಂದು ಅವತಾರ ಧನ್ವಂತರಿ. ಆ ಧನ್ವಂತರಿ ಅಭಯವನ್ನು, ಅಭಯ ಮುದ್ರೆಯಿಂದ ಒಂದು ಕಡೆ ಮತ್ತೊಂದು ಕಡೆ ಕೈಯಿಂದ ತಾನು ಕಲಶವನ್ನು ಹಿಡಿದು ಬಂದಿದ್ದಾನೆ. ಹೀಗೆ ಆ ಕಲಶವನ್ನು ಹಿಡಿದು ಬಂದಾಗ ದೈತ್ಯರೆಲ್ಲರೂ ಕೂಡ ಸಂತುಷ್ಟರಾಗಿ ನಮಗೆ ಅಮೃತ ಸಿಕ್ತು ಅಂತ ಅಮೃತವನ್ನು ಕಸಿದುಕೊಂಡು ಹೋದ್ರಂತೆ. ಕಸಿದು ಹೋದರು. ಧನ್ವಂತರಿ ನಾಮಕ ಪರಮಾತ್ಮನಿಗೆ ತಡೆಯುವ ಸಾಮರ್ಥ್ಯ ಇರಲಿಲ್ಲ ಅಂತಲ್ಲ, ದೈತ್ಯರ ಬುದ್ಧಿ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹಾಗೆ ಮಾಡಿದ ಅಷ್ಟೇ. ತೊಗೊಂಡು ಹೋದರು. ಏನು ಮಾಡೋದೀಗ? ಎಲ್ಲ ದೇವತೆಗಳು ದೇವರ ಬಳಿ ಬಂದು ಶರಣಾದರು. ಏನು ಮಾಡೋದು? ದೈತ್ಯರೆಲ್ಲರೂ ಅಮೃತವನ್ನು ಕಸಿದುಕೊಂಡು ಹೋಗಿದ್ದಾರೆ, ಅಮೃತ ಕಲಶವನ್ನು. ಅವರು ಎಲ್ಲವನ್ನೂ ಕುಡಿದರು ಅಂತಾದರೆ ಲೋಕಕಂಟಕರಾಗ್ತಾರೆ, ಅಮೃತರಾಗ್ತಾರೆ. ಏನು ಮಾಡೋದು? ಪರಮಾತ್ಮ ಆಗ ನೋಡಿ ಅದ್ಭುತವಾದಂತಹ ದೈತ್ಯರನ್ನು ಮೋಹಗೊಳಿಸುವಂತಹ ಮೋಹಿನಿ ರೂಪವನ್ನು ತಾಳಿದ. ಮೋಹಿನಿಯಾಗಿ ಪರಮಾತ್ಮ ತಾನು ಬಂದಿದ್ದಾನೆ. ದೈತ್ಯರ ಬಳಿ ಬಂದು ಮೋಹಿನಿ ಕೇಳ್ತಾ ಇದ್ದಾಳೆ, ಆ ಅಮೃತವನ್ನು ಕೊಡಿ ನನಗೆ ಅಂತ. ಎಲ್ಲ ದೈತ್ಯರೆಲ್ಲರೂ ಆ ಮೋಹಿನಿಯನ್ನು ನೋಡಿ ಆ ಅದ್ಭುತವಾದ ಅವಳ ಹಾವ ಭಾವ ವಿಲಾಸಗಳನ್ನು, ವಯ್ಯಾರವನ್ನು, ಅವಳು ನಡೆಯುವ ಅವಳ ಆ ಸೌಂದರ್ಯ, ಅನುಪಮವಾದ ಸೌಂದರ್ಯವನ್ನು ನೋಡಿ ತಾವು ಆಕರ್ಷಿತರಾಗಿದ್ದಾರೆ. ದೈತ್ಯರ ಬಳಿ ಮೋಹಿನಿ ಬಂದು ನನಗೆ ಅಮೃತ ಕಲಶ ಕೊಡಿ, ನಾನು ಹಂಚ್ತೇನೆ ಅಂತ ಹೇಳಿದಾಗ ಎಲ್ಲರೂ ಕೊಟ್ಟೇ ಬಿಟ್ರಂತೆ. ನೋಡ್ರಿ, ರೂಪಕ್ಕೆ ಅಷ್ಟು ಮಾರು ಹೋಗಿದ್ದರು. ಕೊಟ್ಟರು, ಅಮೃತ ಕಲಶ ಕೊಟ್ಟರು. ಮೋಹಿನಿ ಹೇಳಿದ್ಲಂತೆ, ಒಂದು ಕೆಲಸ ಮಾಡಿರಿ, ಹಂಚ್ತೇನೆ, ನೀವೆಲ್ಲ ಪಂಕ್ತಿಯಲ್ಲಿ ಕೂಡ್ರಿ ಅಂತ. ಪಂಕ್ತಿಯಲ್ಲಿ ಕೂಡ್ರಿ, ಹಂಚ್ತೇನೆ, ಸಮಾನವಾಗಿ ಹಂಚ್ತೇನೆ ಎಲ್ಲರಿಗೂ, ಯಾರಿಗೂ ಮೋಸ ಆಗದ ಹಾಗೆ ನಾನು ಹಂಚ್ತೇನೆ ಅಂತ ಹೇಳಿದ್ರು. ಎಲ್ಲರೂ ಕೂತರು. ಅಷ್ಟು ವಿಶ್ವಾಸ ಮೋಹಿನಿಯ ಮೇಲೆ. ಏನಾಯಿತು? ಮೋಹಿನಿಯನ್ನೇ ನೋಡ್ತಾ ಇದ್ರಂತೆ ಎಲ್ಲ ದೈತ್ಯರು. ಮೋಹಿನಿ ಅಮೃತ ಕಲಶವನ್ನು ಹಿಡಿದು ನಿಂತಿದ್ದಾಳೆ. ಅವಳು ಹೇಳಿದ್ಲಂತೆ, ನೀವೆಲ್ಲ ನನ್ನನ್ನು ಹೀಗೇ ನೋಡ್ತಾ ಇದ್ದರೆ ನನಗೆ ನಾಚಿಕೆ ಆಗತ್ತೆ, ನೀವೆಲ್ಲ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿದ್ಲಂತೆ. ಎಲ್ಲ ಕಣ್ಣು ಮುಚ್ಕೊಂಡ್ರು. ಕಣ್ಣು ಮುಚ್ಕೊಂಡು ಆದಮೇಲೆ ಮೋಹಿನಿ ಎಲ್ಲ ದೇವತೆಗಳನ್ನು ಕರೆದು ಹೇಳಿದ, ನೀವು ಕೂತ್ಕೊಳ್ರಿ, ನಿಮಗೆ ಹಂಚ್ತೇನೆ ಅಂತ. ದೇವತೆಗಳು ಬಂದು ಕೂತರು.
ಮೋಹಿನಿ ಏನು ಮಾಡಿದ್ಲು? ಮೋಹಿನಿ ಎಲ್ಲ ಆ ಅಮೃತವನ್ನು ದೇವತೆಗಳ ಪಂಕ್ತಿಯಲ್ಲೇ ಹಂಚ್ತಾ ಹೋದ್ಲು. ದೈತ್ಯರು ಪಾಪ ಕೈ ಎದುರುಗಡೆ ಹಿಡಿದು, ನಾವು ತೀರ್ಥ ಸ್ವೀಕಾರ ಮಾಡಬೇಕಾದ್ರೆ ಹೀಗೆ ಇಟ್ಕೊಂಡಿರ್ತೀವಲ್ಲ, ಬೀಳೋದೇ ಇಲ್ಲ ಕೆಲವೊಮ್ಮೆ. ತುಂಬ ಜನ ಇದ್ದರೆ ಹೀಗೆ ಇಟ್ಕೊಂಡು ಕೈ ನೋವು ಬರುತ್ತೆ. ಹಾಗಾಯಿತು ಪಾಪ ದೈತ್ಯರಿಗೆ. ಕೈ ಇಟ್ಕೊಂಡಿದ್ದಾರೆ, ಇನ್ನೇನು ಬರುತ್ತೆ ಅಂತ ಕಣ್ಣು ಬೇರೆ ಮುಚ್ಕೊಂಡಿದ್ದಾರೆ, ಬರ್ತಾ ಇಲ್ಲ. ಇಲ್ಲಿ ಗೆಜ್ಜೆ ಶಬ್ದ ಮಾತ್ರ ಬರ್ತಾ ಇದೆ, ಝಲ್ 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 ಅಂತ ಶಬ್ದ ಬರ್ತಾ ಇದೆ. ಅದರಲ್ಲಿ ಒಬ್ಬ ಇದ್ದ ನೋಡಿ, ರಾಹು. ಅವನು ಒಂದು ಕಣ್ಣು ತೆಗೆದು ನೋಡಿದ, ಏನು ಶಬ್ದ ಬರ್ತಾ ಇದೆ ಗೆಜ್ಜೆದ್ದು, ಆದರೆ ಅಮೃತ ಬರ್ತಾ ಇಲ್ವಲ್ಲ, ಕೈಗೆ ಬೀಳ್ತಾ ಇಲ್ಲ, ಏನು? ನೋಡಿದರೆ ಮೋಹಿನಿ ದೇವತೆಗಳ ಪಂಕ್ತಿಯಲ್ಲಿ ಮಾತ್ರ ಅಮೃತವನ್ನು ಬಡಿಸಿ ಎಲ್ಲರಿಗೂ ಹಂಚ್ತಾ ಇದ್ದಾಳೆ. ತಾನೇನು ಮಾಡಿದ? ಎಲ್ರಿಗೂ ಹೇಳ್ಬೋದಾಗಿತ್ತಲ್ಲ ದೈತ್ಯರಿಗೆ, ನೋಡಿ ನಮಗೆ ಮೋಸ ಆಗಿದೆ, ಮೋಹಿನಿ ಎಲ್ರಿಗೂ ನಮಗೂ ಕೊಡ್ತೇನೆ ಅಂತ ಹೇಳಿ ದೇವತೆಗಳಿಗೆ ಕೊಡ್ತಾ ಇದ್ದಾಳೆ ಅಂತ ಹೇಳ್ಬೋದಾಗಿತ್ತ. ಇಲ್ಲ, ಸ್ವಾರ್ಥಿ ತಾನು ಒಬ್ಬನೇ ಮೆಲ್ಲಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ಎದ್ದು ಹೋಗಿ ಆ ದೇವತೆಗಳ ಪಂಕ್ತಿಯ ಮಧ್ಯದಲ್ಲಿ ಸೂರ್ಯ ಚಂದ್ರರ ನಡುವೆ ಹೋಗಿ ಕೂತ. ತಾನೂ ಕೈ ಒಡ್ಡಿದ, ಹೀಗೆ ಅಮೃತ ಬೇಕು ಅಂತ. ಮೋಹಿನಿಗೆ ಗೊತ್ತಿರಲಿಲ್ಲ ಅಂತೇನಲ್ಲ, ಹಾಕಿದ ಮೇಲೆ ಇನ್ನೇನು ಕುಡಿದ ರಾಹು ಆ ಅಮೃತ ಒಳಗೆ ಸೇರಬೇಕು, ತನ್ನ ಹೊಟ್ಟೆಗೆ ಹೋಗುವಷ್ಟರೊಳಗೆ ಸೂರ್ಯ ಹೇಳಿದಂತೆ ಈತ ನಮ್ಮವ ಅಲ್ಲ, ಇವ ದೈತ್ಯ ಪಕ್ಷದವ ಅಂತ ಹೇಳಿದಾಗ ಶಿರಶ್ಛೇದ ಮಾಡಿ ಅಲ್ಲಿಗೆ ರಾಹುವಿನ ಶಿರಶ್ಛೇದ ಆಯಿತು. ನೋಡಿ, ಅವನು ತಪಸ್ಸು ಮಾಡಿದ್ದ, ನಾನು ಅಮೃತ ಪಡೆದುಕೊಳ್ತೇನೆ ಅಂತ ತಪಸ್ಸು ಮಾಡಿದ್ದ, ಆದ್ದರಿಂದ ಮೋಹಿನಿ ಕೊಟ್ಟದ್ದು. ಹೀಗೆ ಮೋಹಿನಿ ಸಮಾನವಾಗಿ ಎಲ್ಲ ಆ ದಿನದಿಂದ ನೋಡಿ, ರಾಹು ನುಂಗ್ಲಿಕ್ಕೆ ಬರ್ತಾನೆ ಸೂರ್ಯನನ್ನು. ಕಂಪ್ಲೇಂಟ್ ಕೊಟ್ಟಿದ್ದ ಸೂರ್ಯ, ಆ ದಿನ ಕಂಪ್ಲೇಂಟ್ ಕೊಟ್ಟಿದ್ದ ಮೋಹಿನಿಗೆ, ಇವನು ನಮ್ಮವ ಅಲ್ಲ ಅಂತ ಮೋಹಿನಿ ಶಿರಶ್ಛೇದ. ಆದ್ದರಿಂದ ರಾಹು ಯಾವಾಗಲೂ ಸೂರ್ಯನನ್ನು ಚಂದ್ರನ್ನ ನುಂಗ್ಲಿಕ್ಕೆ ಅಂತ ಬರ್ತಾನೆ. ಸೂರ್ಯಗ್ರಹಣ ಚಂದ್ರಗ್ರಹಣ ಆಗ್ತಾ ಇರ್ತದೆ ಯಾವಾಗಲೂ. ಹೀಗೆ ಆ ಮೋಹಿನಿಯ ಅವತಾರ ಆಗಿ ದೇವತೆಗಳ ಉದ್ಧಾರಕ್ಕೋಸ್ಕರ ಈ ಅವತಾರ ಆಯಿತು. ಅದಾದ ಮೇಲೆ ನೋಡಿ ದೊಡ್ಡ ಯುದ್ಧವೇ ಆಯಿತು. ಯುದ್ಧ ಆದ ಮೇಲೆ ನಾವು ನೋಡಿ, ಈ ಸಮುದ್ರ ಮಥನದ ಗಜೇಂದ್ರ ಮೋಕ್ಷದ ಹಿಂದಿರುವ ಅಧ್ಯಾತ್ಮದ ಸಂದೇಶವನ್ನು ನೀವು ತಿಳ್ಕೊಂಡ್ರಿ. ಸಮುದ್ರ ಮಥನಕ್ಕೂ ಒಂದು ಅಧ್ಯಾತ್ಮ ಸಂದೇಶ ಇದೆ. ಸಮುದ್ರ ಮಥನ ಮಾಡಿದಾಗ ಬಂದದ್ದು, ಮಂದರ ಪರ್ವತದಿಂದ ಸಮುದ್ರವನ್ನು ಮಥಿಸಿದರು, ಅಮೃತ ಬಂತು. ನಾವು ಏನು ಮಾಡಬೇಕು ಅಂತಂದರೆ, ಸಂದೇಶ ಏನು ಭಾಗವತ ಕೊಡತ್ತೆ ಅಂತಂದರೆ, ನಮ್ಮ ಬುದ್ಧಿ ಎಂಬ ಮಂದರ ಪರ್ವತದಿಂದ ನಾವು ಶಾಸ್ತ್ರವೆಂಬ ಸಮುದ್ರವನ್ನು ಕಡಿಬೇಕಂತೆ ನೋಡ್ರಿ. ಅಂದರೆ ಬುದ್ಧಿ ಎಂಬ ಮಂದರ ಪರ್ವತದಿಂದ ಎಷ್ಟು ಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ, ಎಷ್ಟು ಶಾಸ್ತ್ರ ಶ್ರವಣ ಮಾಡ್ತೀವಿ, ಭಗವತ್ಕಥಾಶ್ರವಣ ಮಾಡ್ತೀವಿ, ಮಾಡಿದಾಗ ಏನು ಜ್ಞಾನವೆಂಬ ಅಮೃತ ಬರುತ್ತಲ್ಲ, ಆ ಜ್ಞಾನವೆಂಬ ಅಮೃತವನ್ನು ಪಾನ ಮಾಡಿ ನಾವು ಅಮರರಾಗಬೇಕು ಅನ್ನುವ ಸಂದೇಶ ನಮಗೆ ಈ ಸಮುದ್ರ ಮಥನದ ಪ್ರಸಂಗ ನಮಗೆ ಕೊಡುತ್ತೆ. ಹೀಗೆ ಮುಂದೆ ಎಲ್ಲ ದೇವತೆಗಳಿಗೂ ದೈತ್ಯರಿಗೆ ಅಮೃತ ಸಿಗಲಿಲ್ಲ ಅಂತ ದೊಡ್ಡ ಯುದ್ಧವೇ ಆಯಿತು. ಯುದ್ಧವಾದರೂ ಕೂಡ ಎಷ್ಟಾದರೂ ತಾವು ದೈತ್ಯರೆಲ್ಲರೂ ಕೂಡ ತಾವು ಬದುಕ್ತಾ ಇದ್ದರು. ಮೃತ ಸಂಜೀವಿನಿಯ ಶುಕ್ರಾಚಾರ್ಯರ ಆ ಮೃತ ಸಂಜೀವಿನಿ ವಿದ್ಯೆಯ ಪ್ರಭಾವದಿಂದ ತಾವು ಬದುಕ್ತಾ ಇದ್ದರು. ದೇವತೆಗಳಿಗೂ ಬಹಳ ಕಷ್ಟ ಆಯಿತು. ಆಗ ಅದಿತಿಗೆ, ತನಗೆ ತನ್ನ ಮಕ್ಕಳಾದ ದೇವತೆಗಳಿಗೆ ಇಂತಹ ಪರಿಸ್ಥಿತಿ ಬಂದಿದೆ ಅಂಥೇಳಿ ತನಗೆ ತುಂಬ ದುಃಖ ಆಯಿತು. ದುಃಖವಾಗಿ ತಾನು ಶ್ರೇಷ್ಠವಾದ ಒಂದು ಸಂತಾನ, ಈ ದೈತ್ಯರನ್ನು ಮರ್ದಿಸುವಂತಹ ಒಬ್ಬ ಶ್ರೇಷ್ಠ ಪುತ್ರ ನನಗೆ ಹುಟ್ಟಬೇಕು ಅಂತ ತಾನು ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಅದಿತಿ ತಾನು ಪರಮಾತ್ಮನೇ ನನಗೆ ಮಗನಾಗಿ ಹುಟ್ಟಬೇಕು ಅನ್ನುವ ದೃಷ್ಟಿಯಿಂದ ತಾನು ತಪಸ್ಸು ಮಾಡ್ತಾ ಇದ್ದಾಳೆ. ತಪಸ್ಸು ಮಾಡಿದ್ದೇನು? ಫಾಲ್ಗುಣ ಮಾಸದಲ್ಲಿ ಶುಕ್ಲಪಕ್ಷದ ಪ್ರತಿಪತ್ತಿನಿಂದ ಹಿಡಿದು ದ್ವಾದಶಿಯ ಪರ್ಯಂತ 12 ದಿನ ಪಯೋವ್ರತ ಅಂತ ಕರೀತಾರೆ ಅದನ್ನು. ಭಾಗವತ ಪಯೋವ್ರತ ಅಂತ ಹೇಳುತ್ತೆ. ಕೇವಲ ಹಾಲನ್ನು ಮಾತ್ರ ಸ್ವೀಕಾರ ಮಾಡೋದು. ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ಈ ತಪಸ್ಸನ್ನು ಮಾಡಿದರೆ, ವ್ರತವನ್ನು ಮಾಡಿದರೆ ಶ್ರೇಷ್ಠವಾದ ಪುತ್ರ ಸಂತಾನ ಆಗತ್ತೆ ಅಂತ ಭಾಗವತ ಹೇಳುತ್ತೆ. ಆ ವ್ರತವನ್ನು ತಾನು ಮಾಡಿದ್ದಾಳೆ. ಆ ವ್ರತವನ್ನು ಮಾಡಿದ್ದರ ಪ್ರಭಾವ ಭಾದ್ರಪದ ಶುಕ್ಲ ದ್ವಾದಶಿಯಂದು ಸ್ವಯಂ ನಾರಾಯಣನೇ ಪರಮಾತ್ಮನೇ ವಾಮನನಾಗಿ ತಾನು ಆ ಅದಿತಿಯ ಗರ್ಭದಿಂದ ತಾನು ಪ್ರಕಟನಾಗಿದ್ದಾನೆ. ಇತ್ತ ಬಲಿ ತಾನು ಕುಳಿತಿದ್ದಾನೆ.
ಸ್ವರ್ಗ ಸಿಂಹಾಸನ ಅವನಿಗೆ ಲಭಿಸಿದೆ. 99 ಅಶ್ವಮೇಧ ಯಜ್ಞಗಳನ್ನು ತಾನು ಬಲಿ ಈಗಾಗಲೇ ಮಾಡಿದ್ದಾನೆ, ಪೂರೈಸಿದ್ದಾನೆ. ನರ್ಮದಾ ನದಿ ತೀರದಲ್ಲಿ 100ನೆಯ ಅಶ್ವಮೇಧ ಯಜ್ಞ ಮಾಡ್ತಾ ಇದ್ದಾನೆ. ಆ 100ನೆಯ ಅಶ್ವಮೇಧ ಯಜ್ಞ ಸಂಪೂರ್ಣವಾದರೆ ಸಂಪನ್ನ ಶತಕ್ರತು ಅಂತಾಗಿ ಬಿಡ್ತಾನೆ. ಅದನ್ನು ತಪ್ಪಿಸಲಿಕ್ಕೋಸ್ಕರವಾಗಿ ತಾನು ವಾಮನ ಪ್ರಕಟನಾಗಿ ಹುಟ್ಟಿದಾಕ್ಷಣವೇ ತಾನು ಆ ಬ್ರಹ್ಮಚಾರಿಯ ರೂಪವನ್ನು ಬ್ರಹ್ಮಚಾರಿ ರೂಪವನ್ನು ತೊಟ್ಟು ಆ ದಿವ್ಯವಾದ ತೇಜಸ್ಸಿನಿಂದ ಕೂಡಿದ ಆ ವಾಮನ ಭಾಮನ ಸೀಮನ ಅವನು ತಾನು ಕೌಪೀನವನ್ನು ಧರಿಸಿ, ದಂಡವನ್ನು ಧರಿಸಿ, ಭಿಕ್ಷಾಪಾತ್ರೆಯನ್ನು ಧರಿಸಿ, ಮೇಖಲ ಅಜಿನದಂಡಕಮಂಡಲು ಮೇಖಲಾ ರುಚಿರ ಪಾವನ ವಾಮನ ಮೂರ್ತಯೇ ಭಿಕ್ಷಾಪಾತ್ರೆಯನ್ನು ಹಿಡಿದು ಬಂದಂತೆ. ಎಲ್ಲಿ ನರ್ಮದಾ ನದಿ ತೀರಕ್ಕೆ ಬಂದ, ಎಲ್ಲಿ ಬಲಿ ತಾನು ಅಶ್ವಮೇಧ ಯಜ್ಞವನ್ನು ಆಚರಿಸ್ತಾ ಇದ್ನೋ ಅಲ್ಲಿ ಬಂದ. ನೋಡಿ, ವಾಮನ ಬರಬೇಕಾದರೆ ಎಲ್ಲರೂ ವಾಮನನ್ನು ನೋಡಿ ಮಾತನಾಡಿಕೊಂಡ್ರಂತೆ. ಹೇಳಿದರಂತೆ, ಈ ಪರಮಾತ್ಮ ವಾಮನನಾಗಿ ಬಂದಿದ್ದಾನೆ ನೋಡಿ, ಎಂತಹ ಅವಸ್ಥೆ ಬಂತು ಪರಮಾತ್ಮನದ್ದು ಅಂತ. ಪರಮಾತ್ಮ ತಾನು ಪೀತಾಂಬರಧಾರಿ, ಇವತ್ತು ನೋಡಿ ಕೌಪೀನಧಾರಿಯಾಗಿ ಬರ್ತಾ ಇದ್ದಾನೆ, ಏನೂ ಇಲ್ಲ ಅಂತ. ಪರಮಾತ್ಮ ಶ್ರೀಕರ ರೂಪ, ಅವನು ಬೇಡಿದವರಿಗೆ ಎಲ್ಲರಿಗೂ ಸಂಪತ್ತನ್ನು ಕೊಡುವವ. ಈಗ ಅದೇ ಪರಮಾತ್ಮ ವಾಮನನಾಗಿ ಭಿಕ್ಷೆಯನ್ನು ಯಾಚಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೋಡಿ ಎಂತಹ ಪ್ರಮೇಯ ಬಂತು. ಹೀಗೆಲ್ಲ ಹೀಯಾಳಿಸಿದರಂತೆ. ಆದರೆ ಆ ವಾಮನ ತಾನು ದಿವ್ಯವಾದ ತೇಜಸ್ಸಿನಿಂದ ಕೂಡಿದ ವಾಮನ ತಾನು ಬಲಿಯ ಯಜ್ಞ ಮಂಟಪಕ್ಕೆ ಬಂದಾಗ ಬಲಿ ಆ ವಾಮನನ ತೇಜಸ್ಸನ್ನು, ಓಜಸ್ಸನ್ನು, ಭ್ರಾಜಸ್ಸನ್ನು ನೋಡಿ ಆಕರ್ಷಿತನಾಗಿ ವಾಮನನನ್ನು ಕುಳ್ಳಿರಿಸಿದ್ದಾನೆ. ಆಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯ ಪಾದ್ಯಾದಿಗಳಿಂದ ಅವನನ್ನು ಉಪಚರಿಸಿ ತಾನು ನಮಸ್ಕರಿಸಿ ಹೇಳಿದ್ದಾನೆ, ನಿನಗೆ ಏನು ಬೇಕು ಕೇಳು, ನಾನು ಅಶ್ವಮೇಧ ಯಜ್ಞ ಮಾಡ್ತಾ ಇದ್ದೇನೆ, ನಾನು ಎಲ್ಲವನ್ನೂ ದಾನ ಮಾಡುತ್ತೇನೆ, ಏನು ಬೇಕು ಕೇಳು. ಯದ್ಯದ್ದು ವಾಂಛಸಿ ವಟೋ ತತ್ ಪ್ರತೀಚ್ಛ, ಏನೇನು ಬೇಕು ಕೇಳು. ವಾಮನ ಹೇಳಿದಂತೆ, ನನಗೇನೂ ಬೇಡ, ತ್ರಿಪಾದ ಪರಿಮಿತ ಭೂಮಿಯನ್ನು ದಾನ ಮಾಡು ಅಂತ. 3 ಹೆಜ್ಜೆ ಇಡ್ತೇನೆ, ಎಷ್ಟಾಗ್ತದೋ ಅಷ್ಟು ಭೂಮಿ ದಾನ ಮಾಡು ಸಾಕು. ಬಾಲಹ ತ್ವಂ ಬಾಲಿಶಮತಿ, ಸಣ್ಣ ಹುಡುಗ ನೀನು, ಏನು ಕೇಳಬೇಕು, ನಾನು ಚಕ್ರವರ್ತಿ, ಎಲ್ಲವೂ ಇಡೀ ಜಗತ್ತು ನನ್ನ ಕೈಯಲ್ಲಿದೆ, ಏನು ಬೇಕೋ ಅದನ್ನು ಕೊಡುವ ಸಾಮರ್ಥ್ಯ ನನಗಿದೆ. ನೀನು ಬಂದು ಈ 2 ತ್ರಿಪಾದ ಪರಿಮಿತ ಭೂಮಿ 3 ಹೆಜ್ಜೆ ಇಡ್ತೇನೆ ಕೊಡು ಅಂತ ಕೇಳ್ತಾ ಇದ್ದಿ. ಬಾಲಿಶಮತಿ, ನಿನಗೇನು ಕೇಳಬೇಕು ಗೊತ್ತಿಲ್ವೇನೋ, ನಾನು ಪಟ್ಟಿ ಕೊಡ್ತೇನೆ, ಅದರಲ್ಲಿ ಏನು ಬೇಕೋ ಕೇಳು, ನನ್ನಲ್ಲಿ ಏನೇನಿದೆ ಹೇಳ್ತೀನಿ. ಗಾಂ ಕಾಂಚನಂ ಗುಣಬದ್ಧಾಮೃಷ್ಟಂ ತಥಾನ್ನಪೇಯಂ ಉತವಾ ವಿಪ್ರಕನ್ಯಾಂ. ಏನು ಬೇಕು, ಗೋವು ಬೇಕೇನೋ, ಹಸುಗಳು ಬೇಕೇನೋ, ಎಷ್ಟು ಬೇಕು. ಅವನು ಹೇಳಿದ, ಹಸುಗಳು ಇಟ್ಕೊಂಡು ನಾನು ಎಲ್ಲಿ ಕಟ್ಟೋದು ಹಸುಗಳನ್ನು, ಬೇಡ ನನಗೆ ಅಂತ. ಗಾಂ ಕಾಂಚನಂ, ಬಂಗಾರ ಬೇಕೇನೋ, ಎಷ್ಟು ಬೇಕು ಕೊಡ್ತೇನೆ. ಬಂಗಾರವೂ ಬೇಡ, ನಾನು ಬ್ರಹ್ಮಚಾರಿ, ಬೇಡ ಅಂತಂದ. ಗಾಂ ಕಾಂಚನಂ ಗುಣವದ್ಧಾಮ, ಗುಣವದ್ಧಾಮ ಒಳ್ಳೆ ಸೈಟ್ ಇದೆ ಕೊಡ್ಲಾ ಅಂತ, 60-40 ಸೈಟು. ಗುಣವದ್ಧಾಮ ಅಂದರೆ ಒಳ್ಳೆ ಕಟ್ಟಿಸಿದಂತಹ ಮನೆ ಇದೆ, ಬೇಕಾ ನಿನಗೆ ಅಂತ. ಅದೂ ಬೇಡ ಅಂತಂದ. ಬ್ರಹ್ಮಚಾರಿ ನಾನು ಏನು ಮಾಡೋದು ಮನೆ ಇಟ್ಕೊಂಡು. ಧಾಮ ಮೃಷ್ಟಂ, ಬೇಡ, ಈಗ ಬಂದಿದ್ದೀಯಾ, ಮಧ್ಯಾಹ್ನ ಆಗಿದೆ, ಮೃಷ್ಟಾನ್ನ ಭೋಜನ ತಯಾರಾಗಿದೆ, ಭೋಜನ ಮಾಡಿ ಹೋಗ್ತೀಯೇನು. ಷಡ್ರಸಾನ್ನ ಭೋಜನ ಬೇಡ ಅಂತಂದ, ಹೊಟ್ಟೆ ತುಂಬಿದೆ ಅಂತಂದ. ಗುಣವದ್ಧಾಮ ಮೃಷ್ಟಂ ತಥಾನ್ನಪೇಯಂ ಉತವಾ ವಿಪ್ರಕನ್ಯಾಂ, ಬ್ರಾಹ್ಮಣ ಕನ್ಯೆ ಇದ್ದಾಳೆ, ಮದುವೆ ಆಗ್ಲಿಕ್ಕೆ ತಯಾರಿದ್ದೇನೋ, ಕೊಡ್ಲಾ ಬ್ರಾಹ್ಮಣ ಕನ್ಯೆಯನ್ನು. ಇಲ್ಲ, ನಾನು ಬ್ರಹ್ಮಚಾರಿ, ನನಗೆ ಈಗ ಮದುವೆ ಬೇಡ ಅಂತಂದ ಅವನು. ಉತವಾ ವಿಪ್ರಕನ್ಯಾಂ ಗಜಾನ್ ರಥಾನ್, ಏನು ಬೇಕು, ಆನೆಗಳು ಬೇಕೋ, ರಥ ಬೇಕೋ, ಏನು ಬೇಕು ಕೊಡ್ತೇನೆ. ಹೇಳ್ತಾನೆ ವಾಮನ, ಯದೃಚ್ಛಾಲಾಭತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ ಅಂತ. ನೋಡಿ, ಬ್ರಾಹ್ಮಣರ ತೇಜಸ್ಸು ಯಾವಾಗ ವೃದ್ಧಿ ಆಗ್ತದೆ ಅಂತಂದರೆ, ತನಗೆ ಏನು ಸಿಗತ್ತೋ ಸಿಕ್ಕಿದ್ದರಲ್ಲಿ ಅವನು ಸಂತುಷ್ಟನಾದರೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೋಡಿ, ಅದರಲ್ಲಿ ಏನು ಕೊಡ್ತಾರೋ ಅದರಲ್ಲೇ ಅವನು ತೃಪ್ತನಾದರೆ, ಸಂತುಷ್ಟನಾದರೆ, ಅದರಿಂದ ಅವನಿಗೆ ತೇಜಸ್ಸು ವೃದ್ಧಿ ಆಗತ್ತಂತೆ. ನೋಡಿ, ಆಗ ಮಾತ್ರ ಒಬ್ಬ ಬ್ರಾಹ್ಮಣ ತೇಜಸ್ವಿ ಆಗ್ತಾನೆ. ಎಷ್ಟೇ ಕೊಟ್ಟರೂ ಸಮಾಧಾನ ಇಲ್ಲ, ಇನ್ನೂ ಬೇಕಾಗಿತ್ತು, ಇನ್ನೂ ಸ್ವಲ್ಪ ಕೊಡಬಹುದಾಗಿತ್ತು, ದಕ್ಷಿಣೆ ಇನ್ನೂ ಕೊಡಬಹುದಾಗಿತ್ತು ಅಂತ ಅಂದ್ಕೊಂಡ್ರೆ ಅವನ ತೇಜಸ್ಸು ವೃದ್ಧಿ ಆಗೋದಿಲ್ಲ. ತೇಜಸ್ವಿ ಆಗೋದು ತನಗೇನು ಲಭಿಸಿದೆಯೋ ಅದರಲ್ಲೇ ಸಂತುಷ್ಟನಾದರೆ ಮಾತ್ರ ಅಂತ.
ಯದೃಷ್ಟಾಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಅವನು ಹೇಳ್ತಾನೆ, ನನಗಿಷ್ಟೇ ಸಾಕು, ತ್ರಿಪಾದ ಪರಿಮಿತ ಭೂಮಿ ಅಷ್ಟನ್ನು ಕೊಡು ಸಾಕು. ಸರಿ ಆಯಿತು, ಸಂಕಲ್ಪ ಮಾಡಬೇಕು. ತಾನು ವಚನ ಕೊಡ್ತೇನೆ ಆಯಿತು. ಶುಕ್ರಾಚಾರ್ಯರಿಗೆ ಗೊತ್ತಾಯ್ತು, ಪುರೋಹಿತರು ಶುಕ್ರಾಚಾರ್ಯರು ದೇವತಾ ದೈತ್ಯರ ಗುರುಗಳು ಶುಕ್ರಾಚಾರ್ಯರು ಅವರನ್ನು ಕರೆಸಿದ್ನಂತೆ. ಸಂಕಲ್ಪ ಮಾಡಲಿಕ್ಕೆ ಪುರೋಹಿತರು ಬೇಕಲ್ಲ, ಹೇಗಾದರೂ ಸಂಕಲ್ಪ ಮಾಡಬೇಕು. ತ್ರಿಪಾದ ಪರಿಮಿತ ಭೂಮಿಂ ಕಾಶ್ಯಪ ಗೋತ್ರೋದ್ಭವಾಯ ವಾಮನ ನಾಮ್ನೇ ವಟವೇ ತ್ರಿಪಾದ ಪರಿಮಿತಾಂ ಭೂಮಿಂ ತತ್ತುಭ್ಯಮಹಂ ಸಂಪ್ರದೇ ದತ್ತನ್ನ ಮಮ. ನೀರು ಬಿಡಬೇಕಲ್ಲ, ಹೆಂಡತಿ ಬೇಕು, ಹೆಂಡತಿಯನ್ನು ಕರೆದ, ಶುಕ್ರಾಚಾರ್ಯರನ್ನು ಕರೆದ. ಶುಕ್ರಾಚಾರ್ಯರು ಓಡೋಡಿ ಬಂದ್ರಂತೆ. ಅವ್ರು ಹೇಳಿದ್ರಂತೆ, ಶುಕ್ರಾಚಾರ್ಯರು ಏನು ಮಾಡ್ತಾ ಇದೆಯೋ ಬಲಿ, ಈ ವಾಮನ ಸಾಮಾನ್ಯ ಅಲ್ಲ, ಪರಮಾತ್ಮ ವಿಷ್ಣುವೇ ವಾಮನನಾಗಿ ಬಂದಿರಬೇಕು. ಈ ತ್ರಿಪಾದ ಪರಿಮಿತ ಭೂಮಿಯನ್ನು ದಾನ ಕೇಳುವ ನೆಪದಲ್ಲಿ ಎಲ್ಲ ಲೋಕಗಳನ್ನು ನಿನ್ನಿಂದ ಕಸಿದುಕೊಳ್ತಾನೆ, ಜಾಗ್ರತೆ, ಜೋಕೆ ಅಂತಂದ. ಆದರೆ ಹೇಳಿದ, ನಾನು ವಚನಭ್ರಷ್ಟನಾಗೋದಿಲ್ಲ, ನಾನು ಕೊಡ್ತೇನೆ ಅಂತ ವಚನ ಕೊಡ್ತೇನೆ. ಶುಕ್ರಾಚಾರ್ಯರು ಹೇಳಿದ್ರಂತೆ, ಶುಕ್ರ ನೀತಿ ಹೇಳ್ತಾರೆ ಶುಕ್ರಾಚಾರ್ಯರು, ನೋಡೋ ಇವಾಗ ನೀನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಿ, ಕೊಡ್ತೇನೆ ಅಂತ ಹೇಳಿದ್ಯಾ, ಆದರೆ ಕೊಡದೆಯೂ ಇರಬಹುದು, ನೀನೇನು ವಚನಭ್ರಷ್ಟನಾಗೋದಿಲ್ಲ. ನೋಡು, ಸುಳ್ಳು ಹೇಳಿದರೆ ಏನು ದೊಡ್ಡ ದೋಷ ಅಲ್ಲ ಅಂತ ಹೇಳ್ತಾರೆ. ಸುಳ್ಳು ಯಾವಾಗ ದೋಷ ಅಲ್ಲ ಅಂತ ಶಾಸ್ತ್ರ ಹೇಳುತ್ತೆ ನೋಡಿ. ಸುಳ್ಳು ಹೇಳಬಹುದಂತೆ, ಕೆಲವೊಮ್ಮೆ ಸುಳ್ಳು ಹೇಳಿದರೆ ದೋಷ ಅಲ್ಲ, ಕೆಲವೊಮ್ಮೆ ಹೇಳಿದರೆ ದೋಷ. ಯಾವಾಗ? ಸ್ತ್ರೀಣಾಂ ನರ್ಮ ವಿವಾಹೇ ಚ ವೃತ್ಯರ್ಥಂ ಪ್ರಾಣ ಸಂಕಟೇ. ಸುಮ್ಮನೆ ಹೀಗೆ ಕೂತು ಪಟ್ಟಾಂಗ ಹೊಡಿಬೇಕಾದ್ರೆ ಲೋಕಾಭಿರಾಮ ಏನೋ ಮಾತಾಡ್ತಾ ಇರ್ತೀವಿ, ಆಗ ಸುಳ್ಳು ಹೇಳಬಹುದಂತೆ, ಅದೇನು ದೋಷ ಅಲ್ವಂತೆ, ನರ್ಮ ಅಂತ ಕರೀತಾರೆ. ವಿವಾಹ ಮದುವೆ ಮಾಡಿಸ್ಬೇಕಾದ್ರೆ ಸಣ್ಣ ಪುಟ್ಟ ಸುಳ್ಳು ಹೇಳಬಹುದಂತೆ, ಅದೇನೋ ಹೇಳ್ತಾರಲ್ಲ, ಸಾವಿರಾರು ಸುಳ್ಳು ಹೇಳಿ ಮದುವೆ ಮಾಡಿಸಿ ಅಂತ. ಸಾವಿರಾರು ಸುಳ್ಳಲ್ಲ, ಸಣ್ಣ ಪುಟ್ಟ ಸುಳ್ಳು ಹೇಳಬಹುದಂತೆ. ನನ್ನ ಮಗ ಮನ್ಮಥನ ಇದ್ದಂತೆ ಇದ್ದಾನೆ ಅಂತ. ಅವನು ಮನ್ಮಥನಂತ ಇರೋದಿಲ್ಲ, ಆದರೂ ಅತಿಶಯೋಕ್ತಿ, ಸ್ವಲ್ಪ ಹೊಗಳೋದು ಅವನನ್ನು. ಅಂಥ ಸಣ್ಣ ಪುಟ್ಟ ಸುಳ್ಳುಗಳು ಹೇಳಬಹುದಂತೆ ಮದುವೆ ಮಾಡಿಸ್ಲಿಕ್ಕಿದ್ರೆ. ವಿವಾಹೇ ಚ ವೃತ್ಯರ್ಥಂ, ವೃತ್ತಿಯಲ್ಲಿ ನಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಸುಳ್ಳು ಹೇಳಬಹುದಂತೆ. ವ್ಯಾಪಾರ ನಡಿಬೇಕಾದ್ರೆ ಸ್ವಲ್ಪ ಏನಾದರೂ ಸುಳ್ಳು ಹೇಳಿದರೆ ಮಾತ್ರ ನಡೆಯುತ್ತೆ ವ್ಯಾಪಾರ, ಇಲ್ಲಾಂದರೆ ಆಗೋದಿಲ್ಲ. ವೃತ್ಯರ್ಥಂ ಪ್ರಾಣ ಸಂಕಟೆ, ಪ್ರಾಣ ಸಂಕಟ ಬಂದಾಗ ಆಗಲೂ ಸುಳ್ಳು ಹೇಳಿ ತಪ್ಪಿಸ್ಕೋಬೋದಂತೆ, ಏನು ದೋಷ ಇಲ್ವಲ್ಲಂತೆ. ಗೋ ರಕ್ಷಣೆ ಮಾಡಬೇಕಾದ್ರೆ ಏನಾದರೂ ಸುಳ್ಳು ಹೇಳುವ ಪ್ರಸಂಗ ಬಂತು, ಬ್ರಾಹ್ಮಣರ ಸೇವಾ ರಥರಾದಾಗ ಯಾರಾದರೂ ಸುಳ್ಳು ಹೇಳುವ ಪ್ರಸಂಗ ಬಂತು, ಹೇಳಬಹುದಂತೆ, ದೋಷ ಅಲ್ವಂತೆ. ಅಷ್ಟೇ ಅಲ್ಲ, ಇನ್ನೊಂದಿದೆ ನೋಡಿ, ಸ್ತ್ರೀಣಾಂ, ಹೆಂಡತಿ ಹತ್ರ ಸುಳ್ಳು ಹೇಳಬಹುದಂತೆ ನೋಡ್ರಿ, ಏನು ದೋಷ ಅಲ್ಲ ಅಂತ ಶಾಸ್ತ್ರ ಹೇಳತ್ತೆ. ಹೆಂಡತಿ ಹತ್ರ ಈ ಸುಳ್ಳು ಹೇಳಬಹುದು ಅಂತ. ಅದಕ್ಕೆ ಕಾರಣ ಏನು ಅಂತಂದರೆ, ಒಂದೊಮ್ಮೆ ಯಾರಾದರೂ ಗಂಡನಿಗೆ ಹೆಂಡತಿ ವಿಪರೀತವಾಗಿ ಖರ್ಚು ಮಾಡುವ ಹೆಂಡತಿ ಸಿಕ್ಕಿದರೆ ಅವನು ಬಾಬಾ ಇರೋ ಸಂಬಳ ಎಲ್ಲ ಅವಳ ಖರ್ಚಿಗೆ ಹೋಗ್ತದೆ. ಆಗ ಮನೆ ಉಳಿಬೇಕಲ್ಲ, ಮನೆ ಹೇಗಾದರೂ ನಡೆಸಬೇಕಲ್ಲ, ಆಗ ಸಣ್ಣ ಪುಟ್ಟ ಸುಳ್ಳುಗಳು ಹೆಂಡತಿ ಹತ್ರ ಹೇಳಬಹುದು ಅಂತ. ಅಲ್ಲ, ಹೆಂಡತಿಯೂ ಹೇಳಬಹುದು, ಗಂಡನ ಬಳಿ ಮನೆ ನಡೆಸಲಿಕ್ಕಿದ್ದರೆ ಸಣ್ಣ ಪುಟ್ಟ ಹೆಂಡತಿಯೂ ಹೇಳಬಹುದು. ಇದು ರೆಸಿಪ್ರೋಕಲ್. ಒಬ್ಬರು ಮಾತ್ರ ಅಲ್ಲ, ಯಾರೋ ಬಂದು ಹೇಳಿದರು, ನಾನು ಹೀಗೆ ಹೇಳಿದಾಗ, ಅಲ್ಲ ನೀವು ಮೊದಲೇ ಯಾರೋ ಒಬ್ಬರು ಬಂದಿದ್ದರು ಹೆಂಗಸರು, ಪಾಪ ಅವರು ಹೇಳಿದರು, ಇಲ್ಲ ಆಚಾರ್ಯರೇ, ನೀವು ಮೊದಲೇ ನನ್ನ ಗಂಡ ಯಾವಾಗಲೂ ಸುಳ್ಳು ಹೇಳ್ತಾ ಇರ್ತಾರೆ ನನ್ನ ಹತ್ರ, ನೀವು ಬೇರೆ ಪ್ರವಚನದಲ್ಲಿ ಕೊಟೇಶನ್ ಬೇರೆ ಕೊಟ್ಟು ಹೆಂಡತಿ ಹತ್ರ ಸುಳ್ಳು ಹೇಳಬಹುದು ಅಂತ ಹೇಳಿದ್ದೀರಿ, ಈಗ ಅವರು ಯಾವಾಗಲೂ ಸುಳ್ಳು ಹೇಳಲಿಕ್ಕೆ ಆರಂಭ ಮಾಡ್ತಾರೆ, ಈಗ ಏನು ಮಾಡೋದು ಅಂತ ನಾನು ಹೇಳಿದೆ. ನೀವು ಹೇಳಿ ಸಣ್ಣ ಪುಟ್ಟ ಸುಳ್ಳು, ಏನು ತೊಂದರೆ ಇಲ್ಲ ಅಂತ ಸಮಾಧಾನ ಮಾಡಿದೆ. ಮತ್ತೆ ಶುಕ್ರಾಚಾರ್ಯರು ಹೇಳ್ತಾರೆ, ಏನು ತೊಂದರೆ ಇಲ್ಲ, ಸುಳ್ಳು ಹೇಳು, ಬೇಡ ನೀನು ಕೊಡಬೇಡ, ಈಗ ವಚನ ಕೊಟ್ಟಿದ್ದಿ ಆದರೆ ಕೊಡಬೇಡ. ಇಲ್ಲ, ನಾನು ಕೊಡ್ತೇನೆ ಅಂತ ಬಲಿ. ಸರಿ ಆಯಿತು. ಅವ್ರು ಹೇಳ್ತಾರೆ, ನೋಡು, ಕೊಟ್ಟ ಸಂಪತ್ತು ವಿಭಾಗ ಮಾಡಿಕೊಳ್ಬೇಕು. ಪಂಚದಾ ವಿಭಜನ್ ವಿತ್ತಂ ಧರ್ಮಾಯ ಯಶಸೇರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚದಾ ವಿಭಜನ್ ವಿತ್ತಂ ಇಹಾಮುತ್ರ ಚ ಮೋದತೆ. ಧರ್ಮಕ್ಕೋಸ್ಕರ 20% ನಾವು ವಿನಿಯೋಗ ಮಾಡಬೇಕಂತೆ. ನೋಡಿರಿ, ನಮ್ಮ ಸಂಪತ್ತಲ್ಲಿ 20%, 5 ಭಾಗ ಮಾಡ್ಕೊಳ್ಬೇಕಂತೆ ನಮ್ಮ ಸಂಪತ್ತಲ್ಲಿ. ಧರ್ಮಕ್ಕೋಸ್ಕರ 20%, ಇಷ್ಟೇ ಪರ್ಸೆಂಟ್ ಅಂತಲ್ಲ, ಒಟ್ಟಾರೆ ಆ ಧರ್ಮಕ್ಕೋಸ್ಕರ ಏನಾದರೂ ನಮ್ಮ ಸಂಪತ್ತನ್ನು ವಿನಿಯೋಗ ಮಾಡಬೇಕು. ಧರ್ಮಾಯ ಯಶಸೇರ್ಥಾಯ, ಯಶಸ್ಸು, ಎಲ್ಲಿ ದುಡ್ಡು ಕೊಟ್ಟರೆ ನಮಗೆ ಕೀರ್ತಿ ಬರುತ್ತೆ, ನಮಗೆ ಯಶಸ್ಸು ಬರುತ್ತೆ, ನಮಗೆ ಹೆಸರು ಬರುತ್ತೆ, ಅಲ್ಲೂ ಕೊಡಬೇಕಂತೆ. ನೋಡಿ, 20% ಅಲ್ಲೂ ಕೊಡಬೇಕಂತೆ. ಧರ್ಮಾಯ ಯಶಸೇರ್ಥಾಯ, ಅರ್ಥಾಯ, ಉದ್ಯೋಗ ಬಿಸ್ನೆಸ್ ಇದ್ದರೆ ಮತ್ತೆ ಇನ್ವೆಸ್ಟ್ ಮಾಡಿ ಮತ್ತೆ ದುಡ್ಡು ಮಾಡಬೇಕಲ್ಲ, ಸಂಪಾದನೆ ಮಾಡಬೇಕಲ್ಲ, ಅದಕ್ಕೋಸ್ಕರ 20%, ಮತ್ತು ಅದಕ್ಕೆ ಬಿಸ್ನೆಸ್ಸಲ್ಲೇ ಇನ್ವೆಸ್ಟ್ ಮಾಡಲಿಕ್ಕೆ. ಕಾಮಾಯ ಸ್ವಜನಾಯ ಚ, ಕಾಮಾಯ ನಮಗೋಸ್ಕರ, ನಮ್ಮ ಉಪಭೋಗಕ್ಕೋಸ್ಕರ 20% ಖರ್ಚು ಮಾಡಬೇಕಂತೆ. ಕೂಡಿಟ್ಟರೆ ಏನೂ ಆಗೋದಿಲ್ಲ, ನಾವು ಅನುಭವಿಸೋದಿಲ್ಲ, ದಾನವೂ ಮಾಡೋದಿಲ್ಲ ಅಂತಾದರೆ
ಮೂರೇ ಗತಿ ಅಂತ ಹೇಳ್ತಾರೆ. ಮೂರೇ ಗತಿ, ಹಣಕ್ಕೆ ಸಂಪತ್ತಿಗೆ ಮೂರೇ ಗತಿ. ದಾನಂ ಭೋಗ ನಾಶಃ ತಿಸ್ರಃ ಗತಯೋ ಭವಂತಿ ವಿತ್ತಸ್ಯ. ಒಂದೋ ದಾನ ಮಾಡಬೇಕಂತ, ಒಂದೋ ಚೆನ್ನಾಗಿ ಖರ್ಚು ಮಾಡಿ ಉಪಭೋಗ ಮಾಡಿರಿ, ಗಮ್ಮತ್ತು ಮಾಡಿರಿ ದುಡ್ಡಿದ್ರೆ. ಎರಡೂ ಮಾಡದೆ ಹೋದರೆ, ಕೂಡಿಟ್ರೆ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಯಾರು ಕೊಡೋದೂ ಇಲ್ಲ, ತನ್ನ ಉಪಭೋಗಕ್ಕೋಸ್ಕರವೂ ಆ ಹಣ ಉಪಯೋಗಿಸೋದಿಲ್ಲ, ಅವನ ಹಣ ನಾಶ ಆಗತ್ತಷ್ಟೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಹೋಗುತ್ತೆ. ಹಾಗಾಗಿ ಕಾಮಾಯ, ನಮಗೋಸ್ಕರ ನಾವು ಆ ಹಣ ಖರ್ಚು ಮಾಡಬೇಕಂತೆ. ಸ್ವಜನಾಯ ಚ, ಇನ್ನೊಂದು ನಮ್ಮ ಜನರಿಗೋಸ್ಕರ, ನಮ್ಮ ಕುಟುಂಬದವರೋ ನಮ್ಮ ನೆಂಟರೋ ಅವರು ಕಷ್ಟದಲ್ಲಿದ್ದಾಗ ಸ್ವಲ್ಪ ಹಣ ಅವರಿಗೆ ಬೇಕಾದಾಗ ಕೊಡಬೇಕಂತೆ. ಇಷ್ಟು ಪಂಚಧಾ ವಿಭಜನ್ ವಿತ್ತಂ, ವಿಭಾಗ ಮಾಡ್ಕೋಬೇಕು. ಸರ್ವಸ್ವ ದಾನ ಮಾಡೋದು ಅಂತ ಎಲ್ಲೂ ಇಲ್ಲವೋ ಬಲಿ? ಕೇಳು, ಇಲ್ಲ ನಾನು ಕೊಡ್ತೇನೆ ಅಂತ. ಸರಿ ಆಯಿತು ಸಾಯಿ ಅಂತಂದರು. ಶಾಪ ಕೊಟ್ಟರು ಶುಕ್ರಾಚಾರ್ಯರು, ನಿನ್ನ ಸಂಪತ್ತೆಲ್ಲವೂ ನಷ್ಟವಾಗಲಿ ಅಂತ. ಪರಮಾತ್ಮ ವಾಮನ ಬ್ರಾಹ್ಮಣನ ಶಾಪ ಬರುವ ತನಕ ಕಾದ. ಯಾವಾಗ ಶುಕ್ರಾಚಾರ್ಯರು ಶಾಪ ಕೊಟ್ಟರೋ ಆಗ ನೋಡಿ ತಾನು ನಿಶ್ಚಯ ಮಾಡಿದ. ಬಲಿ ಸಂಕಲ್ಪ ಮಾಡಿದ. ಸಂಕಲ್ಪ ಮಾಡಿ ತಾನು ವಾಮನ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾನೆ. ಒಂದು ಹೆಜ್ಜೆಯಲ್ಲಿ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲ ಪರ್ಯಂತ ಸಪ್ತ ಅಧೋಲೋಕಗಳನ್ನು ತಾನು ಕೇಳಿದ್ದಾನೆ. ಎಲ್ಲವನ್ನು ತಾನು ದಾನದ ಮುಖೇನ ಸ್ವೀಕಾರ ಮಾಡಿದ್ದಾನೆ. ಎರಡನೆಯನ್ನು ಹೆಜ್ಜೆಯನ್ನು ಇಟ್ಟ. ಮೊದಲನೇ ಹೆಜ್ಜೆಯಲ್ಲಿ ಎಲ್ಲ ಸಪ್ತ ಅಧೋಲೋಕಗಳನ್ನು ಅಳೆದ. ಎರಡನೆಯ ಹೆಜ್ಜೆಯನ್ನಿಟ್ಟು ಭೂರ್ಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಪರ್ಯಂತ ಸಪ್ತ ಊರ್ಧ್ವಲೋಕಗಳನ್ನು ಎಲ್ಲ ದಾನರೂಪವಾಗಿ ಸ್ವೀಕಾರ ಮಾಡಿ ಮೂರನೆಯ ಹೆಜ್ಜೆ ಎಲ್ಲಿಡಬೇಕು? ಈಗ ಎಲ್ಲ ಚತುರ್ದಶ ಲೋಕಗಳು ಬಂದೇ ಆಗಿದೆ. ಎಲ್ಲಿಡಬೇಕು ಕೇಳಿದ ಪರಮಾತ್ಮ. ವಾಮನನಿದ್ದವ ವಿಕ್ರಮ ಸುಕ್ರಮ ಸಂಕ್ರಮ ತ್ರಿವಿಕ್ರಮನಾದ. ತ್ರಿವಿಕ್ರಮನಾಗಿ ನಿಂತು ಬಲಿಯನ್ನು ಕೇಳ್ತಾ ಇದ್ದಾನೆ. ಎಲ್ಲಿ ಮೂರನೇ ಹೆಜ್ಜೆ ಎಲ್ಲಿ ಇಡಲಿ? ಬಲಿ ಹೇಳಿದ, ನನ್ನ ತಲೆ ಇದೆ, ತಲೆ ಮೇಲಿಡು. ಇನ್ನೇನು ಇಲ್ಲ ನನ್ನ ಬಳಿ, ನಾನು ವಚನ ಕೊಟ್ಟಿದ್ದೇನೆ, ವಚನ ಭ್ರಷ್ಟನಾಗೋದಿಲ್ಲ, ನನ್ನ ತಲೆಯ ಮೇಲಿಡು ಅಂತ ತಾನು ತನ್ನ ತಲೆಯನ್ನು ಶಿರಸ ಬಾಗಿ ತಾನು ತಲೆಯನ್ನು ಕೊಡ್ತಾನೆ. ಪರಮಾತ್ಮ ಆ ಬಲಿಯ ಮೇಲೆ ಕಾಲಿಟ್ಟು ತಾನು ಬಲಿಯನ್ನು ನಿಗ್ರಹ ಮಾಡಿದ್ದಲ್ಲ, ಅನುಗ್ರಹ ಮಾಡಿದ್ದು. ಬಲಿಯ ಭಕ್ತಿಗೆ ಅವನ ನೋಡಿ ಎಷ್ಟು ತಾನು ವಚನ ಕೊಟ್ಟರೆ ಅದನ್ನು ಬಿಡೋದಿಲ್ಲ, ಕೊಟ್ಟೇ ತೀರುತ್ತೇನೆ ಅಂತ ಬಲಿ ಮನಃಪೂರ್ವಕವಾಗಿ ದಾನ ಮಾಡಿದ ಬಲಿ. ಅದನ್ನು ಮೆಚ್ಚಿ ಪರಮಾತ್ಮ ಬಲಿಗೆ ಅನುಗ್ರಹ ಮಾಡಿದ. ಹೇಳಿದ, ನೋಡು ನಿನಗೆ ಸುತಲ ಲೋಕವನ್ನು ನಾನು ಕೊಡ್ತೇನೆ, ಈಗ ಇದು ಇಂದ್ರನಿಗೆ ಕೊಡಬೇಕು. ಸುತಲ ಲೋಕದಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡಿ ನಿನ್ನ ದ್ವಾರಪಾಲಕನಾಗಿ ನಾನು ಇರುತ್ತೇನೆ ಅಂತ ಪರಮಾತ್ಮ ಆ ಬಲಿಗೆ ಅನುಗ್ರಹ ಮಾಡಿ ಬಲಿಯನ್ನು ಸಂಹಾರ ಮಾಡಲಿಲ್ಲ. ನೋಡ್ರಿ, ಪ್ರಹ್ಲಾದನ ಮೊಮ್ಮಗ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಹೇಳಿದ್ದ, ನಾನು ನಿನ್ನ ಪೀಳಿಗೆಯನ್ನು ಸಂಹಾರ ಮಾಡೋದಿಲ್ಲ ಅಂತ ಹೇಳಿದ್ದ. ಬಲಿಗೆ ಸಂಹಾರ ಮಾಡಿಲ್ಲ, ಅವನ್ನ ಅನುಗ್ರಹ ಮಾಡಿ ನಿಗ್ರಹ ಮಾಡಿದ, ಅನುಗ್ರಹವೂ ಮಾಡಿದ. ಆ ಸುತಲ ಲೋಕಾಧಿಪತ್ಯವನ್ನು ಕೊಟ್ಟು ತಾನೇ ದ್ವಾರಪಾಲಕನಾಗಿ ನಿಂತು ರಕ್ಷಣೆ ಮಾಡಿದ ಅವನ ಸಂಪತ್ತನ್ನು. ಹೀಗೆ ಪರಮಾತ್ಮ ತಾನು ಬಲಿ ಚಕ್ರವರ್ತಿಯನ್ನು ಅನುಗ್ರಹ ಮಾಡಿದ. ಮುಂದೆ ಶುಕಾಚಾರ್ಯರು ತಾವು ಪರೀಕ್ಷಿತ ತಾನು ಶುಕಾಚಾರ್ಯರ ಬಳಿ ಕೇಳಿಕೊಳ್ತಾ ಇದ್ದಾನೆ, ನೀವು ನನಗೆ ನನ್ನನ್ನು ಗರ್ಭದಲ್ಲಿ ರಕ್ಷಿಸಿದಂತಹ ಆ ಕೃಷ್ಣನ ಚರಿತ್ರೆಯನ್ನು ಹೇಳಿ. ನನ್ನ ತಂದೆ ನನ್ನ ಅಜ್ಜಂದಿರನ್ನು ರಕ್ಷಿಸಿದವ ಆ ಕೃಷ್ಣ, ಅದು ಎಂತಹ ಕೌರವ ಸೈನ್ಯ, ಮಹಾಬಲಾಢ್ಯವಾದ ಸೈನ್ಯ. ಅತಿರಥರು ಮಹಾರಥರಿದ್ದರು, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಎಲ್ಲ ಇದ್ದರು. ಎಲ್ಲರಿದ್ದರೂ ಕೂಡ ಆಗ ಕೃಷ್ಣ ನಮ್ಮ ಅಜ್ಜಂದಿರನ್ನು ರಕ್ಷಣೆ ಮಾಡಿದ್ದಾನೆ. ಅಂತಹ ಕೃಷ್ಣನ ಚರಿತ್ರೆಯನ್ನು ನನಗೆ ಹೇಳಿ ಅಂತ ತಾನು ಕೇಳಿಕೊಳ್ತಾನೆ. ನನ್ನನ್ನು ರಕ್ಷಿಸಿದವ ಸಂತಾನ ಬೀಜಂ ಕುರು ಪಾಂಡವಾನಾಂ ಪಿತಾಮಹ ಮೇ ಸಮರೇ ಮರಂಜಯೈ ದೇವವ್ರತಾದ್ಯಾತಿರಥೈಸ್ತಿಮಿಂಗಿಲೈ. ದೇವವ್ರತ ಮೊದಲಾದಂಥ ಭೀಷ್ಮ ಮೊದಲಾದಂತಹ ತಿಮಿಂಗಿಲಗಳು ಎಲ್ಲ ದೊಡ್ಡ ಅತಿರಥ ಮಹಾರಥರು ಅವರಿದ್ದಾಗಲೂ ಪರಮಾತ್ಮ ನಮ್ಮ ಅಜ್ಜಂದಿರನ್ನು ರಕ್ಷಣೆ ಮಾಡಿದ್ದಾನೆ. ನನ್ನನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿ ಮತ್ತೆ ನಾನು ಹುಟ್ಟಿ ಸತ್ತ ಮೇಲೆ ಮತ್ತೆ ನನ್ನನ್ನು ರಕ್ಷಿಸಿದಂತಹ ಕೃಷ್ಣನ ಚರಿತ್ರೆಯನ್ನು ಹೇಳಿ ಅಂತ ಕೇಳಿಕೊಳ್ತಾನೆ. ಶುಕಾಚಾರ್ಯರು ತಾವು ಕೃಷ್ಣನ ಚರಿತ್ರೆಯನ್ನು ಏನಕ್ಕೆ ಕೇಳಬೇಕು ಅಂತ ಹೇಳ್ತಾರೆ. ಪ್ರತ್ಯರ್ಚ ಕೃಷ್ಣ ಚರಿತಂ ಕಲಿಕಲ್ಮಷಘ್ನಂ ವ್ಯಾಹರ್ತುಮಾರಭತ ಭಾಗವತ ಪ್ರಧಾನ. ನಮ್ಮಲ್ಲಿರುವ ಕಲಿಕಲ್ಮಷ, ಕಲಿದೋಷ ನಿವಾರಣೆ ಆಗಲಿಕ್ಕೋಸ್ಕರ ಕೃಷ್ಣನ ಚರಿತ್ರೆಯನ್ನು ಕೇಳಬೇಕಂತೆ ನೋಡಿ. ಹಾಗಾಗಿ ಕೃಷ್ಣನ ಚರಿತ್ರೆಯನ್ನು ಹೇಳಲಿಕ್ಕೆ ಆರಂಭ ಮಾಡುತ್ತಾರೆ. ಇತ್ತ ಕಂಸ ತಾನು ತನ್ನ ಸಹೋದರಿಯಾದಂತಹ ದೇವಕಿಗೆ ವಸುದೇವನನ್ನು ಕೊಟ್ಟು ಮದುವೆ ಮಾಡಿ ಆದ ಮೇಲೆ ತಾನೇ ವೈಭವದಿಂದ ಎಲ್ಲ ಉತ್ಸವದ
ಉತ್ಸವ ಸದೃಶ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾನೆ. ರಥದಲ್ಲಿ ವಸುದೇವ ದೇವಕಿಯರನ್ನು ಕುಳ್ಳಿರಿಸಿ ಕಂಸ ತಾನೇ ರಥಿಕನಾಗಿ ಅವರನ್ನು ಬಿಟ್ಟು ಬರಬೇಕು, ಬೀಳುಕೊಡುಗೆ ಸಮಾರಂಭ ನನ್ನ ಕೈಯಿಂದಾಗಬೇಕು ಅಂತ ರಥವನ್ನು ತಾನೇ ಓಡಿಸ್ತಾ ಇದ್ದಾನಂತೆ. ನೋಡಿ, ರಥಿಕನಾಗಿ ಕಂಸ ಅಷ್ಟು ಖುಷಿ, ತಂಗಿಯ ಮದುವೆ ಅಂಥೇಳಿ ಭಾವನನ್ನು ನಾನೇ ಬಿಟ್ಟು ಬರ್ತೇನೆ ಅಂತ ರಥದಲ್ಲಿ ಕುಳಿತಿದ್ದಾನೆ. ಸಂಭ್ರಮದ ವಾತಾವರಣ. ಆಗ ಅಶರೀರವಾಣಿ ಆಯಿತು. ನೋಡಿ, ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ ಹಂತಾಯಾಂ ನಯಸೆ ಬುಧ. ಯಾವ ದೇವಿಕೆಯ ಮೇಲೆ ಅಪಾರವಾದ ಪ್ರೀತಿಯನ್ನಿಟ್ಟು ನೀನು ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲ ಕಂಸ, ಅವಳ ಅಷ್ಟಮ ಗರ್ಭ ನಿನಗೆ ಮೃತ್ಯು ಆಗ್ತದೆ ಅಂತ ಅಶರೀರವಾಣಿ ಆಯಿತು. ಅಶರೀರವಾಣಿ ಆದಾಗ ನೋಡಿ, ಇಷ್ಟೊತ್ತು ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದ ಕಂಸ ದೇವಕಿಯ ಮೇಲೆ ತತ್ಕ್ಷಣ ಪರಿವರ್ತನೆ ಆಯಿತು ಮನಸ್ಸು. ತಾನು ಖಡ್ಗವನ್ನು ಎತ್ತಿ ಆ ದೇವಕಿಯನ್ನೇ ಕೊಲ್ಲಲಿಕ್ಕೆ ಹೋದ. ನೋಡ್ರಿ, ಎಂತಹ ನೀಚ ಇರಬಹುದು ಈ ಕಂಸ. ವಸುದೇವ ಕಾಲಿಗೆ ಬಿದ್ದ, ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷ್ಯ ಅಂತ ಹೇಳ್ತಾರೆ. ಕಾಲಿಗೆ ಬಿದ್ದ, ನಿನ್ನ ಸಹೋದರಿ ಏನು ಮಾಡ್ತಾ ಇದ್ದಿ, ನಿನಗೇನು ಅಷ್ಟಮ ಗರ್ಭ ಮೃತ್ಯು ಅಲ್ವಾ, ನಾನು ಮೊದಲನೆಯ ಗರ್ಭದಿಂದ ಎಲ್ಲ ಸಂತಾನವನ್ನು ನಿನಗೇ ತಂದು ಒಪ್ಪಿಸ್ತೇನೆ, ಏನು ಬೇಕಾದರೂ ಮಾಡು ಅಂತ ಹೇಳಿ ತಪ್ಪಿಸ್ಕೊಂಡ. ಸರಿ, ಅಷ್ಟಮ ಗರ್ಭ ಅಲ್ವಾ ಮೃತ್ಯು, ಈ ಮಗು ನನಗೇನು ಮಾಡತ್ತೆ, ತಾನೇನು ಮಾಡಿದ, ಮಗು ಕೊಟ್ಟು ಕಳಿಸಿದ ವಾಪಸ್. ಬೇಡ, ಅಷ್ಟಮ ಗರ್ಭ ಏನಿದೆ ಆ ಸಂತಾನವನ್ನು ತಂದು ಕೊಡು ಸಾಕು ಅಂತ ಹೋದ ವಸುದೇವ. ಅವನಿಗೆ ಮನಸ್ಸಿಗೆ ಗೊತ್ತಾಯಿತು, ಏನೋ ಇದೆ ಇದರಲ್ಲಿ, ಕಂಸನಿಗೆ ಕೊಟ್ಟು ಕಳಿಸಿದ್ದಾನೆ ಅಂದರೆ ಏನೋ ಇದೆ. ಏನು? ನಾರದರು ಬಂದು ಕಂಸನಿಗೆ ಹೇಳಿದರು, ಮೂರ್ಖ ನೀನು ಏನು ಮಾಡಿದೆ, ಆ ಮೊದಲನೆಯ ಮಗುವನ್ನು ಮತ್ತೆ ಕೊಟ್ಟಿಯಲ್ಲ ನೀನು. ಅವನು ಹೇಳಿದಂತೆ, ಅಲ್ಲ ನನಗೆ ಅಷ್ಟಮ ಗರ್ಭ ಮೃತ್ಯು, ಈ ಮೊದಲನೇ ಗರ್ಭ ನನಗೇನು ಮಾಡತ್ತೆ, ಏನು ಮಾಡೋದಿಲ್ಲ. ನಾರದರು ಹೇಳಿದ್ರಂತೆ, ಮೂರ್ಖ ನೀನು, ಅದಕ್ಕೆ ಮೂರ್ಖ ಅಂತ ಹೇಳೋದು. ನೋಡು, ಅಷ್ಟಮ ಗರ್ಭ ಅಂತ ಹೇಳ್ತಾರೆ ಹೌದು, ಆದರೆ ಅಷ್ಟಮ ಗರ್ಭ ಅಂತನ್ನೋದು ಇವಾಗ ನಂಬರ್ ಯಾವತ್ತೂ ಹೇಗೆ ಅಂತಂದರೆ ಸಂಖ್ಯೆಗಳಲ್ಲಿ ಹೇಗೆ ಬೇಕಾದರೂ ಆಟ ಆಡಬಹುದು. ಈ ದೇವತೆಗಳು ಏನೋ ಒಂದು ಮಾಯೆಯಲ್ಲಿ ನಿನ್ನನ್ನು ಸಿಲುಕಿಸ್ತಾ ಇದ್ದಾರೆ. ಈ ನೋಡು, 8ನೆಯದ್ದು ಮೊದಲನೆಯ ಗರ್ಭ ಆಗಬಹುದು, ಮೊದಲನೆಯದ್ದು 8ನೇ ಗರ್ಭ ಆಗಬಹುದು. ಸಂಖ್ಯೆಯಲ್ಲಿ 8 ಜನ ಸರ್ಕಲಲ್ಲಿ ಕುಳಿತುಕೊಂಡಿದ್ರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿಂದ 1 2 3 4 5 6 7 8. ಅದೇ ಅವನನ್ನು ಬಿಟ್ಟು ಬೇರೆಯವರಿಂದ ಸ್ಟಾರ್ಟ್ ಮಾಡಿದ್ರು ಅವನು 8ನೇವನಾಗಬಹುದು. ನೋಡಿ, 1ರಿಂದ 8 ತನಕ ಮಾಡಿದ್ರಿ ಲೆಕ್ಕ, 1 2 3 4 5 6 7 8. ಅದೇ 8ರಿಂದ ಮತ್ತೆ 1 2 ಅಂತ ಮಾಡ್ತಾ ಬನ್ನಿ, 8 7 6 5 4 3 2 1. 8ನೇದ್ದು ಮೊದಲನೇದ್ದಾಗತ್ತೆ, 8ನೇದ್ದು ಮೊದಲನೇದ್ದಾಗತ್ತೆ. ನೀನು ಮೂರ್ಖ, 8ನೇದ್ದು ಮೊದಲನೇದ್ದು ಆಗಬಹುದು, ನಿನಗೆ ಗೊತ್ತಿಲ್ಲ, ಏನೋ ಇದೆ ಇದರಲ್ಲಿ ಮಾಯೆ ದೇವತೆಗಳದ್ದು. ಹೌದಾ ಅಂತಂದ. ನೋಡಿ, ಮುಂದಿನ ಕಾರ್ಯ ಆಗಬೇಕಲ್ಲ, ಅದಕ್ಕೆ ನಾರದರು ಬಂದರು. ಕಂಸ ಮತ್ತೆ ಅದನ್ನು ತರಿಸಿದ. ಆ ಮಗುವನ್ನು ತರಿಸಿ ಹೇಗೆ ಸಾಯಿಸಿದ್ದಾನೆ ಅಂತಂದರೆ, ಆ ಮಗುವನ್ನು ಎತ್ತಿ ಕಲ್ಲಿಗೆ ಹೊಡೆದು ತಾನು ಎಲ್ಲ 6 ಸಂತಾನಗಳನ್ನು 6 ಮಕ್ಕಳನ್ನು ಹಾಗೆ ಸಾಯಿಸಿದ್ದಾನೆ ಕಂಸ. ಒಂದು ಮಗುವನ್ನು ಸಾಯಿಸಿ ಆದ ಮೇಲೆ ತಾನು ಕಾರಾಗೃಹದಲ್ಲೇ ಬಂಧಿಸಿ ಇಬ್ಬರನ್ನು ಇಟ್ಟ. ಮುಂದಿನ 5 ಸಂತಾನಗಳನ್ನು ನಾಶ ಮಾಡಿದ. 6ನೆಯ ಸಂತಾನ ಏನಾಯಿತು, ಪರಮಾತ್ಮ. ಆಗ ತಾನು ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಬಳಿ ಹೋಗಿದ್ದಾರೆ, ಕಂಸನನ್ನು ಸಂಹಾರ ಮಾಡಬೇಕು, ಭೂಭಾರ ಹರಣ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ತಾನು ಆಶ್ವಾಸನೆ ಕೊಟ್ಟು, ಪರಮಾತ್ಮ ಸ್ವಯಂ ದುರ್ಗೆಯನ್ನು, ಯೋಗಮಾಯೆಯನ್ನು ಕರೆದು ತಾನು ಆಜ್ಞೆ ಮಾಡಿದ್ದಾನೆ. ನೀನು ಈಗ ದೇವಕಿಯ ಗರ್ಭದಲ್ಲಿರುವಂತಹ ಆ ಜೀವವನ್ನು ಆಕರ್ಷಣೆ ಮಾಡಿ ರೋಹಿಣಿಯ ಗರ್ಭದಲ್ಲಿ ಹೋಗಿ ಅಲ್ಲಿ ಅದನ್ನು ಸ್ಥಾಪನೆ ಮಾಡು, ಅಲ್ಲಿ ಅದನ್ನು ಪ್ರತಿಷ್ಠೆ ಮಾಡು ಅಂತ ತಾನು ಆಜ್ಞೆ ಮಾಡಿ, ಮತ್ತೆ ನೀನು ಯಶೋದೆಯಲ್ಲಿ ಆ ನಂದಗೋಕುಲದಲ್ಲಿ ನೀನು ಅವತಾರವನ್ನು ತಾಳು ಅಂತ ಆ ಯೋಗಮಾಯೆಯನ್ನು ಆಜ್ಞೆ ಮಾಡಿದ್ದಾನೆ. ಯೋಗಮಾಯೆ ಭಗವದ್ ಆಜ್ಞೆಗೆ ಅನುಗುಣವಾಗಿ ಆ ಕೆಲಸವನ್ನು ಮಾಡಿದ್ದಾಳೆ. ಇಲ್ಲಿ 6ನೆಯ ಗರ್ಭಸ್ರಾವ ಆಯಿತು ಅಂತ ಸುದ್ದಿ ಆಯಿತು. ವಸ್ತುತಃ ಅಲ್ಲಿದ್ದಂತಹ ಜೀವವನ್ನು ಯೋಗಮಾಯೆ ದುರ್ಗೆ ತಾನು ಆ ಜೀವವನ್ನು ಆಕರ್ಷಣೆ ಮಾಡಿ ಆ ರೋಹಿಣಿಯ ಗರ್ಭದಲ್ಲಿ ತಾನು ಸ್ಥಾಪನೆ ಮಾಡಿದ್ದಾಳೆ. ಅಲ್ಲಿ ಮುಂದೆ ತಾನು ಶೇಷನೇ, ಮುಂದೆ ಬಲರಾಮನಾಗಿ ತಾನು ಹುಟ್ಟಿದ್ದಾನೆ. ಇಲ್ಲಿ ಮುಂದೆ ದುರ್ಗೆ ತಾನು ಯಶೋದೆಯಲ್ಲಿ ಅವತಾರವನ್ನು ತಾಳಬೇಕು, ಯಶೋದೆಯ ಗರ್ಭದಿಂದ ಪ್ರಕಟಳಾಗಬೇಕು ಅಂತ ತಾನು ಸಂಕಲ್ಪಿಸಿದ್ದಾಳೆ. ಇತ್ತ ಪರಮಾತ್ಮ ತಾನು ಗರ್ಭದಲ್ಲಿ ಪ್ರವೇಶ ಮಾಡಿದಾಗ ಎಲ್ಲ ದೇವತೆಗಳು ಬಂದು ಗರ್ಭಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಹೇ ಪರಮಾತ್ಮ, ನೀನು ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ನೀನು ಸತ್ಯಸ್ಯ ಯೋನಿ, ಸತ್ಯವಾದ ಈ ಜಗತ್ತಿನಿಗೆ ಕಾರಣನಾದವ, ಜಗಜ್ಜನ್ಮಾದಿ ಕಾರಣ. ನೀನು ಜ್ಞಾನಾನಂದ ಸ್ವರೂಪಿ.
ನೀನು ಅವತರಿತನಾಗಿ ನಮ್ಮನ್ನು ಅನುಗ್ರಹಿಸು ಅಂತ ಎಲ್ಲರೂ ಗರ್ಭದಲ್ಲಿದ್ದ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ ಆಗ ದೇವಕಿಯ ಗರ್ಭದ ಮುಖೇನ ತಾನು ಇಡೀ ಜಗತ್ತನ್ನು ಉದ್ಧಾರ ಮಾಡುವ ಸಲುವಾಗಿ ಎಲ್ಲರ ಅಂತರಂಗದಲ್ಲಿರುವ ಅಜ್ಞಾನವನ್ನು ನಾಶ ಮಾಡಲಿಕ್ಕೋಸ್ಕರ, ಅಷ್ಟೇ ಅಲ್ಲ ಕಂಸ, ಜರಾಸಂಧ ಮೊದಲಾದ ಅನೇಕ ದೈತ್ಯರ ಸಂಹಾರವನ್ನು ಮಾಡಿ ಭೂಭಾರ ಹರಣ ಮಾಡಿ ದುಷ್ಟರನ್ನು ನಿಗ್ರಹ ಮಾಡಿ ಶಿಷ್ಟರನ್ನು ರಕ್ಷಿಸಲಿಕ್ಕೋಸ್ಕರ ತಾನು ಆ ದೇವಕಿಯ ಗರ್ಭದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿಯಂದು ರಾತ್ರಿಯಂದು ತಾನು ಅಲ್ಲಿ ಕೃಷ್ಣನಾಗಿ ಚತುರ್ಭುಜಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ. ಅದ್ಭುತವಾದ ರೂಪ ಪರಮಾತ್ಮ ತಾನು ತಾಳಿದ್ದಾನೆ. ಎಲ್ಲ ಆಯುಧಗಳನ್ನು ಧರಿಸಿ, ಕಿರೀಟ ಕುಂಡಲಾದಿಗಳನ್ನು ಧರಿಸಿ, ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜನಾಗಿ ತಾನು ಕೃಷ್ಣನಾಗಿ ಪ್ರಕಟನಾಗಿದ್ದಾನೆ. ಚತುರ್ಭುಜಂ ಶಂಖಗದಾದ್ಯುಧಾಯುಧಂ, ಶ್ರೀವತ್ಸ ಚಿಹ್ನೆಯಿಂದ ಚಿಹ್ನಿತನವಾದಂತಹ ಶರೀರ, ಶ್ರೀವತ್ಸ ಲಕ್ಷ್ಮಂ ಗಲಶೋಭಿಕೌಸ್ತುಭಂ, ಕೌಸ್ತುಭ ಮಣಿಯನ್ನು ಧರಿಸಿದ್ದಾನೆ. ಪೀತಾಂಬರಧಾರಿಯಾಗಿದ್ದಾನೆ. ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಢೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮಕಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಇಂತಹ ದಿವ್ಯವಾದಂತಹ ಆ ಕೃಷ್ಣನ ರೂಪವನ್ನು ವಸುದೇವ ತಾನು ನೋಡಿದ್ದಾನೆ. ನೋಡಿದ ಮೇಲೆ ವಸುದೇವ ತಾನು ಆ ಕೃಷ್ಣ ಹುಟ್ಟಿದಾಕ್ಷಣವೇ ವಸುದೇವನಿಗೆ ತಾನು ನೋಡಿ, ಭಾಗವತದಲ್ಲಿ 2 ಪರಮಾತ್ಮನ ರೂಪಗಳನ್ನು ಅದ್ಭುತ ಅಂತ ಕರೆದರು. ತಮದ್ಭುತಂ ಬಾಲಕಮಂಬುಜೇಕ್ಷಣಂ, ಕೃಷ್ಣನ ರೂಪ ಅದ್ಭುತ ಅಂತೆ ರೂಪ. ಅದು ಬಿಟ್ಟರೆ, ಕೃಷ್ಣನ ರೂಪ ಬಿಟ್ಟರೆ ನರಸಿಂಹನ ರೂಪ ಮಾತ್ರ ಅಂತೆ ನೋಡಿ. ನರಸಿಂಹನ ರೂಪ ಹೇಳಬೇಕಾದ್ರೆ ಅದ್ಭುತ ಅಂಥೇಳಿಲ್ಲ. ಅದು ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್, ಅತ್ಯದ್ಭುತ ರೂಪಮುದ್ವಹನ್ ಅಂತ ಹೇಳಿದರು. ನರಸಿಂಹನ ರೂಪ ಅತ್ಯದ್ಭುತ, ಕೃಷ್ಣನ ರೂಪ ಅದ್ಭುತ ಅಂತಾದರೆ ನರಸಿಂಹನ ರೂಪ ಅತ್ಯದ್ಭುತ ಅಂತ. 2 ಅವತಾರಕ್ಕೆ ಅದ್ಭುತ ಅತ್ಯದ್ಭುತ ಅನ್ನೋ ಶಬ್ದವನ್ನು ವ್ಯಾಸರು ಬಳಸಿದ್ದಾರೆ ಭಾಗವತದಲ್ಲಿ. ಇಂತಹ ದಿವ್ಯವಾದ ರೂಪವನ್ನು ವಸುದೇವ ತಾನು ವಸುದೇವ ಐಕ್ಷತ ನೋಡಿದಾಗ ಕೃಷ್ಣ ಹುಟ್ಟಿದಾಕ್ಷಣವೇ ತಾನು ಆ ದಿವ್ಯ ರೂಪವನ್ನು ತಾಳಿದ್ದಾನೆ. ದೇವಕಿ ಹೇಳಿದ್ಲಂತೆ, ಕೃಷ್ಣ ನಿನ್ನ ಈ ರೂಪ, ನಿನ್ನನ್ನು ಹೇಗೆ ಮುದ್ದು ಮಾಡಲಿ ನಾನು? ಈ ರೂಪವನ್ನು ಆಯುಧಗಳನ್ನೆಲ್ಲ ಧರಿಸಿ ನೀನು ಬಂದಿದ್ದಿ, ಹೇಗೆ ಮುದ್ದು ಮಾಡಲಿ ಅಂತ ಕೇಳಿಕೊಂಡಾಗ ಕೃಷ್ಣ ತಾನು ಆ ರೂಪವನ್ನು ಉಪಸಂಹಾರ ಮಾಡಿ ಸಣ್ಣ ಶಿಶುವಾಗಿ ತಾನು ಕಾಣಿಸಿಕೊಂಡಿದ್ದಾನೆ. ಆಗ ವಸುದೇವನಿಗೆ ಆಜ್ಞೆ ಮಾಡ್ತಾನೆ ಕೃಷ್ಣ. ಹುಟ್ಟಿದ ಕ್ಷಣವೇ ಆಜ್ಞೆ ಮಾಡಿದ ವಸುದೇವನಿಗೆ. ಆಜ್ಞೆ ಮಾಡಿ ತಾನು ನನ್ನನ್ನು ಹೋಗಿ ಈಗ ನಂದಗೋಕುಲದಲ್ಲಿ ಇರಿಸು. ಆ ನಂದಗೋಕುಲದಲ್ಲಿ ಯಶೋದೆಯ ಮನೆಯಲ್ಲಿ ಅಲ್ಲಿ ಹೆಣ್ಣು ಮಗುವಾಗಿದೆ. ಆ ಹೆಣ್ಣು ಮಗುವನ್ನು ನೀನು ಇಲ್ಲಿ ಕರೆತರಬೇಕು, ನನ್ನನ್ನು ಅಲ್ಲಿ ಇಡಬೇಕು ಅಂತ ತಾನು ಆಜ್ಞೆ ಮಾಡಿದ್ದಾನೆ. ವಸುದೇವ ತಾನು ಆ ಕೃಷ್ಣನನ್ನು ಎತ್ತಿಕೊಂಡು ತಾನು ಯಮುನಾ ನದಿಯನ್ನು ದಾಟಿ ಆ ದಿನ ಕಾರಾಗೃಹದಲ್ಲಿ, ಆ ಕಾರಾಗೃಹದ ಹೊರಗೆ ನಿಂತು ಆ ಎಲ್ಲರೂ ರಕ್ಷಣೆ ಮಾಡುವ ಆ ರಕ್ಷಕರೆಲ್ಲರೂ ಕೂಡ ಗಾಢ ನಿದ್ರೆಗೆ ಜಾರಿದ್ದಾರೆ. ಯಾರಿಗೂ ಬಾಹ್ಯ ಪ್ರಪಂಚದ ಎಚ್ಚರವೇ ಇಲ್ಲ. ಅಂತಹ ಪರಿಸ್ಥಿತಿಯನ್ನು ಕೃಷ್ಣ ತಾನು ನಿರ್ಮಾಣ ಮಾಡಿದ್ದಾನೆ. ಹೊರಗೆ ಬಂದು ಆ ಯಮುನಾ ನದಿಯನ್ನು ದಾಟಿ ತಾನು ವಸುದೇವ ಆ ಕೃಷ್ಣನನ್ನು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯಲ್ಲಿ ಇಟ್ಟು ಮುಂದೆ ಅಲ್ಲಿದ್ದಂತಹ ಆ ದುರ್ಗೆಯನ್ನು, ಆ ಹೆಣ್ಣು ಮಗುವನ್ನು ತಂದು ಮತ್ತೆ ಇಲ್ಲಿ ಇಟ್ಟಿದ್ದಾನೆ. ಹೀಗೆ ಕೃಷ್ಣನ ಜನ್ಮವಾಗಿ ಮುಂದೆ ಅಲ್ಲಿ ಆ ಅನೇಕ ವರ್ಷಗಳ ಅನಂತರ ಪುತ್ರ ಸಂತಾನವಾಗಿದೆ ಅಂತ ತಾವು ನಂದಗೋಕುಲದಲ್ಲಿ ಕೃಷ್ಣನ ಜನ್ಮೋತ್ಸವವನ್ನು ತಾವು ಎಲ್ಲರೂ ಆಚರಿಸ್ತಾ ಇದ್ದಾರೆ. ಹೀಗೆ ಮುಂದಿನ ಕೃಷ್ಣನ ಲೀಲೆ ಎಲ್ಲವನ್ನೂ ನಾವು ನಾಳೆಯ ದಿನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಪ್ರವಚನದ ಈ 6ನೆಯ ದಿನದ ಪ್ರವಚನವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಯೇ ಶ್ರೀಕೃಷ್ಣನ ಜನ್ಮ ತಾಳಿ ಆರತಿ ಪೂಜೆ ಎಲ್ಲ ಆಗ್ತದೆ. ಎಲ್ಲರೂ ಕೂಡ ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ. ತನ್ಮಧ್ಯ ಇಷ್ಟೊತ್ತಿನವರೆಗೆ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರವಚನಕಾರರಾಗಿ ಬಂದಂತಹ ಬಿ ರಾಮಕೃಷ್ಣ ಭಟ್ಟಿಯವರಿಗೆ ತಮ್ಮೆಲ್ಲರ ಪರವಾಗಿ, ಕುಟುಂಬದ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಜೊತೆಗೆ ಅವರ ತೀರ್ಥರೂಪರಾದ ಬಿ
ಸತ್ಯೇಂದ್ರ ಭಟ್ ಇವರಿಗೂ ಕೂಡ ಇಷ್ಟೊತ್ತು ಈ ಒಂದು ಪ್ರವಚನವನ್ನು ಆಲಿಸಿದ್ದಕ್ಕೆ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. सुग्रीवेश कटिं पातु तत्किनी हनुमत्प्रभु
स्पेशल पप्पांक तशी SSLC पास SSLC माझ्या लग्नाचे निम्ದು ಲಾಡು